ನೆನಪುರ ಜಂಬರ ಸಂಸ್ಮರಣ ಕಾರ್ಯಕ್ರಮವನ್ನು ನಾವು ಇಲ್ಲಿ ಅಮೇ ಮಡಿಯಾರಿ ಶಾಲೆಯಲ್ಲಿ ಈಗಾಗಲೇ ಇಲ್ಲಿ ಉಬ್ಬು ಚಿತ್ರ ಇರುವ ಜಾಗದಲ್ಲಿ ನಾವು ನಡೆಸ್ತಾವಳು. ಮಡಿಕೇರಿಯಲ್ಲಿ ನಾವು ಗುಡ್ಡೆಮನೆ ಅಪ್ಪಯ್ಯಗೌಡರ ಸಂಸ್ಮರಣ ಕಾರ್ಯಕ್ರಮ ಹಲವು ವರ್ಷಗಳಿಂದ ಮಾಡ್ತಾವಳು. ಆದರೆ ಈ ವರ್ಷದಿಂದ ಶ್ರೀ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ನಾವು ದಕ್ಷಿಣ ಕನ್ನಡದ ಭಾಗದಲ್ಲಿ ಕೂಡ ಕೆದಂಬಾಡಿ ರಾಮಯ್ಯಗೌಡರ ಸಂಸ್ಮರಣ ಕಾರ್ಯಕ್ರಮ ಮಾಡೋಕ್ಕೂ ಅಂತ ನಿಶ್ಚಯ ಮಾಡಿ ಪ್ರಥಮವಾಗಿ ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಾವಳು. ಎಲ್ಲ ಅತಿಥಿಗಳ ಬಂದಳು ಎಲ್ಲವಕ್ಕೆ ಕೂಡ ಸ್ವಾಗತನ ಬಯಸ್ತಾ ನಾವು ಸಮರವೀರ ಕೆದಂಬಾಡಿ ರಾಮಯ್ಯಗೌಡರಿಗೆ ಒಂದು ಗೌರವ ವಂದನೆ ಮತ್ತು ಅವರ ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ಪೂರ್ಣಿಮಾ, ಲಕ್ಷ್ಮೀನಾರಾಯಣ ಕಟ್ಟಿಗದ್ದೆ ಪೂರ್ವಾಧ್ಯಕ್ಷರ ಅರೆಭಾಷೆ ಅಕಾಡೆಮಿ, ಗೌಡ ಸಂಚಾಲಕ, ಅಧ್ಯಕ್ಷರು ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್ ಉಬ್ಬರಡ್ಕ, ಚಿತ್ರಾ ಪಾಲಡ್ಕ ಉಪಾಧ್ಯಕ್ಷರು ಉಬ್ಬರಡ್ಕ ಬಿದ್ದೂರು, ಕಿರಣ್ ಗುಡ್ಲೆ ಬಿದ್ದು ಅಧ್ಯಕ್ಷರು ಸ್ವಾತಂತ್ರ್ಯ ಹೋರಾಟಗಾರ ಕೆದಳಗ, ಮಾಜಿ ಸೈನಿಕ ಎಲ್ಲ ಸದಸ್ಯರು ಬಂದರು. ಎಲ್ಲವೂ ಕೂಡ ನಾನು ಸ್ವಾಗತ ಬಯಸ್ತಾ ಎಲ್ಲ ಅತಿಥಿಗಳ ಮುಖ್ಯ ಸಾಲಿಗೆ ಮತ್ತೆಲ್ಲವೂ ಕೇಳಿಕೊಂಡಿದ್ದಾರೆ. ಕಾರ್ಯಕ್ರಮ
ದಯಮಾಡಿ ಎಲ್ಲರೂ ಇಲ್ಲೇ ನಿಲ್ಲಬೇಕು. ಮೊದಲಾಗಿ NCC ಅವರು, ತದನಂತರ ಮಾಜಿ ಸೈನಿಕರು, ಆಮೇಲೆ ನಾವೆಲ್ಲರೂ ಕೂಡ ಒಟ್ಟಾಗಿ ಮೆರವಣಿಗೆ ಮೂಲಕ ವೇದಿಕೆ ಸರಿಯಾಗಿ 10 ಗಂಟೆಗೆ ನಮ್ಮ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ದಯಮಾಡಿ ಎಲ್ಲವೂ ಕೂಡ ಪೂರ್ಣ ಅರ್ಪಿಸಿದ ಮೇಲೆ ನಾವು ಸಾಲಾಗಿ ಅಲ್ಲಿ ಮೆರವಣಿಗೆಗೆ ಹೋಗಿ ಆಮೇಲೆ ಒಂದು ಸಣ್ಣ ಚಾದ ವ್ಯವಸ್ಥೆಯನ್ನು ಕೂಡ ಉಂಟು. ದಯಮಾಡಿ ಎಲ್ಲವೂ ಕೂಡ ಇಲ್ಲೇ ನಿಲ್ಲಬೇಕು. ಮೊದಲಾಗಿ NCC ಆಮೇಲೆ ಮಾಜಿ ಸೈನಿಕರ ಹಿಂದೆ ಅತಿಥಿಗ ನಾವು ಹೋದರೆ ಈ ಶಾಲೆನ ಕೆಲವು ನಿಮಿಷ ವೇದಿಕೆಯ ಕಾರ್ಯಕ್ರಮ ಮಂಡಲ ಬೈಲೂರು ಆಮೇಲೆ ಎಲ್ಲ ಜಪಾನಿ ಕುಟುಂಬದವರು ಎಲ್ಲ ಹಲವಾರು ಮನೆಗಳ ಈಗ ಎಲ್ಲವೂ ಕೂಡ ಹಾಕಿ ಸಂಸ್ಮರಣೆ ಮಾಡಬೇಕು. ನಾವು ಅವರೆಲ್ಲರ ಸಂಸ್ಮರಣೆ ಮಾಡಿಕೊಂಡು ಈ ಕೊರೋನಾ ಜಂಬರಲ್ಲಿ ನಾವೆಲ್ಲ ಭಾಗವಹಿಸಬೇಕು. ಆಮೇಲೆ ಪ್ರತಿ ವರ್ಷವೂ ಅಮಿಮಾಡಿಯಾದ ಈ ಜಾಗಲಿ ಒಂದು ಸುಂದರವಾದ ಜ್ಞಾನ ಸಾಮಾನ್ಯ ಆಚರಣೆಗೊಳಿಸುವಂತೆ ಇಲ್ಲಿ ಶಾಲೆಯನ್ನು ಎದುರಲ್ಲಿ ಅಮರ ವೀರರ ನೆನಪಿಗಾಗಿ ಒಂದು ಚಿತ್ರವನ್ನು ಕೂಡ ಮಾಡಿದ್ದೇವೆ. ಇಲ್ಲಿ ಶತಶತಮಾನಗಳ ಕಾಲ ಅದಕ್ಕೆ ಉಳಿದರೆ ಎಲ್ಲ ಗ್ರಾಮಸ್ಥರಿಗೆ ಕೇಳಿಕೆ ಪೂರ್ವವಾದ ಸ್ಮರಣೀಯವಾದ ಆ ರೀತಿಯಲ್ಲಿ ಪಾನೀಯದ ವ್ಯವಸ್ಥೆ ಮೋನಿಶ್ ದ್ವಿತೀಯ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ NMPUC ಸುಳ್ಯ, ಹಾಗೇನೆ ಎಲ್ಲ ಬ್ಯಾಂಡ್ ಸೆಟ್ ನ ನೇತೃತ್ವ ವಹಿಸಿದಂತ ವಿದ್ಯಾರ್ಥಿಗ ಕೂಡ ಎಲ್ಲ ವಿದ್ಯಾರ್ಥಿಗ ಕೆಡೆಟ್ಗ ವೇದಿಕೆಗೆ ಬಂದು ಈ ಗೌರವನ ಸ್ವೀಕಾರ ಮಾಡೋಕು ಅಂತ ವಿನಂತಿ ಮಾಡ್ತಾವಳು. ವೇದಿಕೆ ಬಳಿ ಬಂದು ಈ ಗೌರವನ ಸ್ವೀಕಾರ ಮಾಡೋಕು ಕೆಡೆಟ್ಗ
ಹಲವಾರು ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ ಹೆಮ್ಮೆನ ವಿದ್ಯಾರ್ಥಿಗ ಇವು ಎಲ್ಲವೂ ಚಪ್ಪಾಳಿನೊಂದಿಗೆ ಆ ವಿದ್ಯಾರ್ಥಿಗಳ ಪ್ರೋತ್ಸಾಹ ಮಾಡೋಕೂತ ವಿನಂತಿ ಮಾಡ್ತಾವಳು. ಶ್ರೇಯಸ್ ಮೂಲತಃ ಸುಳ್ಯದ ವಿದ್ಯಾರ್ಥಿ, ಮೋನೀಶ್ ಕೊಡಗಿನ ವಿದ್ಯಾರ್ಥಿ. ಗಣರಾಜ್ಯೋತ್ಸವ ಪೆರಡ್ಲಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಂಥ ವಿದ್ಯಾರ್ಥಿಗಳನ್ನೊಳಗೊಂಡಂಥ ತಂಡ ಸುಳ್ಯದ NCC ಘಟಕ, ಪೂಜ್ಯ ಡಾಕ್ಟರ್ KVG ಅವರಿಂದ ಸ್ಥಾಪಿಸಲ್ಪಟ್ಟಂಥ ಮಾತೃಸಂಸ್ಥೆ NMCಯ NCC ಘಟಕ ಅತ್ಯಂತ ಹೆಸರು ಪಡೆದಂಥ ತಂಡ. ಈ ತಂಡದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗ ನನ್ನ ವಿದ್ಯಾರ್ಥಿಗ ಅನ್ನುವಂಥದ್ದು ನನ್ನ ಹೆಮ್ಮೆ. ಎಲ್ಲವಕ್ಕೆ ಲಘು ಉಪಹಾರದ ವ್ಯವಸ್ಥೆ ಮಾಡಲಾउಟು. ಎಲ್ಲವೂ ಕೆಡೆಟ್ ಲಕ್ಷ್ಮಿತಾ, ಕೊಡಗಿನ ವಿದ್ಯಾರ್ಥಿನಿ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾದಂಥ ಬಹುಮಾನ ಉಡುಗೊರೆನ ನೀಡಿದಂಥ ಅರೆಭಾಷೆ ಅಕಾಡೆಮಿನ ಮಾನ್ಯ ಅಧ್ಯಕ್ಷರಾದ ಸದಾನಂದ ಮಾವಜಿಯವಕ್ಕೂ ಹಾಗೆಯೇ ಗೌರವನ ಅರ್ಪಿಸುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮನ ಇಂದಿಲ್ಲಿ ಹಮ್ಮಿಕೊಂಡಳು. ಅವು ಇಂದು ಎಲ್ಲವೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಈ ಕಾರ್ಯಕ್ರಮದ ಘನತೆ ಮತ್ತು ಗೌರವನ ಹೆಚ್ಚಿಸಿಟ್ಟು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ವಿಶೇಷವಾದಂಥ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೆಕೊಟ್ಟು ಕ್ರಾಂತಿವೀರ ಕೆದಂಬಾಡಿ ರಾಮಯ್ಯಗೌಡರು, ಸಾಹಿತ್ಯ ಅಕಾಡೆಮಿ ಇದರ ಮಾನ್ಯ ಅಧ್ಯಕ್ಷರಾಗಿರುವ ಶ್ರೀ ಸದಾನಂದ ನಮ್ಮ ಇನ್ನಷ್ಟು ಬಲಗೊಳಿಸೋಕು ಹೇಳಿದ್ರೆ ಭಗವಂತನ ಅನುಗ್ರಹ ಅತಿ ಮುಖ್ಯ. ಅಲುಗಾಡಿಕೆ ಸಾಧ್ಯ ಇಲ್ಲ. ಜಂಬರಲ್ಲಿ ಈಗ ಪ್ರಾರ್ಥನೆ ಹಾಡಿಕೆಗಳು ಸಂಗೀತ ಕ್ಷೇತ್ರದಲ್ಲಿ ಹೆಸರು ಪಡೆದ ನಮ್ಮೂರ್ನ ಹೆಮ್ಮೆ ಗಣಪತಿಂ ಭಜೇಹಂ ಸರ್ವ ಸಂಭಾಗ್ಯ ಪ್ರದಂ ಶಕ್ತಿ ಗಣಪತಿಂ ಭಜೆ.
ಕೋಟೆ ಸಂಕಾಶಂ ಪಾಪಹರಂ ಪರಮೇಶಂ ಭಾನುಕೋಟೆ ಸಂಕಾಶಂ ಪಾಪಹರಂ ಪರಮೇಶಂ ದಾನವಕುಲಹರಣ ಚರಣಂ ದಾನವಕುಲಹರಣ ಚರಣಂ ಸಕಲ ವಿಘ್ನ ನಿವಾರಣಂ ದಾನವಕುಲಹರಣ ಚರಣಂ ಸಕಲ ವಿಘ್ನ ನಿವಾರಣಂ ಮಾನಿತ ಮೂಷಿಕ ವಾಹನಂ ವಶ್ಯಮೋಹನ ಕಾರಂ ದೀನಬಾಲ ಹರಿಕೇಶ ಸುಗುಣ ರಾಕುಮಾರಂ ಶಕ್ತಿ ಗಣಪತಿಂ ಭಜೇಹಂ ಸರ್ವ ಸಂಭಾಗ್ಯ ಪ್ರದಂ ಶಕ್ತಿ ಗಣಪತಿಂ ಭಜೆ ಥ್ಯಾಂಕ್ ಯು. ಮಾಡಿಕಣಿಕೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮುಖ್ಯ ಗುರುಗಾಗಿ ಅಧಿಕಾರಿಗಾಗಿ ಸುದೀರ್ಘ ವರ್ಷ ಸೇವೆ ಸಲ್ಲಿಸಿದವು. ಸುಳ್ಯ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಅರೆಭಾಷೆ ಅಕಾಡೆಮಿನ ಸದಸ್ಯರಾಗಿ ಹಲವು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ನಿತ್ಯ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳ ಮೂಲಕ ಹಮ್ಮಿಕೊಂಡು ಸೇವೆಯಲ್ಲಿ ತೃಪ್ತಿ ಕಾಣ್ತಾ ಇರುವಂಥ ಶ್ರೀ ಚಂದ್ರಶೇಖರ ಪೇರಾಲ್ ಸರ್ ಅವು ಮುಂದೆ ಸ್ವಾಗತ ನುಡಿಗಳಾಡೋಕೂತ ವಿನಂತಿ ಮಾಡಿಕೊಳ್ತಾವಳೆ. ನಮಸ್ಕಾರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಇದರ ಆಶ್ರಯಲ್ಲಿ ಇಂದು ನಾವು ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ಒಂದು ಸಂಸ್ಮರಣ ಮತ್ತು ನೆನಪಿನ ಜಂಬರನ ಈ ಅಮೇಡಿ ಮಡಿಯ ಶಾಲೆಯಲ್ಲಿ ಈಗ ನಡೆಸ್ತಾವಳು. ಬಂದವಕ್ಕೆ ಎಲ್ಲವಕ್ಕೆ ಸ್ವಾಗತನ ಬಯಸ್ತಾ ಅರೆಭಾಷೆ ಅಕಾಡೆಮಿ ಪ್ರಾರಂಭ ಆದ ಮೇಲೆ ಇಂದಿನ ತನಕ ಅರೆಭಾಷೆನ ಉಳಿಸಿಕೆ ಬೆಳೆಸಿಕೆ ಮತ್ತು ಆ ಜನರ ಆತ್ಮವಿಶ್ವಾಸ ಉಂಟು ಮಾಡಿಕೆ ಅನೇಕ ಕಾರ್ಯಕ್ರಮಗಳ ಹಮ್ಮಿಕೊಂಡು ಬರ್ತಾ ಉಂಟು. ಆದರೆ ನಮ್ಮ ಈಗ ನೂತನ ಆಡಳಿತ ಮಂಡಳಿ ಬಂದ ಮೇಲೆ ಶ್ರೀ ಸದಾನಂದ ಮಾವಜಿಯವರ ನೇತೃತ್ವದಲ್ಲಿ ನಾವು ಕ್ರಿಯಾ ಯೋಜನೆ ಮಾಡ್ಕನ ಹೇಗೆ ಕೊಡಗಲಿ ಅಪ್ಪಯ್ಯಗೌಡರ ಸಂಸ್ಮರಣಾ ಕಾರ್ಯಕ್ರಮ ನಡೆದದೇನೋ ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ಸಂಸ್ಮರಣೆ ಕೂಡ ಮಾಡೋಕ್ಕಂತೇಳುವ ದೃಷ್ಟಿಯಿಂದ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಬಂದು ಸೇರಿಳು. ಕರ್ನಾಟಕ ಅರೆಭಾಷೆ ಅಕಾಡೆಮಿ ಇತ್ತೀಚೆಗೆ ಅನೇಕ ಕಾರ್ಯಕ್ರಮ ಮಾಡ್ತಾ ಉಂಟು. ಗೌರವ ಪ್ರಶಸ್ತಿ ಪ್ರದಾನ ಭಾಳ ಪ್ರಾಮುಖ್ಯವಾದ ಕಾರ್ಯಕ್ರಮ. ಆಮೇಲೆ ಸುಮಾರು ಸಂಶೋಧನಾ ಗ್ರಂಥಗಳ ಬಿಡುಗಡೆ ಮಾಡಿದೋ. ಆಮೇಲೆ 12 ಕೃತಿಗಳ ಕೂಡ ಈ ಒಂದು ವರ್ಷದ ಒಳಗೆ ಬಿಡುಗಡೆ ಮಾಡಿದೋ. ಅರೆಭಾಷೆ ಗಡಿನಾಡ ಉತ್ಸವ ಅಂತ ಹೇಳುವಂಥ ಒಂದು ಸುಂದರವಾದ ಕಾರ್ಯಕ್ರಮ ಎಲ್ಲ ಕಡೆಯಲ್ಲಿ ಮೂಡಿ ಬಂದಿತು. ಇನ್ನು ಭಾಗಮಂಡಲಿ ಏಪ್ರಿಲ್ 15ಕ್ಕೆ ಕೂಡ ನಡೆದಿದೆ. ಈ ರೀತಿ ಅನೇಕ ಕಾರ್ಯಕ್ರಮಗಳ ಹಮ್ಮಿಕೊಂಡಿದೆ. ಅರೆಭಾಷಿಗರ ಆತ್ಮವಿಶ್ವಾಸನ ಹೆಚ್ಚಿಗೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಉಂಟು. ಅದರಲ್ಲಿ ಒಂದು ಪ್ರಾಮುಖ್ಯವಾದ ಕಾರ್ಯಕ್ರಮ ಇಂದು ಇಲ್ಲಿ ನಡೆದಿದೆ. ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ಸಂಸ್ಮರಣೆ ಮತ್ತು ನೆನಪು. ನಿಮಗೆ ಗೊತ್ತಿದ್ದಂಗೆ 1837ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಕೆ ಮೊದಲೇ ಈ ಕೆದಂಬಾಡಿ ಮಣ್ಣಿಂದ ಅಥವಾ ಮದುವೆ ಗದ್ದೆಯಿಂದ ಒಂದು ದಂಡು ಇಲ್ಲಿಂದ ಹೊರಟಿದು ಸುಳ್ಯ, ಬೆಳ್ಳಾರೆ, ಪುತ್ತೂರು, ಬಂಟ್ವಾಳ, ಮಂಗಳೂರಿಗೆ ತಲುಪಿ ಅಲ್ಲಿ ಬ್ರಿಟಿಷರ ಧ್ವಜನ ಇಳಿಸಿ ನಮ್ಮ ಧ್ವಜನ ಏರಿಸಿ ಒಂದು ಹೊಸ ನಾಂದಿ ಮಾಡಿ ಅಲ್ಲಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದೋ. ಅನೇಕರು ಗಲ್ಲಿಗೇರಿದೋ, ಮರಣದಂಡನೆ ಶಿಕ್ಷಣ ಆಯ್ತು. ಅವರೆಲ್ಲರ ನೆನಪಿಸಿದರೆ ನಮ್ಮದು ತಪ್ಪಾದೆ ಅಂತೇಳುವಂಥ ದೃಷ್ಟಿಯಿಂದ ನಾವು ಈ ಒಂದು ಸುಂದರ ಕಾರ್ಯಕ್ರಮನ ಆಯೋಜಿಸೋಣ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲವಕ್ಕೇನು ಕೂಡ ಸ್ವಾಗತ ಬಯಸ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀ ಸದಾನಂದ ಮಾವಜಿ, ಅಧ್ಯಕ್ಷರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಇವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮ ನಡೆದಿದೆ. ಕ್ರಿಯಾಶೀಲ ಯುವಕ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅರೆಭಾಷೆ ಅಕಾಡೆಮಿನನ್ನು ಭಾಳ ಸಮರ್ಥವಾಗಿ ನಡೆಸ್ತಾವಳು. ಅವಕ್ಕೆ ನಾ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತನ ಬಯಸಿನ. ಈ ಕಾರ್ಯಕ್ರಮನ ಯಾರು ಉದ್ಘಾಟನೆ ಮಾಡೋಕ್ಕಂತ ನಾವು ಆಲೋಚನೆ ಮಾಡ್ಕೊಂಡು ನಾವಿಗೆ ಬಂದದ್ದು ಕೆದಂಬಾಡಿ ಮನೆತನದ ವಾದಂಥ ಶ್ರೀ ವೆಂಕಟರಮಗೌಡ ಕೆದಂಬಾಡಿ, ಆಡಳಿತ ಮುಕ್ತೇಶ್ವರರು ಶ್ರೀ ಮಿತ್ತೂರು ಉಳ್ಳಾಕ್ಲು ನಾಯರ ದೇವಸ್ಥಾನ ಮಿತ್ತೂರು, ಇವು ಕೂಡ ಬುಳ್ಪುನ ನಮ್ಮೊಟ್ಟಿಗಳು. ಅವಕ್ಕೆ ಕೂಡ ನಾವು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿದೆ.
ಯಾರು ಈ ವಿಷಯದ ಬಗ್ಗೆ ಒಂದು ಸಮರ್ಥವಾಗಿ ಮಾತಾಡುವಂತ ನಾವು ಅತ್ತ ಇತ್ತ ತಿರುಗಿ ಸುತ್ತಿ ಮಾತಾಡ್ಕನ ನಾವಿಗೆ ಸಿಕ್ಕಿದ್ದು ನಮ್ಮ ಊರಿನವೇ ಆದಂಥ ಶ್ರೀ ಅರವಿಂದ ಚೊಕ್ಕಾಡಿ, ಶಿಕ್ಷಣ ತಜ್ಞರು, ಲೇಖಕರು, ಸಂಶೋಧಕರು, ಕರಾರುವಕ್ಕಾಗಿ ಯಾರ ಹೆದರಿಕೆ ಇಲ್ಲದೆ ಧೈರ್ಯದಿಂದ ಮಾತಾಡುವಂಥ ವ್ಯಕ್ತಿ ಶ್ರೀ ಅರವಿಂದ ಚೊಕ್ಕಾಡಿ. ಅವು ಇಂದು 20 ನಿಮಿಷದ ಉಪನ್ಯಾಸಕ ಮಾಡಿಕೆವಳು ಅವಕ್ಕೆ ನಾ ಹೃತ್ಪೂರ್ವಕವಾದ ಸ್ವಾಗತನ ಅರಭಾಷೆ ಅಕಾಡೆಮಿಯಿಂದ ಮಾಡ್ತಾವಳೆ. ಈ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ಪೂರ್ಣಿಮಾ ನಮಗೆಲ್ಲ ಸಹಕಾರ ಮಾಡ್ತಾವಳು. ಅವು ಇಂದು ಮುಖ್ಯ ನೆಂಟರುಗಳಾಗಿ ನಮ್ಮೊಟ್ಟಿಗೆವಳು ಅವಕ್ಕೆ ನಾ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿನೆ. ಕಳೆದ ಅವಧಿಲಿ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿನ ಭಾಳ ಸಮರ್ಥವಾಗಿ ಮುಂದುವರಿಸಿ ಅದಕ್ಕೆ ಒಂದು ಹೆಸರು ತಂದುಕೊಟ್ಟ ವ್ಯಕ್ತಿ ಇದ್ದರೆ ಶ್ರೀ ಲಕ್ಷ್ಮೀನಾರಾಯಣ ಕಜ್ಜೆಗದ್ದೆವು. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾವಳು, ಅದು ನಮಗೆ ಭಾಳ ಖುಷಿ ಆದೆ. ಹಾಗಾಗಿ ಅವರ ಕೂಡ ಕರೆದವಳು ಅವಕ್ಕೇನು ಕೂಡ ನಾ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿದೆ. ಈ ಕಾರ್ಯಕ್ರಮನ ನಡೆಸಿಕೆ ಸಂಪೂರ್ಣ ಸಹಕಾರ ನೀಡಿದಂಥ ಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ PS ಗಂಗಾಧರಣ್ಣ ನಮ್ಮೊಟ್ಟಿಗೊಳ್ಳೆ ಅಣ್ಣ, ನಿಮಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿದೆ. ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್ ಉಬರಡ್ಕ ಇದರ ಅಧ್ಯಕ್ಷರಾಗಿ ಈಗಾಗಲೇ ನಮ್ಮ ಕಣ್ಣಿಗೆ ಕಟ್ಟಿದಂಗೆ ಮತ್ತು ಎಲ್ಲವಕ್ಕೆ ಕೆದಂಬಾಡಿ ರಾಮಯ್ಯಗೌಡರ ನೆನಪು ಮಾಡುವಂಥ ಉಬ್ಬು ಚಿತ್ರದ ಒಂದು ಸಾಕಾರ ಮೂರ್ತಿ ಅದರ ಮಾಡಿದಂಥ ವ್ಯಕ್ತಿ ಶ್ರೀ ದಾಮೋದರ ಮದುವೆಗದ್ದೆವು. ಅವರ ನೇತೃತ್ವದ ಸುಂದರವಾಗಿ ನಮ್ಮ ನೋಡಿಗೆ ಕಣ್ಣು ತಂಪು ಎಲ್ಲ ಆದೆ ಕೂಡ ಮತ್ತು ಕೆದಂಬಾಡಿ ರಾಮಯ್ಯಗೌಡರ ನೆನಪು ಯಾಗಳು ನಾವು ನಮ್ಮೊಟ್ಟಿಗೆ ಇದ್ದದೆ ಅದರ ತಯಾರು ಮಾಡಿದಂಥ ಶ್ರೀ ದಾಮೋದರ ಗೌಡ ಮದುವೆಗದ್ದೆ ಅವು ನಮ್ಮೊಟ್ಟಿಗೆ ಅವಕ್ಕೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿನೆ. ಈ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಚಿತ್ರಾ ಪಾಲಡ್ಕ ಇವುಗಳು ಅವಕ್ಕೇನು ಕೂಡ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿನೆ. ನಿಮಗೆ ಗೊತ್ತಿದ್ದಂಗೆ ಮಂಗಳೂರಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ಒಂದು ಸ್ಮಾರಕನ ಸಮಿತಿ ರಚನೆ ಮಾಡಿಕೆ ಅಹೋರಾತ್ರಿ ಹೋರಾಟ ಮಾಡಿದಂಥ ಒಬ್ಬ ಯುವಕ ಮುಂದಾಳು. ನಿಮಗೆ ಗೊತ್ತಿದ್ದಂಗೆ ಆ ಪ್ರತಿಮೆನ ತಾಕನ ಸುಳ್ಳಿಯಲ್ಲಿ ಎಷ್ಟು ಜನರ ಸೇರಿಸೋಳೋ ಇಡೀ ಹಬ್ಬದ ಹಾಗೆ ಆ ಒಂದು ಕಾರ್ಯಕ್ರಮ ನಡೆಸಿ ಇಲ್ಲಿಂದ ಮಂಗಳೂರು ಕರ್ಕೊಂಡೋಗಿ ಅಲ್ಲಿ ಆ ಪ್ರತಿಮೆನ ಸ್ಥಾಪನೆ ಮಾಡಿದ ಎಲ್ಲದರ ಕಾರ್ಯಕ್ರಮನ ನೇತೃತ್ವ ವಹಿಸಿದಂಥ ಯುವ ಮುಂದಾಳು ಕಿರಣ್ ಬುಡ್ಲೆಗುತ್ತು ನಮ್ಮೊಟ್ಟಿಗೆ ಭಾಳ ಸಂತೋಷ ಆಟಣ್ಣ, ನಿಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿನೆ. ಅರೆಭಾಷೆ ಅಕಾಡೆಮಿನ ಪೂರ್ವ ಸದಸ್ಯರು ಶ್ರೀ ಸುರೇಶ್ MH ಈ ಕಾರ್ಯಕ್ರಮದ ರೂವಾರಿಯಲ್ಲಿ ಒಬ್ಬರು ನಾವಿಗೆ ಸಂಪೂರ್ಣ ಸಹಕಾರ ನೀಡಿಳೋ ಸುರೇಶನ ನೀವೇ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿನೆ. ಈ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಲೋಕೇಶ್ ಕೋಟ್ಯಾನ್ ಅವನ ಮಟ್ಟಿಗೆ ಬಂದು ಸೇರುವೆ ಅವಕ್ಕೆ ಕೂಡ ಸ್ವಾಗತವಾದ ಬಯಸಿನೆ. ಶ್ರೀ ವಿದ್ಯಾಧರ ಹರ್ಲಡ್ಕ ಅಧ್ಯಕ್ಷರ ವಿನಾಯಕ ಮಿತ್ರ ಬಳಗ ಅಮೈ ಮಾಡಿಯಾರ್ ಇವು ಈ ಕಾರ್ಯಕ್ರಮಕ್ಕೆ ಪೂರ್ತಿಯಾಗಿ ನಾವಿಗೆ ಸಹಕಾರ ನೀಡಿದ ವ್ಯಕ್ತಿಗಳಲ್ಲಿ ಒಬ್ಬ. ಹಗಲು ರಾತ್ರಿ ಅವು ದುಡಿದಳು ಅವಕ್ಕೇನು ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿನೆ. ಈ ಶಾಲೆನ ನಾವಿಗೆ ನೀಡಿ ಸಂಪೂರ್ಣವಾದ ಬೆಂಬಲ ಸಹಕಾರ ನೀಡಿದಂಥ ಈ ಶಾಲೆನ ಮುಖ್ಯೋಪಾಧ್ಯಾಯಿನಿ ಶ್ರೀ ರಾಮಕ್ಕ ಇವಕ್ಕೆ ನಾ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿನೆ. ಈ ಒಂದು ಕಾರ್ಯಕ್ರಮದ ಆಮಂತ್ರಣ ಬಿಡುಗಡೆ ಮಾಡೋದು ಯಾರೊಟ್ಟಿಗೆ ಅಂತ ನಾವಿಗೆ ಸಿಕ್ಕಿದವು ಹಿರಿಯ ಸೇನಾನಿ ವಾಯುಸೇನಾ ಅಧಿಕಾರಿಯಾಗಿದ್ದ ಶ್ರೀ ಅಡ್ಡಂದರ್ಕ ದೇರಣ್ಣಗೌಡರು. ಅವರೊಟ್ಟಿಗೆ ನಾವು ಕೇಳಿದ್ವಿ ನಿಮ್ಮ ಮನೆಗೆ ಬಂದವೆ, ಬನ್ನಿ ಪ್ರೀತಿಯಿಂದ ಬನ್ನಿ ಅಂತ ಹೇಳಿ ಆ ಮನೆಯಲ್ಲಿ ಒಂದು ಪೊರ್ಲುನ ಆಮಂತ್ರಣ ಬಿಡುಗಡೆ ಮಾಡಿಕೊಟ್ಟಂಥ ಅವು ಕೂಡ ಒಬ್ಬ ಸಮರವೀರ, ಯುದ್ಧದಲ್ಲಿ ಹೋರಾಟ ಮಾಡಿದವು ಶ್ರೀ ಅಡ್ಡಂದರ್ಕ ದೇರಣ್ಣಗೌಡ ಇವಕ್ಕೆ ಕೂಡ ನಾ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿನೆ. ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಸೈನಿಕರ ಸಂಘದ ಅನೇಕರು ಬಂದು ನಮ್ಮ ಈ ಒಂದು ಗೌರವ ವಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಳು ಅವಕ್ಕೆ ಎಲ್ಲವಕ್ಕೆ ಕೂಡ ನಾ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿನೆ. ಅರೆಭಾಷೆ ಅಕಾಡೆಮಿನ ಪೂರ್ವಾಧ್ಯಕ್ಷರು, ಸದಸ್ಯರು, ನಮ್ಮ ಈಗಿನ ಆಡಳಿತ ಮಂಡಳಿನ ಸದಸ್ಯರು, ಆಮೇಲೆ ಇಲ್ಲಿ ಬಂದಿರುವಂಥ ಗ್ರಾಮ ಪಂಚಾಯತ್ ಉಬರಡ್ಕ, ಕೃಷಿಪತ್ತಿನ ಸಹಕಾರ ಸಂಘ, ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಗೌಡರ ಯುವ ಸೇವಾ ಸಂಘ, ವಿನಾಯಕ ವಿತ್ರ ಬಳಗ, ಗೌರಿ ಯುವತಿ ಮಂಡಳಿ ಅಮೈ ಮಡಿಯಾರು, ಗ್ರಾಮಗೌಡ ಸಮಿತಿ ಉಬರಡ್ಕ ಮಿತ್ತೂರು, ನರಸಿಂಹ ಶಾಸ್ತಾವು ಭಜನಾ ಮಂಡಳಿ ಉಬರಡ್ಕ ಮಿತ್ತೂರು, ಮಿತ್ತೂರು ನಾಯರು ಉಳ್ಳಾಕ್ಲು ಭಜನಾ ಮಂಡಳಿ ಉಬರಡ್ಕ ಮಿತ್ತೂರು, ಸಂಜೀವಿನಿ ಒಕ್ಕೂಟ ಉಬರಡ್ಕ ಮಿತ್ತೂರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಫ್ರೆಂಡ್ಸ್ ಕ್ಲಬ್ ಕುಳಿಯಡ್ಕ, ಸ್ತ್ರೀಶಕ್ತಿ ಸ್ವಸಹಾಯ ಸಂಘ, ನಂದಿನಿ ಮಹಿಳಾ ಮಂಡಳ, ಯುವಕ ಮಂಡಲ ಉಬರಡ್ಕ, ಮಹಾತ್ಮ ಗಾಂಧಿ ಪ್ರೌಢಶಾಲೆ, ವಿಷ್ಣು ಯುವಕ ಮಂಡಲ ಕೊಡಿಯಾಲಬೈಲಿ ಇದರ ಎಲ್ಲ ಸದಸ್ಯರಿಗೆ ನಾ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸಿನೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಊರಿಂದ ಪ್ರೀತಿ ಇಟ್ಟು ಬಂದಿರುವಂಥ ಎಲ್ಲ ಗೌರವ ಮನಮಾನ್ಯರಿಗೆ ನಾ ವಿಶೇಷವಾದ ಸ್ವಾಗತನ ಬಯಸಿನೆ. ನಮ್ಮ ಪತ್ರಕರ್ತ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ
ನಮ್ಮೊಟ್ಟಿಗೆ ಪ್ರಚಾರ ಮಾಡಿಕೆ ಬಂದಳು ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು V4 ಚಾನೆಲ್ನವಕ್ಕೆ ಮಂಗಳೂರು ಇವಕ್ಕೇನು ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸ್ತಾ ನಮ್ಮ ಇರಾದೆ ಇಷ್ಟೇ, ಈ ಕಾರ್ಯಕ್ರಮ ಮಾರ್ಚ್ 31ಕ್ಕೆ ಪ್ರತಿ ವರ್ಷ ಈ ಶಾಲೆಯಲ್ಲಿ ನಡೆಯೋಕ್ಕೂ, ಅದಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ಒಂದು ಆಶ್ವಾಸನೆ ಕೊಟ್ಟಳು, ಪ್ರತಿ ವರ್ಷ ನಾವು ಸ್ವಲ್ಪ ಅನುದಾನ ಇಲ್ಲಿ ಕೊಟ್ಟವೆ, ನಾವು ಇದೇ ಅರೆಭಾಷೆ ಅಕಾಡೆಮಿಯು ಇದೇ ಶಾಲೆಯಲ್ಲಿ ಮಾಡುವೆ ಅಂತ ಹೇಳಿಕೆ ಆದರೆ ನಾವು ಮಂಗಳೂರು, ಪುತ್ತೂರು, ಆಮೇಲೆ ಬೆಳ್ಳಾರೆ ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಮಾಡೋಕ್ಕೂ ಅಂತ ನಮ್ಮ ಇರಾದೆ ಉಂಟು. ಮುಂದೆ ಪ್ರತಿ ವರ್ಷ ಕೊಡೋಕ್ಕೂ ಅಂತ ನಾವು ಈಗಾಗಲೇ ನಿರ್ಧಾರ ಮಾಡಿಳು. ಹಾಗಾಗಿ ಜಂಬರನ ಪೊರ್ಲಲ್ಲಿ ನಾವೆಲ್ಲ ಮುಂದಿನ ವರ್ಷಗಳಲ್ಲಿ ನಡೆಸೋಕ್ಕೂ ಅಂತ ಹೇಳ್ತಾ ಬಂದಿರುವ ಎಲ್ಲವಕ್ಕೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸ್ತಾ ನನ್ನ ಸ್ವಾಗತ ಭಾಷೆಯನ್ನು ಮುಗಿಸ್ತೆ. ಧನ್ಯವಾದ. ವಂದನೆಗ ಸರ್. ಇಂದಿನ ಜಂಬರಲ್ಲಿ ನಾವು ಗಣ್ಯ ಅನ್ನುವಂಥದ್ದು ನಮ್ಮ ಭಾರತದ ಪುಣ್ಯದ ಮಣ್ಣನ ಸಂಸ್ಕೃತಿ. ಇಂದಿನ ಜಂಬರಲ್ಲಿ ಉಪಸ್ಥಿತರಿರುವ ಎಲ್ಲ ನೆಂಟರುಗಳ ಗೌರವಿಸುವ ಸಮಯ, ಸ್ವಾಗತಿಸುವ ಹೊತ್ತಿದು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನನ ವಹಿಸಿಕೊಂಡಿರುವಂಥ ಶ್ರೀ ಸದಾನಂದ ಮಾವಜಿ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಅವರ ಶ್ರೀ ತೇಜ್ ಕುಮಾರ್ ಬಡ್ಡಡ್ಕ ನಮ್ಮ ಅಕಾಡೆಮಿನ ಸದಸ್ಯರು ಸರ್, ತಾವು ಗೌರವಿಸು ಕೂತ ವಿನಂತಿ ಮಾಡಿ ಕಾಣ್ತವಳು. ಶ್ರೀ ಕುಡೆಕಲ್ಲವು ನಮ್ಮ ಅಕಾಡೆಮಿನ ಸಮರ್ಥ ಅಧ್ಯಕ್ಷರಾದ ಶ್ರೀ ಸದಾನಂದ ಮಾವಜಿಯವರ ಗೌರವಿಸು ಕೂತ ವಿನಂತಿ ಮಾಡಿ ಕಾಣ್ತವಳು. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆನ ನೆರವೇರಿಸಿರೋ ಶ್ರೀ ವೆಂಕಟರಮಣಗೌಡ ಕೆದಂಬಾಡಿ, ಆಡಳಿತ ಮುಕ್ತೇಸರು ಶ್ರೀ ಮಿತ್ತೂರು ಉಳ್ಳಾಕಲ್ ನಾಯರ್ ದೈವಸ್ಥಾನ ಮಿತ್ತೂರು, ಅವರ ಶ್ರೀಮತಿ ಲತಾ ಪ್ರಸಾದ್ ಕುದ್ಪಾಜೆ ಅಕಾಡೆಮಿನ ಸದಸ್ಯರು. ಮೇಡಮ್, ತಾವು ಗೌರವಿಸು ಕೂತ ವಿನಂತಿ ಮಾಡಿ ಕಾಣ್ತವಳು. ಶ್ರೀಮತಿ ಲತಾ ಪ್ರಸಾದ್ ಕುದ್ಪಾಜೆಯು ಅಕಾಡೆಮಿನ ಸದಸ್ಯರಾಗಿ ಅತ್ಯಂತ ಕ್ರಿಯಾಶೀಲ ಮಹಿಳಾ ಮಣಿಯಾಗಿ ತೊಡಗಿಸಿಕೊಂಡಿರುವಂಥ ಶ್ರೀ ಲತಾ ಪ್ರಸಾದ್ ಕುದ್ಪಾಜೆ ಅವರಿಂದ ಗೌರವ. ಕಾರ್ಯಕ್ರಮದಲ್ಲಿ ಇಂದು ಉಪನ್ಯಾಸನ ನೀಡಿಕೊಳ್ಳೋ ಇಂದಿನ ಕಾರ್ಯಕ್ರಮದ ಪ್ರಧಾನ ಭಾಗವಾಗಿ ಉಪನ್ಯಾಸನ ನೀಡಿಕಿರುವವು ಶ್ರೀ ಅರವಿಂದ ಚೊಕ್ಕಾಡಿ, ಇತಿಹಾಸ ವಿಶ್ಲೇಷಕರು, ಗೌರವಾನ್ವಿತರು ಡಾಕ್ಟರ್ ಎನ್.ಎ. ಜ್ಞಾನೇಶ್ ಸರ್, ತಾವು ಗೌರವಿಸೋ ಕೂತ ವಿನಂತಿ ಮಾಡಿ ಕಾಣ್ತಾವಳೆ. ಡಾಕ್ಟರ್ ಎನ್.ಎ. ಜ್ಞಾನೇಶ್ ಮಾಜಿ ಪ್ರಾಂಶುಪಾಲರು, ಅಕಾಡೆಮಿನ ಸದಸ್ಯರು ಕೂಡ ಹೌದು. ಹತ್ತಾರು ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡುವಲ್ಲಿ ಮುಂಚೂಣಿಯಲ್ಲಿರುವಂಥ ಡಾಕ್ಟರ್ ಎನ್.ಎ. ಜ್ಞಾನೇಶ್ ಅವು ಇಂದಿನ ಮುಖ್ಯ ಉಪನ್ಯಾಸ ನೀಡಿಕಿರುವಂಥ ಅರವಿಂದ ಚೊಕ್ಕಾಡಿ ಅವರ ಗೌರವಿಸಿಯೋಳು. ಇಂದಿನ ಕಾರ್ಯಕ್ರಮದಲ್ಲಿ ದೊಡ್ಡ ನೆಂಟರಿಗಾಗಿ ಉಪಸ್ಥಿತರೋಳು ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಆಗಿರುವಂಥ ಶ್ರೀಮತಿ ಪೂರ್ಣಿಮಾ ಸುಂತೋಡವು, ಗೌರವಾನ್ವಿತರ ಶ್ರೀಮತಿ ಚಂದ್ರಾವತಿ ಬಡ್ಡಡ್ಕ, ಅಕಾಡೆಮಿನ ಅತ್ಯಂತ ಕ್ರಿಯಾಶೀಲ ಇನ್ನೋರ್ವ ಸದಸ್ಯೆ ಶ್ರೀಮತಿ ಚಂದ್ರಾವತಿ ಬಡ್ಡಡ್ಕ, ತಾವು ಗೌರವಿಸೋ ಕೂತ ವಿನಂತಿ ಮಾಡಿ ಕಾಣ್ತಾವಳೆ. ಶ್ರೀ ಲಕ್ಷ್ಮೀನಾರಾಯಣ ಕಜಗದ್ದೆ, ಪೂರ್ವಾಧ್ಯಕ್ಷರು, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಗೌರವಾನ್ವಿತರ ಶ್ರೀ ಚಂದ್ರಶೇಖರ ಪೇರಾಲ್ ಸರ್, ತಾವು ಗೌರವಿಸೋ ಕೂತ ವಿನಂತಿ. ಲಕ್ಷ್ಮೀನಾರಾಯಣ ಕಜಗದ್ದೆ ಅವರ ಆಡಳಿತಾವಧಿಯಲ್ಲಿ ಹತ್ತಾರು ಕಾರ್ಯಕ್ರಮಗ ಆಯೋಜನೆಗೊಂಡು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಗಾವುಟು. ಶ್ರೀ PS ಗಂಗಾಧರ, ಅಧ್ಯಕ್ಷರು ಗೌಡರ ಯುವ ಸೇವಾ ಸಂಘ ರಿಜಿಸ್ಟರ್ಡ್ ಸುಳ್ಯ, ಇವರ ಶ್ರೀ ಜತ್ತಪ್ಪಗೌಡ ಶೆಟ್ಟಿಮಜಲು, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ನರಸಿಂಹ ದೇವಸ್ಥಾನ ಉಬರಡ್ಕ ಮಿತ್ತೂರು, ತಾವು ಗೌರವಿಸೋ ಕೂತ ವಿನಂತಿ ಮಾಡಿ ಕಾಣ್ತಾವಳು. ಶ್ರೀ ಜತ್ತಪ್ಪಗೌಡ ಶೆಟ್ಟಿಮಜಲು ಕುತ್ಯಾಡಿ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ನರಸಿಂಹ ದೇಗುಲ ಉಬರಡ್ಕ ಮಿತ್ತೂರು. ನಮ್ಮ ಗ್ರಾಮದ ಅಗ್ರಪಂಕ್ತಿನ ನಾಯಕರಾಗಿರುವಂಥ ಶ್ರೀ PS ಗಂಗಾಧರ್ ಅವರ ಸಜ್ಜನ ವ್ಯಕ್ತಿ ಶ್ರೀ ಜತ್ತಪ್ಪಗೌಡ ಶೆಟ್ಟಿಮಜಲು ಗೌರವಿಸ್ತಾವಳು. ಶ್ರೀ ದಾಮೋದರ ಗೌಡ ಮದುವೆಗದ್ದೆ ಅವರ ಮುಂದೆ ಗೌರವಿಸುವಂಥ ಸಮಯ. ಶ್ರೀ ದಾಮೋದರ ಗೌಡ ಮದುವೆಗದ್ದೆ, ಅಧ್ಯಕ್ಷರು ಸಂಚಾಲಕರು ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್ ಉಬರಡ್ಕ ಮಿತ್ತೂರು, ಇವರ ಶ್ರೀ ಶಿವರಾಮ MP, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಉಬರಡ್ಕ ಮಿತ್ತೂರು ಶ್ರೀ ನರಸಿಂಹ ದೇಗುಲ, ತಾವು ಗೌರವಿಸೋ ಕೂತ ವಿನಂತಿ ಮಾಡಿ ಕಾಣ್ತಾವಳೆ. ಶ್ರೀಮತಿ ಚಿತ್ರ ಪಾಲಡ್ಕ, ಇವರ ಶ್ರೀ ಹರಿಪ್ರಸಾದ್ ಪಾನತಿಲ, ನಿರ್ದೇಶಕರು ಸಹಕಾರಿ ಸಂಘ ಉಬರಡ್ಕ ಮಿತ್ತೂರು, ಇವು ಗೌರವಿಸೋ ಕೂತ ವಿನಂತಿ. ಮುಂದೆ ಶ್ರೀಮತಿ ಚಿತ್ರ ಪಾಲಡ್ಕ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಉಬರಡ್ಕ ಮಿತ್ತೂರು. ಮುಂದೆ ಶ್ರೀ ಕಿರಣ್ ಬುಡ್ಲೆಗುತ್ತು, ಅಧ್ಯಕ್ಷರು ಸ್ವಾತಂತ್ರ್ಯ ಹೋರಾಟಗಾರರ ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಸ್ಥಾಪನಾ ಸಮಿತಿ ರಿಜಿಸ್ಟರ್ಡ್ ಮಂಗಳೂರು, ಅವರ ಗೌರವಿಸೋ ಕೂತ ವಿನಂತಿ ಮಾಡಿ ಕಾಣ್ತಾವಳೆ. ಶ್ರೀಮತಿ ವಾರಿಜ, ಅಧ್ಯಕ್ಷರು ಗೌರಿ ಯುವತಿ ಮಂಡಲ ಅಮ್ಮಿ ಮಡಿಯಾರು, ಇವರ
ಶ್ರೀಮತಿ ವಾರಿಜ ಮಂಜಿಕಾನ ಗೌರಿ ಯುವತಿ ಮಂಡಲದ ಅಧ್ಯಕ್ಷರು ಅವರ ಗೌರವಿಸುಕುತ ವಿನಂತಿ ಮಾಡಿ ಕಾಣ್ತಾವಳೆ. ಶ್ರೀ ಸುರೇಶ್ ಎಂಎಚ್ ಮಾಜಿ ಸದಸ್ಯರು, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅವರ ಗೌರವಿಸಿಕೆ ಒಳೋ ಶ್ರೀಮತಿ ಕುಸುಮ ನಾರ್ಕೋಡು, ಕಾಯರ್ತೋಡಿ ಶ್ರೀದೇಗುಲದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಶ್ರೀಮತಿ ಕುಸುಮ ರಾಮಕೃಷ್ಣ ನಾರ್ಕೋಡು, ವಿನಾಯಕ ಮಿತ್ರ ಬಳಗದ ಅಧ್ಯಕ್ಷ ಇವರ ಗೌರವಿಸಿಕೆ ಒಳು ಶ್ರೀಮತಿ ಚಂದ್ರಕಲಾ ಗಣೇಶ್ ಆಚಾರ್ಯ ಈ ಶಾಲಿನ ಸಿಬ್ಬಂದಿ ಗೌರವಿಸುಕುತ ವಿನಂತಿ ಮಾಡಿ ಕಾಣ್ತಾವಳೆ. ಈ ಶಾಲಿನ ಮುಖ್ಯ ಗುರುಗಾಗಿರುವಂಥ ಶ್ರೀಮತಿ ರಾಮಕ್ಕ ಟೀಚರ್ ಅವರ ಶ್ರೀಮತಿ ಲಲಿತಾ ಲೋಕೇಶ್ ಸುತ್ತುಕೋಟೆ ಆರೋಗ್ಯ ಸಹಾಯಕಿ ಮೇಡಮ್ ತಾವು ಗೌರವಿಸುಕುತ ವಿನಂತಿ ಮಾಡಿ ಕಾಣ್ತಾವಳೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಹಿರಿಯರಾಗಿರುವ ಗೌರವಾನ್ವಿತ ಅಡ್ಡಂತಡ್ಕ ದೇರಣ್ಣಗೌಡ ಅವರ ಶ್ರೀ ಲೋಕೇಶ್ ಊರುಬೈಲು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಸದಸ್ಯರು ಮತ್ತು ದೊಡ್ಡ ಕಲಾವಿದರಾಗಿ ಹೆಸರುವಾಸಿಯಾಗಿರುವಂಥ ಶ್ರೀ ಲೋಕೇಶ್ ನಾವು ಗೌರವಿಸೋಕುತ ವಿನಂತಿ ಮಾಡಿ ಕಾಣ್ತಾವಳೆ. ಲೋಕೇಶ್ ಊರುಬೈಲು ಜಂಬರನ ಮತ್ತೆ ನಾವು ಮುಂದುವರಿಸಿಕೊಂಡೋಳು. ಮುಂದೆ ಪ್ರಾಸ್ತಾವಿಕ ಮಾತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯು 10 ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಸಹಿ ಎನಿಸಿಕೊಂಡಳು. ಅಕಾಡೆಮಿ ಕ್ರಿಯಾಶೀಲವಾಗಿ ಅಧ್ಯಕ್ಷರು ಸದಸ್ಯರುಗಳ ಚಟುವಟಿಕೆಗಳಿಂದ ಭಾರಿ ಪೂರ್ಲನ ಕಾರ್ಯಕ್ರಮಗಳ ಆಯೋಜನೆ ಮಾಡಿಕೊಂಡು ಬಂದಳು. ಏಕವಾಗಿ ಮಾತಾಡಿಕೊಳ್ಳು ಅರೆಭಾಷೆನ ಸೊಗಡನ ತನ್ನ ಮಾತುಗಾರಿಕೆಯಲ್ಲಿ ಕಟ್ಟಿಕೊಡುವು ಸ್ವತಂತ್ರ ಚಿಂತನೆ ಅಭಿವ್ಯಕ್ತಿನ ಹೊಂದಿರುವ ಬರಹಗಾರ್ತಿ ನಮ್ಮ ಅಕಾಡೆಮಿನ ಸದಸ್ಯರಾದ ನನ್ನ ಆತ್ಮೀಯರು ಆಗಿರುವಂಥ ಶ್ರೀಮತಿ ಚಂದ್ರಾವತಿ ಬಡ್ಡಡ್ಕವು ಹೆಸರು ಪಡೆದ ಈ ಒಂದು ಹೋರಾಟದ ಒಂದು ನಾಯಕತ್ವ ವಹಿಸಿದವು ನಮ್ಮ ಇಂದಿನ ನಾವು ಯಾರ ನೆನಪು ಮಾಡಿಕೆ ಹೊರಟೋಳೋ ದಂಡನ ಬಿರ್ಸಾ ಕೆದಂಬಾಡಿ ರಾಮಯ್ಯ ಗೌಡ್ರು. ಇವರು ದಂಡ ಅದು ಸುರುನ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಹಿಸ್ಟ್ರಿಲಿ ಇತಿಹಾಸದಲ್ಲಿ ದಾಖಲೆ ಆಗಿದ್ದು 1857 ಇಸ್ವಿನ ಒಂದು ಹೋರಾಟ. ಆದರೆ ಅದಕ್ಕಿಂತ ಮುಂದೆ ನಮ್ಮ ಸುಳ್ಯದ ನೆಲಲಿ ಇಂಥ ಒಂದು ಹೋರಾಟ ಆಗುಟ್ಟು ಅಂತ ಹೇಳುವಂಥದ್ದು ನಾವು ಇಂದು ಹೆಮ್ಮೆ ಪಟ್ಟವೆ. ಆದರೆ ಆಗನ ಕಾಲಲ್ಲಿ 1837 ಕಾಲಲ್ಲಿ ಏನೂ ಒಂದು ಸಂಪರ್ಕ ವ್ಯವಸ್ಥೆ ಅಥವಾ ಬೇರೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲದ ಕಾಲಲ್ಲಿ ಬ್ರಿಟಿಷರ ಒಂದು ದಬ್ಬಾಳಿಕೆನ ಎದುರಿಸಿ ಮಾಡಿದಂಥ ಹೋರಾಟ ಅಥವಾ ಕ್ರಾಂತಿ ಅದು ಸಣ್ಣ ಮಾತಲ್ಲ. ಹಾಗಾಗಿ ನಾವು ಇಂದು ಅವರ ನೆನಪು ಸಿಗಂಬಕ್ಕೆ ನಿಜವಾಗಿ ಇದು ನಾವು ನಿನ್ನೆ ಮಾಡೋಕ್ಕಾಯ್ತು. ಯಾಕೆಂತೇಳಿದ್ರೆ ಮಾರ್ಚ್ 30ರಂದು ಇಲ್ಲಿಂದ ಹೊರಟದ್ದು. ನಿನ್ನೆನೂ ನಮ್ಮದು ಅರೆಭಾಷೆ ಅಕಾಡೆಮಿ ವತಿಯಿಂದ ಒಂದು ಐತಿಹಾಸಿಕ ಕಾರ್ಯಕ್ರಮ ಕುಡಕಲ್ಲಲ್ಲಿ ನಡೆದಿತ್ತು, ಐನ್ಮನೆ ಐಸಿರಿ ಅಂತ ಹೇಳುವಂಥ ಕಾರ್ಯಕ್ರಮ. ಹಾಗಾಗಿ ನಾವು ಈ ಮಾರ್ಚ್ 30ರ ಕಾರ್ಯಕ್ರಮನ ಮಾರ್ಚ್ 31ರಂದು ಇಂದು ಮಾಡುವೆ. ಮುಂದಿನ ದಿನಗಳಲ್ಲಿ ರಾಮಯ್ಯ ಗೌಡರು ಮತ್ತು ಆ ಅಮರಸುಳ್ಯ ಕ್ರಾಂತಿಲಿ ಯಾರೆಲ್ಲ ಪಾಲ್ಗೊಂಡಳೋ ಎಲ್ಲವರ ಒಂದು ನೆನಪಿಸುವ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾರ್ಚ್ 30ರಂದು ನಡೆಯಕೊಟ್ಟು. ನಾವಾಗ ಗೊತ್ತುಂಟು ಅರೆಭಾಷಾ ಅಕಾಡೆಮಿ 2011ರಲ್ಲಿ ಸ್ಥಾಪನೆ ಶುರುವಾತು ಅಂತ. ಅದು ಆದ ಮೇಲೆ 4 ಸಮಿತಿಗಾಗಿ ಈಗ ನಮ್ಮದು 5ನೇ ಸಮಿತಿ. ನಮ್ಮ ಸಮಿತಿ ನೇಮಕ ಆಗಿ 1 ವರ್ಷ ಆಯ್ತು. ಈಗ 1 ವರ್ಷ ಲೆಕ್ಕಕ್ಕೆ. ಆದರೆ ನಮ್ಮ ಸಮಿತಿ ಘೋಷಣೆ ಆದ ಬೆನ್ನಿಗೆ ಲೋಕಸಭಾ ಚುನಾವಣೆಯೂ ಘೋಷಣೆ ಆದ ಕಾರಣ ಸರಿಯಾಗಿ ನಮಗೆ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ದು 9 ತಿಂಗಳು. ಈ 9 ತಿಂಗಳಲ್ಲಿ ನಾವು ಹಲವಾರು ಒಳ್ಳೊಳ್ಳೆ ಕಾರ್ಯಕ್ರಮನ ಮಾಡ್ಯೋಳೋ ನೀವೆಲ್ಲ ನೋಡ್ತಾ ಉಳ್ಳರಿ. ನಮ್ಮ ಸುರುವಿನ ಕಾರ್ಯಕ್ರಮ ಆಗಿರೋದು ಎಂತಂತೇಳಿದ್ರೆ ಅರೆಭಾಷೆ ಸಂಘಟನೆಗಳ ಸಮುದಾಯ ಸಂಘಟನೆಗಳ ಮುಖ್ಯಸ್ಥರು ಮತ್ತು ಎಲ್ಲ ಮಾಜಿ ಅರೆಭಾಷೆ ಅಕಾಡೆಮಿನ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ಸಮ್ಮಿಲನ ಕಾರ್ಯಕ್ರಮ ಆಗಿರೋದು. ಆದ ಮೇಲೆ ನಡೆದಂಥ ಒಂದು ಅರೆಭಾಷೆ ಬರಹಗಾರರು ಮತ್ತು ಕಲಾವಿದರ ಒಂದು ಸಮಾವೇಶ ಆಗಿರೋದು, ಅಥವಾ ಆಟಿ ನೆಂಪು ಅಂತ ಹೇಳುವಂಥ ಕಾರ್ಯಕ್ರಮ ಆಗಿರೋದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾವು ಪ್ರಾಯೋಜಕತ್ವ ವಹಿಸಿಕೊಂಡಳು ಅದೆಲ್ಲ ಕಾರ್ಯಕ್ರಮ ಆಗಿರೋದು. ಈ ಎಲ್ಲ ಕಾರ್ಯಕ್ರಮನೂ ಭಾರಿ ಲಾಯಕಲಿ ನಡ್ಕೊಂಡು ಬಂದುಟ್ಟು. ಹಾಗೆ ನಮ್ಮ ಸಮಿತಿ ಒಂದು
ವಿಭಿನ್ನವಾದ ಕಾರ್ಯಕ್ರಮ, ವಿಶಿಷ್ಟವಾದ ಕಾರ್ಯಕ್ರಮ ನಾವು ಈ ಸರ್ತಿ ನಡೆಸಿದ್ದು ಹೇಳಿದ್ರೆ ನಮ್ಮ ಪೇರಾಲಣ್ಣ ಸ್ವಾಗತ ಮಾಡಿಕನ ಹೇಳೋದು ಅರೆಭಾಷೆ ಗಡಿನಾಡ ಉತ್ಸವ ಅಂತ. ಗಡಿನಾಡ ಉತ್ಸವ ನಾವು ಯಾಕೆ ಮಾಡೋದು ಅಂತ ಸಹ ಅವು ಹೇಳ್ದು. ಗಡಿ ಪ್ರದೇಶದಲ್ಲಿರುವಂಥ ಅರೆಭಾಷಿಕರಿಗೆ ನಾವಾಗ ಗೊತ್ತುಂಟು, ಒಂದು ಗಡಿ ಭಾಗಲಿರೋಕೆ ಅತ್ತಳು ಅಲ್ಲ ಇತ್ತಳು ಅಲ್ಲದಂಥ ಒಂದು ಪರಿಸ್ಥಿತಿ ಇದ್ದದೆ. ಹಾಗಾಗಿ ಅವರ ಮನಸ್ಸಿಗೆ ಒಂದು ಧೈರ್ಯ ಕೊಡುವ, ಪ್ರೋತ್ಸಾಹ ಕೊಡುವ ಭಾಷೆನ ಒಂದು ಬಳಸುವಂಥ ಒಂದು ಹುಮ್ಮಸ್ಸು ಕೊಡುವಂಥ ಒಂದು ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮನ ನಡೆಸಿಕೊಂಡು ಬಂದೋಳು. ಒಟ್ಟು 6 ಕಾರ್ಯಕ್ರಮ ಮಾಡೋದು ಅಂತ ನಾವು ನಿರ್ಧಾರ ಮಾಡೋದು. ಅದರಲ್ಲಿ ಈಗಾಗಲೇ ಕೊಡಗಲ್ಲಿ 2, ಹಾಗೆ ದಕ್ಷಿಣ ಕನ್ನಡಲ್ಲಿ 2 ಕಾರ್ಯಕ್ರಮ ನಡೆದುಟ್ಟು, ಸುರುದು ಬಂದೆಡ್ಕಲಿ, ಆಮೇಲೆ ಕೊಡಗಿನ ಚಯ್ಯಂಡಾಣಿ, ಆಮೇಲೆ ಮಂಡೆಕೋಲು, ಆಮೇಲೆ ಮೊನ್ನೆ ಅಷ್ಟೇ ಕುಶಾಲನಗರಲ್ಲಿ ನಡೆದು, ಇನ್ನು ನಾಳ್ದು ಏಪ್ರಿಲ್ 15ಕ್ಕೆ ಭಾಗಮಂಡಲಿ ನಡೆಯಕೊಟ್ಟು, ಮತ್ತು ಇನ್ನೊಂದು ಕಲ್ಲಪಳ್ಳಿ, ಹೀಗೆ ಕಾರ್ಯಕ್ರಮ ನಡೆದದೆ. ಇದರೊಟ್ಟಿಗೆ ನಾವು ಬೇರೆ ಸಣ್ಣ ದೊಡ್ಡ ಕಾರ್ಯಕ್ರಮಗಳೊಟ್ಟಿಗೆ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡೋಳು. ಮೊನ್ನೆ ನಡೆದಂಥ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದಕ್ಕೆಲ್ಲ ಬೊಟ್ಟಿಸಿದಂಥ ಬಾರಿ ಪೊರ್ಲಲ್ಲಿ ನಡೆದಂಥ ಒಂದು ಒಳ್ಳೆ ಕಾರ್ಯಕ್ರಮ. 2022 ಮತ್ತು 2023 ಪ್ರಶಸ್ತಿ ಕೊಡಿಕೆ ಬಾಕಿ ಇತ್ತು. ಅದರ ಪ್ರಶಸ್ತಿ ಕೊಟ್ಟ ಮಡಿಕೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಮೇಲೆ ಪೇರಾಲಣ್ಣ ಹೇಳ್ದಂಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡೋದು. ಇದು ಹೆಚ್ಚಿನಂಶ ಒಂದು ದಾಖಲೆನ ಕಾರ್ಯಕ್ರಮನೇ. ಯಾಕೆಂತೇಳಿದ್ರೆ ಒಮ್ಮೆಗೆ 17 ಪುಸ್ತಕ ಬಿಡುಗಡೆ ಮಾಡೋದು ಅಂತೇಳಿದ್ರೆ ಅದು ಸಣ್ಣ ವಿಷಯ ಇಲ್ಲ. ಪುಸ್ತಕ ಮಾಡಿದವಕ್ಕೆ ಗೊತ್ತಿದೆ ಅದರ ಹಿಂದೆ ಇರುವ ಶ್ರಮ ಎಂಥದ್ದು ಅಂತ. ಅದರಲ್ಲಿ ಹಿಂದೆನ ನಮ್ಮ ಜಯರಾಮಣ್ಣನ ಸಮಿತಿ ಮತ್ತು ನಮ್ಮ ಲಕ್ಷ್ಮೀನಾರಾಯಣನ ಇಲ್ಲೇಳು ಅವರ ಸಮಿತಿಗೆ ಸಲ್ಲಿಕೆ ಆಗಿದ್ದ ಅರೆಭಾಷೆ ಅಕಾಡೆಮಿ ಫೆಲೋಶಿಪ್ ಕೊಟ್ಟು ಅವು ಬೇರೆ ಬೇರೆ ಸಂಶೋಧಕರು ಸಲ್ಲಿಕೆ ಮಾಡಿದಂಥ ಪ್ರಬಂಧಗ ಪ್ರಕಟ ಆಕೆ ಬಾಕಿ ಇದ್ದು, ಅದು ಅರೆಭಾಷೆ ಅಕಾಡೆಮಿನ ಒಂದು ಹೊಸ ಪ್ರಯೋಗ ಆದ ಕಾರಣ ಆ ಸಂಶೋಧನೆಯಲ್ಲಿ ಒಂದು ಚೂರು ಆಚೀಚೆ ಇದ್ದರೂ ಸಹ ಅದು ಅರೆಭಾಷೆನ ಸಂಶೋಧನೆಗೆ ಒಂದು ಬಾಗಿಲು ತೆಗೆದರಲ್ಲಿ ಯಾವ ಒಂದು 2 ಮಾತಿಲ್ಲ ಅದರಲ್ಲಿ. ಹಾಗಾಗಿ ಆ ಸಂಶೋಧನೆ ಪ್ರಬಂಧಗ 9, ಬೇರೆ 8 ಪುಸ್ತಕ, ಕತೆ, ಕಾದಂಬರಿ, ವಿಚಾರ ಸಾಹಿತ್ಯ, ಹಿಂಗೆ ಬೇರೆ 8 ಪುಸ್ತಕ ಒಮ್ಮೆಗೆ ಬಿಡುಗಡೆ ಆಗ್ಬಿಟ್ಟು, ಇನ್ನು ಒಂದು ಸಂಶೋಧನಾ 3 ಸಂಶೋಧನಾ ಇದು ಪುಸ್ತಕ ಬಿಡುಗಡೆ ಆಗಿಟ್ಟು ಒಂದು ತಯಾರುಟ್ಟು, ಹಾಗೆ ಇತರ 4 ಪುಸ್ತಕ ಹಿಂಗೆ ಒಟ್ಟಿಗೆ ಒಟ್ಟು ಇನ್ನೊಂದು 7 ಪುಸ್ತಕ ಬಿಡುಗಡೆ ಆಗಿಟ್ಟು, ಹಾಗೆ ನಾವು ಬಾಕಿ ಇದ್ದ ಈ ಯಾವುದೇ ಸಮಿತಿ ಅಸ್ತಿತ್ವದಲ್ಲಿ ಇಲ್ಲದಿರಿಕಾಕನ ಹಿಂಗಾರ ಅಂತ ಹೇಳುವಂಥ ತ್ರೈಮಾಸಿಕ ಪತ್ರಿಕೆ ಬಾತಿತ್ಲೆ, ಅದು ಚಂದಾದಾರರಿಗೆ ಮೋಸ ಹಾಕಿ ಒತ್ತು ಅಂತ ಹೇಳುವ ಒಂದು ವಿಷಯನ ನಾವು ಮುಂದೆ ಇಸಿಕೊಂಡು ಬಾಕಿ ಇದ್ದ ಎಲ್ಲ ಹಳೆ ಹಿಂಗಾರ ಪತ್ರಿಕೆಗಳ ಸಹ ನಾವು ಬಿಡುಗಡೆ ಮಾಡೋಳು. ನಿನ್ನೆನ ಕಾರ್ಯಕ್ರಮದಲ್ಲಿ ಇನ್ನೊಂದು ಹಿಂಗಾರ ಬಿಡುಗಡೆ ಆಗಿಟ್ಟು, ಹೀಗೆ ಒಟ್ಟು ಎಲ್ಲ ಹಿಂಗಾರಗಳ ಸಹ ಅಂದರೆ ಚಂದಾದಾರರು ಆದೋಕೆ 2-3 ವರ್ಷಕ್ಕೆ ಹಿಂಗಾರಕ್ಕೆ ಚಂದಾದಾರಿಕೆ 200 ರೂಪಾಯಿ, ಅಜೀವ ಚಂದಾದಾರಿಕೆ 600 ರೂಪಾಯಿ. ಇಲ್ಲಿ ಯಾರು ಚಂದಾದಾರರು ಆದವು ಇತ್ಲರೆ ದಯವಿಟ್ಟು ಚಂದಾದಾರ ಹಾಕು ಅಂತ ನಾ ಈ ಸಂದರ್ಭದಲ್ಲಿ ಕೇಳಿಕೊಂಡೆ. 3 ತಿಂಗಳಿಗೆ ಒಂದು ಅರೆಭಾಷಾ ಅಕಾಡೆಮಿಯಿಂದ ಹಿಂಗಾರ ಪತ್ರಿಕೆ ಪ್ರಕಟ ಆದೆ. ಅದು ಆದ ಮೇಲೆ ನಮ್ಮ ಇದರಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇನ್ನೊಂದು ಒಳ್ಳೆ ಕಾರ್ಯ ಅಂತೇಳಿದ್ರೆ ಅರೆಭಾಷೆಗೆ ಬೆಂಬಲ ಕೊಡುವಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲಾವಿದರಿಗೆ ವಾದ್ಯ ಪರಿಕರಗಳ ನಾವು ಕೊಟ್ಟಳು. ಹೀಗೆ ಈ ಎಲ್ಲ ಕಾರ್ಯಕ್ರಮಗಳ ನಾವು ಮಾಡಿಕೊಂಡು ಬಂದದರ ನಿಮ್ಮ ಮುಂದೆ ಇಸಿಕೆ ನಾವ್ಗೆ ಭಾರಿ ಖುಷಿ. ಅಕ್ಟೋಬರ್ 31ರಂದು ಇದೇ ಅಮರಸುಳ್ಯ ಕ್ರಾಂತಿಲಿ ಭಾಗವಹಿಸಿದ ಗುಡ್ಡೆಮನೆ ಅಪ್ಪಯ್ಯಗೌಡರ ಒಂದು ಸಂಸ್ಮರಣೆ ಕಾರ್ಯಕ್ರಮ ಕೊಡಗಲಿ ನಡೆದದೆ. ಅರೆಭಾಷೆ ಅಕಾಡೆಮಿಯಿಂದ ಪ್ರತಿ ವರ್ಷ ನಡ್ಕೊಂಡು ಬಂದುಟ್ಟು. ಗುಡ್ಡೆಮನೆ ಅಪ್ಪಯ್ಯಗೌಡರ ಬಗ್ಗೆ ಎಲ್ಲೋಕೆ ಗೊತ್ತಿರೋದು. ಅವು ಈ ಅಮರಸುಳ್ಯ ಕ್ರಾಂತಿಲಿ ಭಾಗವಹಿಸಿದ ಅವರ ಮೇಲಿನ ಸಿಟ್ಟಿಗೆ ಬ್ರಿಟಿಷರು ಅವರ ಹೇಗೆ ನೇಣಿಗೆ ಹಾಕಿದು ಅಂತ ಹೇಳುವಂಥದ್ರ ಹೇಳೋದಾದರೆ ನಾವು ಅದು ಕ್ರೂರತನ ಅಂತ. ನನಗೆ ಅನಿಸಿದೆ ಆ ಕ್ರೂರತನ ಅಥವಾ ಕ್ರೌರ್ಯ ಅಂತ ಹೇಳುವಂಥದ್ದು ಬರೀ ಸಣ್ಣ ಶಬ್ದ. ಅವು ಅವರ ನಡೆಸಿಕೊಂಡದಕ್ಕೆ ಹೇಳಿದ್ರೆ ಇಡೀ ಊರಿನವರ, ಇಡೀ ಸಮುದಾಯದವರ, ಅಪ್ಪಯ್ಯಗೌಡರ ಮನೆಯವರ ಎಲ್ಲ ಕರೆದು ಅವರ ಕಣ್ಣ ಮುಂದೆನೇ ಅವರ ನೇಣಿಗೆ ಹಾಕಿದ್ದು. ಹಾಗೆ ಈ ಅಮರಸುಳ್ಯ ದಂಗೆಯಲ್ಲಿ ಭಾಗವಹಿಸಿದ ಬೇರೆಯವರ ಸಹ ಒಂದು 4 ಜನರ ಬಿಕರ್ಣಗಟ್ಟಲಿನೂ ನೇಣಿಗೆ ಹಾಕೊಳ್ಳೋ. ಆಮೇಲೆ ಇಂದಿನ ನಾವೀಗ ಯಾರ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾವಳೋ ಕೆದಂಬಾಡಿ ರಾಮಯ್ಯಗೌಡರು ಅವು, ಮತ್ತು ಅಲ್ಲಿ ಏಪ್ರಿಲ್ 5ನೇ ದಿನ ಬಾವುಟಗುಡ್ಡಲ್ಲಿ ಯಾರು ಬಾವುಟ ಹಾರಿಸಿದೋ ಅಪ್ಪಯ್ಯಗೌಡರ ತಮ್ಮಯ್ಯಗೌಡರ ಮತ್ತು ಕೆಲವು ಜನರೆಲ್ಲ
ಇದು ಈ ಮುರ್ಗಗಳ ಪಂಜರಲ್ಲಿ ಹಾಕುವಲ್ಲ ಹಾಗೆ ಹಾಕಿ ಬೇರೆ ದೇಶಕ್ಕೆ ಅವರ ಗಡೀಪಾರು ಮಾಡೋದು. ಅಂದರೆ ಬ್ರಿಟಿಷರದು ಒಂದೇ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಇನ್ನು ಯಾರು ಇದು ಉಸ್ಕಡಂಬ್ ಅಂತ ಹೇಳಿಕೆ ಬತ್ತು, ಸ್ವರ ಎತ್ತಿಕೆ ಬತ್ತು, ನಮ್ಮ ಮುಂದೆ ಇದು ವಿರುದ್ಧ ನಮ್ಮ ಮುಂದೆ ಹೋರಾಟಕ್ಕೆ ಅಥವಾ ಕ್ರಾಂತಿಗೆ ಯಾರು ಇಳಿಯಕ್ಕೆ ಬತ್ತು ಅಂತ ಹೇಳೋ ಉದ್ದೇಶದಿಂದ ಅವು ಅಂಥ ಒಂದು ಶಿಕ್ಷೆ ವಿಧಿಸಿದ್ದು. ಈ ಅಮರಸುಳ್ಯ ಕ್ರಾಂತಿಲಿ ನಾವು ಕೆಲವೇ ಒಂದು ಮನೆತನದವರ ಹೆಸರಿಸುವೆ. ಇಲ್ಲಿ ಮದುವೆ ಗದ್ದೆಯಲ್ಲಿ ನಮಗೆ ದಾಖಲೆಗೆ ಹೇಳೋ ಪ್ರಕಾರ ಸಾವಿರಾರು ಜನ ಸೇರಿದ್ದು ಈ ಕ್ರಾಂತಿಗೆ ಹೊರಡಿಕೆ ಅಂತ. ಆಗ ಈ ಸುಳ್ಯದ ಪರಿಸರದ ಎಲ್ಲವೂ ಪ್ರತಿ ಮನೆನ ಪ್ರತಿಯೊಬ್ಬನೂ ಈ ಇದರಲ್ಲಿ ಕ್ರಾಂತಿಲಿ ಖಂಡಿತ ಭಾಗವಹಿಸಿದ್ದು. ಎಲ್ಲವೂ ಎಷ್ಟೋ ಜನ ಮಕ್ಕಳಿಗೆ ಅಪ್ಪ ಇಲ್ಲದಂಗೆ ಆಗಿರೋದು, ಎಷ್ಟೋ ಜನ ಹೆಣ್ಮಕ್ಕಳಿಗೆ ಗಂಡ ಇಲ್ಲದಂಗೆ ಆಗಿರೋದು ಅಂಥ ಒಂದು ದೊಡ್ಡ ಕ್ರಾಂತಿ. ಅಂದರೆ ಬ್ರಿಟಿಷರ ದಬ್ಬಾಳಿಕೆಯಿಂದ ಮೇಲೆ ಅದಾದ ಮೇಲೆ ಮೊನ್ನೆ ಯಾರೋ ಹೇಳ್ತಾ ಇದ್ದು, ಯಾರು ಕಾಕಿ ಇದಾದ ಮೇಲೆ ಹೋರಾಟ ಆದ ಮೇಲೆ ಕಾಕಿ ಅಂಗಿ ಹಾಕಿದವು ಯಾರು ಬಂದರೂ ಸಹ ಎಲ್ಲವೂ ಗುಡ್ಡೆ ಹತ್ತಿ ಹೋಗ್ತಾ ಇದ್ದು ಅಂತ ಹೇಳುವಂಥದ್ದು. 1976ರವರೆಗೆ ಪರಿಸ್ಥಿತಿ ನಮ್ಮದು ಹಾಗೆ ಇತ್ತು. ಆಮೇಲೆ ಇನ್ನೊಬ್ಬ ಗೌಡರು ಸುಳ್ಯಲಿ ಶಿಕ್ಷಣ ಸಂಸ್ಥೆಗಳ ಹುಟ್ಟು ಹಾಕಿದ ಮೇಲೆ ನಮ್ಮ ಸುಳ್ಯಕ್ಕೆ ಭಾರತದ ಭೂಪಟಲ್ಲಿ ಸುಳ್ಯನು ಒಂದು ಒಳ್ಳ ಸ್ಥಾನ ಪಡ್ಕೊಂಡಿತ್ತು. ಈಗ ಕೆದಂಬಾಡಿ ಈ ಸಮರದ ಬಗ್ಗೆ ಮತ್ತು ಕೆದಂಬಾಡಿ ರಾಮಯ್ಯಗೌಡರ ಬಗ್ಗೆ ಅರವಿಂದಣ್ಣ ಮಾತಾಡಿಕೊಳ್ಳೋ, ನಾ ಹೆಚ್ಚು ಮಾತಾಡಿಕೆ ಹೋದ್ಲೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸಿನಿ. ನಮಸ್ಕಾರ. ವಂದನೆಗ ಚಂದ್ರಕಕ್ಕೆ ಮಣಗೌಡ ಕೆದಂಬಾಡಿ ಅವು ಅವರ ಶುಭದ ಸ್ಪರ್ಶ ನೀಡಿ ಇಂದಿನ ಜಂಬರನ ಜ್ಯೋತಿ ಪ್ರಜ್ವಲನದ ಮೂಲಕ ಉದ್ಘಾಟನೆ ಮಾಡೋಕೂತ ವಿನಂತಿ ಮಾಡಿ ಕಾಣ್ತಾವಳೆ. ಜ್ಞಾನ ಮತ್ತು ಬೆಳಕಿನ ಸಂಕೇತವಾಗಿ ಈಗ ಜ್ಯೋತಿ ಪ್ರಜ್ವಲನ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಪ್ರಜ್ವಲಿಸಿದ ಸಮರವೀರ ಅಮರವೀರ ಕೆದಂಬಾಡಿ ಶ್ರೀರಾಮಯ್ಯಗೌಡ ಅವು ಭಾರತ ಮಾತೆ ಈ ಹೆಮ್ಮೆನ ಪುತ್ರನ ಈ ಮಣ್ಣಲ್ಲಿ ಜನ್ಮ ನೀಡಿ ಧನ್ಯಳಾಗುಟ್ಟು. ಈ ಕಾರಣಕ್ಕೇನೆ ಮತ್ತೆ ಮತ್ತೆ ಕೆದಂಬಾಡಿನ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರು ಜಗದಗಲ ಪಸರಿಸುವ ಜಂಬರ ಆಗ್ತಾ ಉಂಟು. ಈ ಜಂಬರನ ತಮ್ಮ ದಿವ್ಯ ಹಸ್ತಲಿ ಜ್ಯೋತಿ ಬೆಳಗಿಸಿಕೊಂಡವಳು ಶ್ರೀ ಕೆದಂಬಾಡಿ ವಂಶಸ್ಥರ ಈ ತಲೆಮಾರಿನವು ಆದ ದೇವರ ಧರ್ಮ ಕಾರ್ಯದಲ್ಲಿ ಹೆಸರಾದವು ಭಕ್ತ ಮತ್ತು ಭಗವಂತನ ಮಧ್ಯೆ ತಾದಾತ್ಮ್ಯವಾದ ಸಂಬಂಧ ಹೊಂದಿರುವಂಥ ಶ್ರೀ ವೆಂಕಟರಮಣ ಕೆದಂಬಾಡಿ. ಇಂದಿನ ಈ ಒಂದು ಶುಭ ಕಾರ್ಯದಲ್ಲಿ ಎಲ್ಲವೂ ಸೇರಿಯಳೋ, ಎಲ್ಲ ನೆಂಟರಿಗ ಬಂದವಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ನೆಂಪುನ ಜಂಬರ ಅಂತ ಹೇಳುವಂಥ ಕಾರ್ಯಕ್ರಮದಲ್ಲಿ ನಾವುಗಳು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ನಮ್ಮೆಲ್ಲರ ಪ್ರೀತಿಯ ಸದಾನಂದಗೌಡ ಮಾವುಜೋವೆ, ಹಾಗೆ ಈ ಒಂದು ಜಂಬರಲ್ಲಿ ಮುಖ್ಯ ಉಪನ್ಯಾಸ ಕೊಡಿಕೆಯಿರೋ ಅರವಿಂದ ಚೊಕ್ಕಾಡಿ ಅವೇ, ಹಾಗೆ ವೇದಿಕೆಯಲ್ಲಿರುವ ನಮ್ಮ ಎಲ್ಲ ನಂಟರುಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮೆಲ್ಲ ಗ್ರಾಮದ ಈ ಸ್ವಾತಂತ್ರ್ಯ ಹೋರಾಟದ ಪ್ರೇಮಿಗಳೇ, ಹಾಗೂ ನಮ್ಮ ಮಾಜಿ ಯೋಧರೇ, ಪತ್ರಕರ್ತರೇ ಹಾಗೂ ಮಾಧ್ಯಮದವರೇ. ಕೆದಂಬಾಡಿ ರಾಮೇಗೌಡರು ನಮ್ಮ ಬಡಕ ಅಕ್ಕ ಹೇಳ್ದು ಅವು ಇಲ್ಲೇ ಇದ್ದದಂತ. ಖಂಡಿತ ನೀವು ಹೇಳಿದ 100ಕ್ಕೆ 100 ಸತ್ಯ. ಈ ಗ್ರಾಮಲ್ಲೇ ಇದ್ದ, ಆದರೆ ಅವರ ಮನೆ ಇದ್ದದ್ದು, ಅವರ ಸ್ಥಳ ಇದ್ದದ್ದು ಇಲ್ಲಿಂದ ಸಾಧಾರಣ ಬಲ ಸೈಡಿಗೆ ನಮ್ಮ ಸುಳ್ಯ ಕಂದಡ್ಕ ರಸ್ತೆಯ ಬಲಭಾಗಕ್ಕೆ ಇರುವಂಥದ್ದು. ಭಾಳಷ್ಟು ಸಾಹಿತ್ಯಿಗ ಕೆಲವು ಜನ ಎಲ್ಲ ಹೋಗಿ ನೋಡಿ ಅವಳ ಪೂವಪಣ್ಣಲ್ಲಿ ನೋಡ್ತಾವಳು. ಅವರ ಜಾಗ ಅದು ಪೂಮಲೆ ಕಾಡಿನ ತಪ್ಪಲಿನಲ್ಲಿ ವಿಶಾಲವಾದಂಥ ಒಂದು ವಿಸ್ತಾರವಾಗಿರುವಂಥ ಒಂದು ಸ್ಥಳ. ಆ ಸ್ಥಳದಲ್ಲಿ ನಮ್ಮ ಕೆದಂಬಾಡಿ ರಾಮೇಗೌಡರು ಒಬ್ಬ ರೈತನಾಗಿ ಇದ್ದು ಹಿಂದೆ ಬ್ರಿಟಿಷರ ಕಾಲದಲ್ಲಿ ಭಾಳಷ್ಟು ರೈತರಿಗೆ ತೊಂದರೆ ಆಗುವಂಥ ಸಮಯ ಸಂದರ್ಭ, ಮತ್ತು ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ದಕ್ಷಿಣ ಕನ್ನಡ, ಕೊಡಗು ಈ ಭಾಗದ ಜನಗ ಸೇರಿಕೊಂಡು ನಾವುಗಾಗುವ ಅನ್ಯಾಯವನ್ನು ಯಾವ ರೀತಿ ತಡೆಯೋಕ್ಕಂತ ಹೇಳುವಂಥ ಒಂದು ದೃಷ್ಟಿಯಿಂದ ಪ್ರಮುಖರು ಸೇರಿಕೊಂಡು
ಇದೇ ರಾಮಯ್ಯಗೌಡರ ಈ ಮನೆಯಲ್ಲಿ ಚರ್ಚೆ ಮಾಡ್ತಿದ್ದ ಅಂತ ಹೇಳುವಂಥದ್ದು ನಮ್ಮ ಸಾಹಿತಿಗಳ ಒಂದು ಪ್ರಕಾರ ನಾವು ಕೇಳಿ ಬಂದದ್ದು, ಓದಿದ್ದು. ಅದೇ ರೀತಿ ಯಾವ ರೀತಿ ಸಂಘಟನೆ ಮಾಡೋಕ್ಕೆ ಸೂಕ್ತ ಜಾಗ ಯಾವುದು, ಯಾರ್ಯಾರ ಯಾವ ಒಂದು ಪಾತ್ರ ವಹಿಸಿಕೆ ನಾವು ಅದಕ್ಕೆ ಜನಗಳ ಒಂದು ತಯಾರು ಮಾಡೋಕ್ಕೆ ಅಂತ ಹೇಳುವಂಥದ್ದು ಎಲ್ಲ ದೃಷ್ಟಿಕೋನನ ಇಟ್ಟುಕೊಂಡು ಕೆದಮಾಡಿ ರಾಮಯ್ಯಗೌಡರ ಮನೆಯಲ್ಲಿ ಆಗಾಗ ಚರ್ಚೆ ಮಾಡಿಕೊಂಡು ಒಂದು ಹೋರಾಟ ಮಾಡಮ್ಮ ಅಂತ ಹೇಳುವಂಥದ್ದು ಒಂದು ಮಾತು. ಈ ಹೋರಾಟ ಯಾಕೆ ಅಂತ ಹೇಳಿದ್ರೆ, ಅಂದಿನ ಕಾಲದಲ್ಲಿ ರೈತರು ಬೆಳೆದಂಥ ಬೆಳೆಯನ್ನು ಬ್ರಿಟಿಷರು ಆ ಕಾಲದಲ್ಲಿ ತಗೊಳ್ತಿದ್ದೋ, ಅವರು ಬೆಳೆದಂಥ ಒಂದರಲ್ಲಿ ಒಂದು ಅಂಶ ತಗೊಳ್ತಿದ್ದೋ. ಆ ನಂತರ ಈ ರೈತರ ಯಾವುದಾದ್ರೂ ರೀತಿಯಲ್ಲಿ ಹತ್ತಿಕ್ಕಿ ಇವರನ್ನು ಒಂದು ಕಷ್ಟ ಕೊಡೋಕು ಅಂತ ಹೇಳುವ ದೃಷ್ಟಿಯಿಂದ ಧಾನ್ಯದ ರೂಪದಲ್ಲಿ ತಗೊಳ್ತಿದ್ದಂಥ ಆ ಒಂದು ಧಾನ್ಯದ ರೂಪ ಬಿಟ್ಟು ಹಣದ ರೂಪದಲ್ಲಿ ಕೊಡೋಕು ಅಂತ ಹೇಳ್ದೋ. ಹಣದ ರೂಪದಲ್ಲಿ ಕೊಡೋಕು ಅಂತ ಹೇಳಿಕಾಕನೆ ಅವೆಲ್ಲ ರೈತರಿಗೆ ಭಾಳ ಕಷ್ಟ ಆಗುವಂಥ ಸಂದರ್ಭ ಬಾತು. ಏನು ಮಾಡೋದು ಅಂತ ಮುಂದೆ ಆಲೋಚನೆ ಮಾಡಿಕಾಕನೆ ನಾವು ಇದಕ್ಕೆ ಹೋರಾಟ ಮಾಡಿದೆ ಸರಿ ಅಂತ ಹೇಳುವಂಥದ್ದು ಅವಕ್ಕೆ ಕಂಡು ಬಂದು ಎಲ್ಲ ನಮ್ಮ ಈ ಭಾಗದಲ್ಲಿ ಇದ್ದಂಥ ಜಾತಿ ಮತ ಧರ್ಮ ಬಿಟ್ಟದ್ದು ಎಲ್ಲವೂ ಒಗ್ಗೂಡಿಕೊಂಡು ಒಂದು ಹೋರಾಟ ಮಾಡಿಕೆ ನಾವು ಉಬ್ಬರಡ್ಕಂದಲೇ ಪ್ರಾರಂಭ ರಾಮೇಗೌಡರ ಮನೆಯಲ್ಲೇ ಮಾಡೋಮು ಅಂತ ಹೇಳುವಂಥದ್ದು ಅವರೊಂದು ತೀರ್ಮಾನದ ಕಾರಣ. ಈ ಒಂದು ಗ್ರಾಮಲ್ಲಿ ಎರಡು ಶಕ್ತಿಗ, ಒಂದು ಗ್ರಾಮ ದೈವಗ ಆಗಿದ್ದು ಉಳ್ಳಾಕ್ಲು ಮಿತ್ತೂರು ನಾಯರು, ಇನ್ನೊಂದು ಈ ಹೋರಾಟಕ್ಕೆ ತುಂಬ ಶಕ್ತಿ ಕೊಟ್ಟು ಕೆದಮಾಡಿ ರಾಮೇಗೌಡರು. ಹಾಗಾಗಿ ಆ ಹೋರಾಟ ಅಂದಿನ ದಿನ ಭಾಳಷ್ಟು ಅದು ಪ್ರಬಲವಾಗಿ ಆ ಒಂದು ಹೋರಾಟ ನಡೆದಿಟ್ಟು ಅಂತ ಹೇಳುವಂಥದ್ದು ನಾವಾಗೆಲ್ಲವಕ್ಕೂ ಈಗ ಸಾಹಿತಿಗಳ ಮುಖಾಂತರ ಪುಸ್ತಕದ ಮುಖಾಂತರ ಹಿರಿಯರು ಹೇಳ್ದೆಲ್ಲ ನಮಗೆ ಗೊತ್ತಾದೆ. ಆ ಸಂದರ್ಭದಲ್ಲಿ ನಾವು ಸಾಧಾರಣ ಈಗ ಇತ್ತೀಚೆಗೆ ನಮ್ಮ ಒಂದು ಪ್ರಾಯ 60-62 ನಾವು ನೋಡಿಕಾಕನೇ ಈ ಗ್ರಾಮ ಯಾವ ಮಟ್ಟಲ್ಲಿ ಇತ್ತು, ಯಾವ ರೀತಿ ಇತ್ತು. ಆದರೆ ಇಂದು ಬೆಳೆದು ಇಷ್ಟ ಆಗ್ಬಿಟ್ಟು 188 ವರ್ಷಗಳ ಹಿಂದೆ ನಾವು ಅದರ ಪರಿಕಲ್ಪನೆ ಮಾಡಿಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ಕಾಡಾಗಿರೋದು. ಈ ಕಾಡಿನಲ್ಲಿ ಇದ್ದುಕೊಂಡು ಆಗ ಒಂದು ನಮ್ಮ ಕೊಡಗು ದಕ್ಷಿಣ ಕನ್ನಡದ ಮೂಲೆಗಳಿಗೆ ಜನಗಳ ಸಂಪರ್ಕ ಯಾವ ರೀತಿ ಇಟ್ಟುಕೊಂಡಿದ್ದಿರು ಅಂತ ಹೇಳುವಂಥದ್ದು ನಾವಿಗೆ ಊಹನೆ ಮಾಡಿಕ್ಕೂ ಸಾಧ್ಯ. ಅಂತೂ ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು, ನಮ್ಮ ಎಲ್ಲ ಹೋರಾಟದ ಹಿರಿಯರು, ಅವರ ಒಂದು ಧೈರ್ಯಕ್ಕೆ ನಾವು ಮೆಚ್ಚಕಾದೆ. ಆ ಸಂಪರ್ಕನ ಇಟ್ಟುಕೊಂಡಿದ್ದೋ, ಯಾವ ರೀತಿ ಓಡಾಡ್ತಾ ಇದ್ದ ಅಂತ ಹೇಳುವಂಥದ್ದು ಅದು ನಾವಾಗ ಊಹನೆ ಮಾಡಿಕೆ ಅಸಾಧ್ಯ. ಏನೇ ಇರಲಿ, ರಾಮೇಗೌಡರ ನೆನಪು ಇತ್ತೀಚೆಗೆ ಎಲ್ಲ ಕಡೆ ಕಾರ್ಯಕ್ರಮಗಳು ಆಗ್ತಾವಳ. ಇದಕ್ಕೆ ಪ್ರಮುಖವಾಗಿ 1988ನೇ ಇಸವಿಯಲ್ಲಿ ದೇವಿಪ್ರಸಾದ್ ಸಂಪಾಜೆಯು ಇದಕ್ಕೆ ಒಂದು ಟ್ರಸ್ಟ್ ಮಾಡಿಕೊಂಡು ಇದರ ಒಂದು ಪ್ರಾರಂಭ ಮಾಡಿಕೆ ಹೋದ. ಆ ನಂತರ ಅದಕ್ಕೆ ಒಂದು ಚಾಲನೆ ಸಿಕ್ಕಿದಾಗ ಆತು. ನಮ್ಮ ಸಾಹಿತಿಗ ಅದರ ಆಳನ್ನು ನೋಡಿಕೆ ಹೋದ. ಏನು ಇದು ಈ ಕೆದಂಬಾಡಿ ರಾಮಯ್ಯಗೌಡರು ಅಥವಾ ಈ 1837ರ ಹೋರಾಟ ಏನು ಅಂತ ಹೇಳುವಂಥ ಕುತೂಹಲಲ್ಲಿ ಅದರ ಹಿಂದೆ ಬಿದ್ದ ನಮ್ಮ ಬಡ್ಡಡ್ಕ ವಿದ್ಯಾಧರ ಲಾಯರು, ಹಾಗೆ ಅವರ ಅಣ್ಣ ತೇಜಣ್ಣ, ಹಾಗೆ ಹಲವು ಸಾಹಿತಿಗ ಎಲ್ಲೋ ಬಿಳಿನಾಳೆ ಪುರುಷೋತ್ತಮ ಇರುವ, ಸುಶೀಲರಿರುವ, ಅರವಿಂದರಿರುವ ಎಲ್ಲವೂ ಇದರ ಹಿಂದೆ ಬಿದ್ದ. ಎಲ್ಲವಕ್ಕೂ ಒಂದೊಂದು ರೀತಿಯ ದಾಖಲೆಗೆ ಸಿಗ್ತಾ ಹೋತು. ಆದರೆ ಎಲ್ಲದರಿಂದ ಹೆಚ್ಚಿಗೆ ದಾಖಲೆ ಹುಡುಕಿಗೆ ಹೋದ ನಮ್ಮ ವಿದ್ಯಣ್ಣ ಮೆಡ್ರಾಸ್ ಓರಿಯೆಂಟಲ್ವರೆಗೆ ಹೋಗಿ ದಾಖಲೆ ಸಮೇತ ತಂದದ್ದು ಒಂದು ಪುಸ್ತಕನ ಬಿಡುಗಡೆ ಇತ್ತೀಚೆಗೆ ಮಾಡ್ದ. ಆ ನಂತರದ ದಿನದಲ್ಲಿ ಸುಳ್ಯಲಿ ವಿದ್ಯಾಧರನ್ನ ಬರೆದಂಥ ನಾಟಕದ ಮುಖಾಂತರ ನಾಟಕ ಮಾಡುವ ಒಂದು ತಂಡ ಇತ್ತು. ವಿದ್ಯಾಧರಣ್ಣ, ತೇಜಣ್ಣ, ಹಾಗೆ ನಮ್ಮ ಎ.ಕೆ. ಹಿಮಕರ್ ಇವೆಲ್ಲ ಸೇರಿಕೊಂಡು ಬೀದಿ ನಾಟಕದ ಮೂಲಕ ಸ್ವಲ್ಪ ಪ್ರಚಾರ ಆಯ್ತು. ಇದರೆಲ್ಲ ಕಂಡಾಕನೆ ಎಲ್ಲ ಸಾಹಿತಿಗಳು ಇದಕ್ಕೆ ಒತ್ತು ಕೊಟ್ಟ. ಪ್ರತಿಯೊಬ್ಬನು ಒಂದೊಂದು ರೀತಿಯಲ್ಲಿ ಬರೀತಾ ಇದ್ದ. ಒಂದಷ್ಟು ಸಾಹಿತಿಗಳ ಒಂದು ಜಿಜ್ಞಾಸೆ ಇತ್ತು.
ಯಾಕಪ್ಪ ಕೆದಂಬಾಡಿ ರಾಮೇಗೌಡರ ಒಬ್ಬನ ಇವು ಬಿಂಬಿಸ್ತಾವಳು ಅಂತ ಹೇಳುವಂಥದ್ದು ಅವಕ್ಕೆ ಕೆಲವು ಜನಕ್ಕೊಂದು ಜಿಜ್ಞಾಸೆ ಇತ್ತು. ಅದಕ್ಕೆ ಪೂರಕವಾಗಿ ನಮ್ಮ ವಿದ್ಯಾಧರ ಲಾಯರು ಭಾಳಷ್ಟು ಸ್ಪಷ್ಟವಾದಂಥ ಒಂದು ಪುಸ್ತಕ ಲೇಖನ ಬರೆದದ್ದು ಎಲ್ಲವಕ್ಕೂ ಉತ್ತರ ಕೊಟ್ಟಳು. ಅವಕ್ಕೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕೆದಂಬಾಡಿ ಕುಟುಂಬಸ್ಥರ ಕಡೆಯಿಂದ ಅಭಿನಂದನೆ ಹೇಳಿಕೆ ಇಷ್ಟಪಟ್ಟನೆ. ಆ ನಂತರ ನಮ್ಮ ಕೇಂದ್ರ ಬಿಂದು ಆಗಿರುವಂಥ ಎಲ್ಲಿ ನಮ್ಮ ಹೋರಾಟಗಾರರು ಧ್ವಜ ಹರ್ಷಳನ ಮಂಗಳೂರ ಬಾವುಟಗುಡ್ಡೆಯಲ್ಲಿ ಅಲ್ಲಿ ಒಂದು ಅವರ ಪ್ರತಿಮೆಯನ್ನು ಮಾಡೋಕು ಅಂತ ಹೇಳುವಂಥದ್ದು ಅಲ್ಲಿಯ ಗೌಡ ಸೇವಾಯುತಿಯಿಂದ ಹಾಗೂ ಎಲ್ಲ ಚಿಂತಕರ ಒಂದು ಇಚ್ಛೆಯಾಗಿತ್ತು. ಹಾಗೆ ಅಲ್ಲಿಯ ಒಂದು ಆ ಕೆಲಸ ಮಾಡಿಕೆ ಯುವ ತರುಣ ನಮ್ಮ ಕಿರಣ್ ಬುಡ್ಲೆಗೊತ್ತೇವು ಅದಕ್ಕೆ ಒಂದು ನಾವು ಮಾಡಿಸುವೆ ಅಂತ ಹೇಳುವಂಥ ಒಂದು ಧೈರ್ಯದ ಮುನ್ನುಗ್ಗಿದ. ಹಾಗೆ ಅವರ ಒಂದು ತಂಡ ಉಟ್ಟು ನಮ್ಮ ರಕ್ಷಿತವು ಹಾಗೆ 10 ಜನ ಆ ವೇದವಾಸ ಕಾಮತ್ ಅವರ ಅಲ್ಲಿಯ ಒಂದು MLA ಅವು ಸಹ ಭಾಳ ಸಹಕಾರ ಮಾಡ್ಯಾಳೋ. ಆಗನ DC ಸಾಹೇಬರು ಇದ್ದ ಅವು ಸಹ ಭಾಳ ಒತ್ತು ಕೊಟ್ಟಳು. ಹಾಗಾಗಿ ಒಂದು ಆ ಕಾರ್ಯಕ್ರಮ ಅವಕ್ಕೆ ಮಾಡಿಕೆ ಭಾಳಷ್ಟು ಇದಾತು. ಒಂದು ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಬಹಳಷ್ಟು ಕಷ್ಟ ಇದೆ ಅಂತ ಅವರ ಮನಸ್ಸಿಗೆ ಕಂಡತ್ತು. ಯಾಕಂದರೆ ಮಂಗಳೂರು ನಗರದಲ್ಲಿ ಅಂಥ ಒಂದು ಸ್ಟ್ಯಾಚ್ಯೂನ ನಿರ್ಮಾಣ ಮಾಡೋಕ್ಕೂ ಅದು ಕೆದಂಬಾಡಿ ರಾಮೇಗೌಡರ ವಿಚಾರ ಅಂತ ಹೇಳಿಕಾಕನೆ ಭಾಳಷ್ಟು ಮಾತುಗ ಬಂದಾಕನೆ ಅವಕ್ಕೆ ಮನಸ್ಸಿಗೆ ಬೇಜಾರಾಗಿ ನಮ್ಮವರೊಟ್ಟಿಗೆ ಅಣ್ಣ ಭಾರಿ ಕಷ್ಟ ಆಗ್ತಾ ಉಂಟು ಅಂತ ಹೇಳ್ದು. ಹಾಗೆ ನಾವು ಮತ್ತೆ ನಮಗೆ ಬೇರೆ ದಾರಿ ಇಲ್ಲ. ನಮ್ಮ ಮಿತ್ತೂರು ಮಿತ್ತೂರು ದೈವಸ್ಥಾನದಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡ, ಒಂದು ಸಂಕ್ರಮಣ ಸೇವೆ ಕೊಟ್ಟ. ಆ ನಂತರ ಆ ಕೆಲಸ ಎಷ್ಟು ವೇಗವಾಗಿ ಸಾಗಿಟ್ಟು ಅಂತ ಹೇಳಿದ್ರೆ ಅದರ ಊಹಿಸಿಕೆ ಸಾಧ್ಯ ಇಲ್ಲ. ಅದು ಕಿರಣಣ್ಣನೇ ಹೇಳುವೆ ಆ ಒಂದು ಯಾವ ರೀತಿ ನಡ್ಕೊಂಡು ಹೋಗ್ಬಿಟ್ಟು ಅಂತ. ಅದಕ್ಕೆ ಪೂರಕವಾಗಿ ಪ್ರತಿಮೆಯು ಅಲ್ಲಿ ರೆಡಿ ಆಯ್ತು. ಆ ನಂತರ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗ ಆದಿಚುಂಚನಗಿರಿಯ ಮಹಾಸ್ವಾಮೀಜಿಗ ಅವರ ಅಭಯ ಹಸ್ತಗಳಿಂದ ಅಲ್ಲಿಂದ ಉದ್ಘಾಟನೆ ಮಾಡಿ ಅದು ಪುರಪ್ರವೇಶ ಆಯ್ತು. ಆ ಸಂದರ್ಭದಲ್ಲಿ ನಮ್ಮ ಒಂದು ಹಬ್ಬ ಅಲ್ಲ, ಅದು ಯಾವುದೋ ಒಂದು ರೀತಿಯ ಅಂಥ ಒಂದು ಸ್ವಾಗತ ಸಿಕ್ಕಿದಂಥ ಒಂದು ಕಾರ್ಯಕ್ರಮ ಬಹುಶಃ ಈ ಹಿಂದೇನೂ ಆಗಿರಕ್ಕಿಲ್ಲ, ಮುಂದೆ ಆದೆ ಅಂತ ಹೇಳುವಂಥದ್ದು ನಾವು ಗೊತ್ತಿಲ್ಲ. ಆ ರೀತಿಯ ಒಂದು ಕಾರ್ಯಕ್ರಮ ನಡೆದು ರಾಮೇಗೌಡರು ಎಲ್ಲಿ ಬ್ರಿಟಿಷ್ ಧ್ವಜನ ಇಳಿಸಿದ ನಮ್ಮ ಹಾವೇರಿ ವಂಶದ ಆ ಧ್ವಜವನ್ನು ಹಾರಿಸೋಣ ಆ ಜಾಗದಲ್ಲಿ ಒಂದು ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿದ್ದು ಇದು ಮಾಡೋದು. ಆ ನಂತರ ಇನ್ನೊಂದು ಈ ಗ್ರಾಮದಲ್ಲಿ ನಮ್ಮ ಮಾವಂಜಿ ಕುಟುಂಬದ ಈಗ ಮದುವೆಗದ್ದೆ ಅನ್ನುವಂಥ ಜಾಗದಲ್ಲಿರುವಂಥ ನಮ್ಮ ದಾಮೋದರಗೌಡರು ಈ ಶಾಲೆಯನ್ನು ದತ್ತಕ್ಕೆ ತಗೊಂಡು ಈ ಶಾಲೆಗೆ ಯಾವುದಾದ್ರೂ ಇನ್ನು ಮುಂದೆ ಇಲ್ಲಿ ಕಲಿಯುವಂಥ ಮಕ್ಕಳಿಗೆ ನಾವೇನಾದರೂ ಒಂದು ಕೊಟ್ಟು ಹೋಗು, ಅಲ್ಲದಿದ್ದರೆ ನಾವು ಮಾಡಿದಂಥಕ್ಕೆ ಫಲ ಇಲ್ಲ. ಈಗ ನಾವಿಗೆ ನಮ್ಮ ಗ್ರಾಮಲ್ಲಿ ಹೋರಾಟ ಮಾಡಿದಂಥ ರಾಮೇಗೌಡರ ಒಂದು ದ್ವಾರ ನಿರ್ಮಾಣ ಹಾಕು ಅಂತ ಹೇಳುವಂಥದ್ದು ಅವರ ಪ್ರಥಮ ಒಂದು ಸಂಕಲ್ಪ ಆಗಿತ್ತು. ಅಷ್ಟಾಕನೆ ನಮ್ಮ ಏಕೆ ಹಿಮಕರು ಅವರೊಟ್ಟಿಗೆ ಸೇರೋದು ಏನೋ ಎಲ್ಲ ಆಗಿ ಈ ಒಂದು ಹೋರಾಟದ ಒಂದು ಚಿತ್ರಣವನ್ನು ಜನರಿಗೆ ಯಾವ ರೀತಿ ತೋರಿಸೋಕೆ ಅಂತ ಹೇಳುವಂಥದ್ದು ಅವು ಚರ್ಚೆ ಮಾಡಿಕೊಂಡು ಹಿಮಕರಣ್ಣನ ಸಾಕಾರದೊಂದಿಗೆ ಒಂದು ಉಬ್ಬು ಚಿತ್ರವನ್ನು ಮಾಡಿದೋ. ಅದರ ಸ್ಥಳಾವಕಾಶ ಕಡಿಮೆ ಇದ್ದ ಕಾರಣ ಪ್ರಾಮುಖ್ಯ ಯಾವುದುಟ್ಟೋ ಅದರ ಮಾತ್ರ ಅಲ್ಲಿ ತೋರಿಸೋಳು. ಹಾಗೆ ಅದರ ಮುಖಾಂತರ ಇಲ್ಲಿ ಒಂದು ಕಾರ್ಯಕ್ರಮ ನಡೆತು. ಈ ಕಾರ್ಯಕ್ರಮ ನಡೆದ ನಂತರ ಎಲ್ಲ ಪೇಪರ್ಗಳಲ್ಲಿ, ಚಾನಲ್ಗಳಲ್ಲಿ, ನಿಮ್ಮ ಪತ್ರಿಕೆಗಳಲ್ಲಿ ಬಾಕೆಸುರಾತು ಇದಕ್ಕೆ ಇನ್ನಷ್ಟು ವೇಗ ಸಿಕ್ಕಿತ್ತು. ಹಾಗಾಗಿ ಈ ಕಾರ್ಯಕ್ರಮ ಇಂದಿನ ದಿನ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ನಮ್ಮ ಮಾವಜಿ ಸದಾನಂದಗೌಡರು ಇದಕ್ಕೆ ಇನ್ನಷ್ಟು ಮೆರುಗನ್ನು ಕೊಟ್ಟ. ಕಾರಣ ಈ ಒಂದು ಹೋರಾಟದಲ್ಲಿ ಅವರ ಹಿರಿಯರು ಸಹ ಇದ್ದಂತ ಹೇಳುವಂಥದ್ದು
ನಾವು ಈಗ ದಾಖಲೆ ಉಂಟು, ಅಲ್ಲಿ ಹೊರಗಡೆ ಒಂದು ಬೋರ್ಡ್ ಹಾಕೊಳ್ಳೋ ಯಾವ ಯಾವ ಮನೆತನದವು ಈ ಹೋರಾಟದಲ್ಲಿ ಭಾಗಿಯಾಗೋಳು ಅಂತ ಹೇಳುವಂಥದ್ದು ಅಲ್ಲಿ ಹೊರಗಡೆ ಒಂದು ನಿಮಗೆ ಕಾಮಕ್ಕೆ ಸಿಕ್ಕಿದೆ. ಹಾಗಾಗಿ ಅವು ಇಲ್ಲಿದರ ಒಂದು ಕಾರ್ಯಕ್ರಮ ಮಾಡೋಕ್ಕೂ, ಕಾರ್ಯಕ್ರಮ ಮಾಡೋದು ಮಾತ್ರ ಅಲ್ಲ, ಈ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೆಯುವಂಗೆ ಹಾಕು ಅಂತ ಹೇಳುವಂಥದ್ದು ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷರು ಸರ್ವ ಸದಸ್ಯರ ಒಪ್ಪಿಗೆಯೊಂದಿಗೆ ಇವತ್ತಿನ ದಿನ ಇಲ್ಲಿ ಕಾರ್ಯಕ್ರಮ ಮಾಡ್ಯಾಳೋ ಇವಕ್ಕೆ ನಮ್ಮ ಗ್ರಾಮದ ವತಿಯಿಂದ ಹಾಗೂ ಎಲ್ಲ ನಂಟರುಗಳ ಕಡೆಯಿಂದ ನಾವು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಟ್ಟನೆ. ಇನ್ನೊಂದು, ಈ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಅಂತ ಹೇಳಿದ ಕೂಡಲೇ ಯೋಧರಿ, ಆ ಸ್ವಾತಂತ್ರ್ಯ ತಂದುಕೊಡುವಂಥ ಯಾವುದೇ ವ್ಯಕ್ತಿ ಆದರೂ ಅವು ಯೋಧರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯೋಧರು, ಹಿರಿಯರು, ಅಡ್ಡಂತಡ್ಕ ದೇರಣಗೌಡರು ಇಲ್ಲಿ ವೇದಿಕೆಯಲ್ಲಿ ಉಳ್ಳೋ, ಹಾಗೆ ನಮ್ಮ ಮುಂಭಾಗದಲ್ಲಿ ಆಸೀನರಗಳು ಎಲ್ಲ ಯೋಧರು ಭಾಳಷ್ಟು ಒಂದು ಖುಷಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಇದಕ್ಕೊಂದು ಸಾಥ್ ಕೊಟ್ಟಳ್ಳರಿ. ನೀವುಗೆ ಸಹ ನಮ್ಮ ಕಡೆಯಿಂದ ವಂದನೆಗಳು ಸರ್. ಹಾಗೆ ಈ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ ನಡ್ಕೊಂಡು ಹೋಗಲಿ, ಇದಕ್ಕೆ ಸಹಕರಿಸಿದಂಥ ಎಲ್ಲವಕ್ಕೂ ಆ ಭಗವಂತ ಅನುಗ್ರಹಿಸಲಿ, ಹಾಗೂ ಎಲ್ಲ ದೇವರ ಪೂರ್ಣ ಅನುಗ್ರಹದಿಂದ ಮುಂದೆ ಚೆನ್ನಾಗಿ ಮಾಡಿಕೊಂಡು ಹೋಗುವಂಥ ಒಂದು ಶಕ್ತಿ ಕೊಡಲಿ ಅಂತ ಹೇಳಿಕೊಂಡು ನಾನು ಒಂದೆರಡು ಮಾತುಗಳ ಕೊನೆಗಳಿಸಿನೆ. ಎಲ್ಲವಕ್ಕೂ ನಮಸ್ಕಾರಗಳು. ವಂದನೆಗೆ ಮಾನ್ಯ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನೋಗುವೆ ಭರದಲೆ. ನಿನ್ನ ನಾಮ ನಿನಾದವಾಗಿ
ಆದ್ದರಿಂದ ಕನ್ನಡವನ್ನೇ ಬಳಸ್ತೇನೆ. ಈಗಾಗಲೇ ವೆಂಕಟರಮಣರು ಹೇಳಿದರು, ಸಾಕಷ್ಟು ವಿಚಾರವನ್ನು ಹೇಳಿದರು. ನಾನು ಪ್ರಸ್ತಾಪ ಮಾಡಬೇಕಾದ ವಿಚಾರವನ್ನು ಅವರೇ ಪ್ರಸ್ತಾಪ ಮಾಡಿದರು. ಇಲ್ಲಿ ಇಡೀ ಬಂಡಾಯದ ಕಥನವನ್ನು, ಜನತಾ ಬಂಡಾಯದ ಕಥನವನ್ನು ಹೇಳುವಂಥ ಅವಶ್ಯಕತೆ ಇಲ್ಲ, ಎಲ್ರಿಗೂ ಗೊತ್ತಿದೆ. ಮತ್ತು ನಾನೊಬ್ಬನೇ ಹೇಳೋದು ಅಂತಲ್ಲ, ಇಲ್ಲಿ ಹೇಳಬಲ್ಲವರೇ ಬಹುತೇಕರು ಇರುವಂಥದ್ದು. ಕುಡೆಕಲ್ ವಿದ್ಯಾಧರ ಅವರು ಮದ್ರಾಸ್ ಪತ್ರಾಗಾರದಲ್ಲಿರುವಂಥ ಎಲ್ಲ ಪತ್ರಗಳನ್ನು ಅಭ್ಯಾಸ ಮಾಡಿದ ವ್ಯಕ್ತಿಯವರು. ಹಾಗೆ ಪೂವಪ್ಪರು ಇದು ಕೆದಂಬಾಡಿ ರಾಮಯ್ಯಗೌಡರ ಬಗ್ಗೆ ಬರೆದಿದ್ದಾರೆ, ಹಿಮಕರ್ರು ಬರೆದಿದ್ದಾರೆ, ಆಮೇಲೆ ತೇಜಣ್ಣ ಬರೆದಿದ್ದಾರೆ. ಇಂಥ ಸಾಕಷ್ಟು ಜನ ಎಲ್ಲರೂ ಗೊತ್ತಿರುವವರೇ ಇರುವಂಥದ್ದು. ನಾನಿಲ್ಲಿ ಒಂದು ಪ್ರಶ್ನೆಯನ್ನು ಮುಖ್ಯವಾಗಿ ಇಟ್ಟುಕೊಂಡು ಅದನ್ನು ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಅದು ವೆಂಕಟರಮಣರೇ ಆ ಪ್ರಶ್ನೆಯನ್ನು ಮುಂದಕ್ಕೆ ತಂದರು. ಕೆದಂಬಾಡಿ ರಾಮಯ್ಯಗೌಡರು ಯಾಕೆ ಹೈಲೈಟ್ ಆಗ್ತಾರೆ ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನ. ಈ ಇಡೀ 1834ರಿಂದ 1837ರವರೆಗೆ ನಡೆದಂಥ ಜನತಾ ಬಂಡಾಯ ಅನ್ನುವಂಥದ್ದು, ಅದರ ಸ್ವರೂಪದಲ್ಲಿ ಒಂದು ಬಹಳ ವಿಶೇಷತೆ ಇದೆ. ಯುರೋಪ್ನಲ್ಲಿಯೂ ಕೂಡ ಇಂಥ ಅನೇಕ ಬಂಡಾಯಗಳು ನಡೆದಿವೆ, ಜನತಾ ಬಂಡಾಯಗಳು ನಡೆದಿವೆ. ಆದರೆ ಸ್ವಾರಸ್ಯ ಏನು ಅಂತೇಳಿದರೆ, ಯುರೋಪ್ನಲ್ಲಿ ಮ್ಯಾಗ್ನಾ ಚಾರ್ಟರ್ ಎಲ್ಲ ಆಗಬೇಕಾದ್ರೆ ಅಲ್ಲಿ ಜನಗಳು ತಮ್ಮ ಹಕ್ಕನ್ನು ಪಡೆದುಕೊಳ್ಳುವುದಕ್ಕಾಗಿ ರಾಜನ ವಿರುದ್ಧ ಬಂಡಾಯ ನಡೆಯಿತು. ಇಲ್ಲಿ ನಡೆದ ಈ ಜನತಾ ಬಂಡಾಯ ಇದೆಯಲ್ಲ, ಇದು ರಾಜಪ್ರಭುತ್ವದ ಮರುಸ್ಥಾಪನೆಗಾಗಿ ಜನರು ನಡೆಸಿದಂಥ ಬಂಡಾಯ ಇದು. ಜನಗಳು ರಾಜಪ್ರಭುತ್ವ ಮತ್ತೆ ಬೇಕು ಅಂತೇಳಿ ಕೇಳಿ ಮಾಡಿದಂಥ ಬಂಡಾಯ ಅಂತ ಹೇಳುವ ನೆಲೆಯಲ್ಲಿ ಇದೊಂದು ವಿಶೇಷವಾದಂಥ ಅಂಶ ಅಲ್ಲಿ ಗಮನಿಸಬೇಕಾದ್ದು. ಎರಡನೇದು ಗಮನಿಸಬೇಕಾದ್ದು, ಇದು ಅರೆಭಾಷೆ ಸಾಹಿತ್ಯ ಅಕಾಡೆಮಿ ಮಾಡ್ತಾ ಇರುವ ನೆಲೆಯಲ್ಲಿಯೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅರೆಭಾಷೆಯ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಯಾವುದೇ ಒಂದು ಆಲೋಚನೆ ಅನ್ನೋದು ಅದು ಒಂದು ಸಂಸ್ಕೃತಿಯ ಉತ್ಪನ್ನವಾಗಿಯೇ ಬರ್ತದೆ. ಈ ನೆಲೆಗಟ್ಟಿನಲ್ಲಿ ಒಂದು ಅರೆಭಾಷೆಯ ಒಂದು ನೆಲೆಗಟ್ಟು ಇದ್ದಂಥ ನಾಯಕತ್ವವನ್ನು ಹೊಂದಿದಂಥ ಬಂಡಾಯದ ಹಿಂದೆ ಅರೆಭಾಷೆಯ ಸಂಸ್ಕೃತಿ ಯಾವ ರೀತಿ ಕೆಲಸವನ್ನು ಮಾಡಿದೆ ಅಂತ ಹೇಳುವಂಥದ್ದನ್ನು ಅಧ್ಯಯನ ಮಾಡಬೇಕಾದದ್ದು ಕೂಡ ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದುವರೆಗೆ ಬಂದಂಥ ಅನೇಕ ಅಧ್ಯಯನಗಳು, ನಾನು ಬರೆದಂಥ ಪುಸ್ತಕವು ಕೂಡ ಪೊಲಿಟಿಕಲ್ ಹಿಸ್ಟ್ರಿ, ರಾಜಕೀಯ ಹಿಸ್ಟ್ರಿಯನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಬರೆದದ್ದು. ವಿದ್ಯಣ್ಣ ಬರೆದಂಥದ್ರಲ್ಲಿ ಕೆಲವು ಸಾಂಸ್ಕೃತಿಕ ಅಂಶಗಳು ಒಳಗೊಳ್ತವೆ. ನಾನು ಗಮನಿಸಿದಾಗ ಅರೆಭಾಷಿಕ ಸಮುದಾಯವನ್ನೇ ಕೇಂದ್ರೀಕರಿಸಿ ಸಾಂಸ್ಕೃತಿಕ ಅಂಶಗಳು ಒಳಗೊಳ್ತವೆ. ಪೂವಪ್ಪರು ಬರೆದಂಥ ಪುಸ್ತಕದಲ್ಲಿ ಸಮಗ್ರವಾಗಿ ಒಂದಷ್ಟು ಸಾಂಸ್ಕೃತಿಕ ಅಂಶಗಳು ಒಳಗೊಳ್ತವೆ. ಅದು ಬಿಟ್ಟರೆ ಅರೆಭಾಷೆಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅದು ಪ್ರೆಸೆಂಟ್ ಆದದ್ದು ಕಡಿಮೆ. ಆದರೆ ಈ ಇಡೀ ಒಂದು ಬಂಡಾಯದ ಹಿಂದೆ ಕೆಲಸ ಮಾಡಿರುವಂಥ ಶಕ್ತಿ, ಸಾಂಸ್ಕೃತಿಕ ಅಂಶಗಳು, ಅದು ಕೊಡಗಿನಲ್ಲಿ ನಡೆಯುವ ಬಂಡಾಯ, ಇಲ್ಲಿ ನಡೆಯುವಂಥ ಬಂಡಾಯ ಇತ್ಯಾದಿ ಎಲ್ಲದರಲ್ಲಿಯೂ ಕೂಡ ಶಿವರಾತ್ರಿಯ ದಿವಸ ಅಲ್ಲಿ ಆಗಬೇಕು, ಯುಗಾದಿಯ ದಿವಸ ಇಲ್ಲಿ ಆಗಬೇಕು, ಇಂಥ ಅನೇಕ ಸಂಗತಿಗಳು ಇದೆಲ್ಲವೂ ಕೂಡ ಶೈವ ಪರಂಪರೆಯ ಹಿನ್ನೆಲೆಯನ್ನು ಹೆಚ್ಚು ಕೇಂದ್ರೀಕರಿಸಿ ಇರುವಂಥದ್ದು. ಅರೆಭಾಷೆಯ ಸಮುದಾಯ ಅನ್ನುವಂಥದ್ದು ಶೈವ ಪರಂಪರೆಯ ಹಿನ್ನೆಲೆಯಲ್ಲೇ ಬಂದಿರುವಂಥದ್ದು ಅಂತ ಹೇಳೋದು. ಈ ಶೈವ ಪರಂಪರೆಯ ಹಿನ್ನೆಲೆಯಲ್ಲಿ ಇದರ ಒಂದು ಒಟ್ಟು ಸ್ವರೂಪವನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಒಂದು ಇದೆ ಅಂತೇಳಿ. ಇನ್ನೊಂದು ಅಂಶ ಇಲ್ಲಿ ನಾನು ಹೇಳಬೇಕಾದದ್ದು, ಒಟ್ಟು ಬಂಡಾಯ ಇದು ಸುಮಾರು ಒಂದು 3-4 ವರ್ಷಗಳ ಬಂಡಾಯ. ಅದು ಒಂದಕ್ಕೊಂದು ಸಂಬಂಧ ಇರುವಂಥದ್ದು. ಅದಕ್ಕಿಂತ ಮೊದಲೇ ಕೂಟ ಬಂಡಾಯ ಅಂತೇಳಿ ಮತ್ತೊಂದಾಗಿತ್ತು. ಅದು ಇದಕ್ಕೆ ಆ ಉಪ್ಪಿನಂಗಡಿ ಮಂಜ ಅಂತೇಳಿ ಒಬ್ಬರು ಬರ್ತಾರೆ ಇದರಲ್ಲಿ. ಅವರು ಆ ಕೂಟ ಬಂಡಾಯದ ಜೊತೆಯಲ್ಲಿ ಒಂದಷ್ಟು ಆಚೆ ಈಚೆ ಓಡಾಡಿಕೊಂಡಿದ್ದವರು, ಇದಕ್ಕೂ ಕನೆಕ್ಟೆಡ್. ಹಾಗೆ ಇನ್ನು ಅನೇಕ ಬಂಡಾಯಗಳು ಕನೆಕ್ಟೆಡ್. ಆದರೆ ಈ ಬಂಡಾಯವು ಕೂಡ ಒಂದು 3-4 ವರ್ಷಗಳ ವ್ಯವಸ್ಥೆಯ ಬಂಡಾಯ. ಈ ಬಂಡಾಯದ ಒಟ್ಟು ಸ್ವರೂಪವನ್ನು ನೋಡಿದರೆ ಅದು ಸಾಹಿತ್ಯಕ ನೆಲೆಯಲ್ಲಿ ಮಹಾಭಾರತವನ್ನು ನೋಡಿದ ಹಾಗೆ ಆಗ್ತದೆ. ಈ ಮಹಾಭಾರತದಲ್ಲಿ ಹೇಗೆ ಅಂತೇಳಿದರೆ, ದುರ್ಯೋಧನನನ್ನೇ ಯೋಚನೆ ಮಾಡಿಕೊಂಡು ಹೋದರೆ ದುರ್ಯೋಧನ ಸೆಂಟರ್ಡ್ ಆಗಿ ಅದು ಒಂದು ಮಹಾಭಾರತ ಒಂದು ರೀತಿಯಲ್ಲಿ ಕಾಣ್ತದೆ. ಇನ್ನು ಕೃಷ್ಣನನ್ನು ಕೇಂದ್ರೀಕರಿಸಿ ನೋಡಿಕೊಂಡು ಹೋದರೆ ಕೃಷ್ಣನ ರೀತಿಯಲ್ಲಿ ಅದು ಒಂದು ಇದು ಮಹಾಭಾರತ, ಕೃಷ್ಣನೇ ನಾಯಕನಾಗಿ ಇನ್ನೊಂದು ರೀತಿಯಲ್ಲಿ ಕಾಣ್ತದೆ. ಅಥವಾ ನೀವು ಅರ್ಜುನನ ನಾಯಕನನ್ನಾಗಿ ಇಟ್ಟುಕೊಂಡು ನೋಡಿಕೊಂಡು ಹೋದರೆ ಅದು ಮತ್ತೊಂದು ರೀತಿಯಲ್ಲಿ ಅದು ಮಹಾಭಾರತ ಕಾಣ್ತದೆ. ಅದು ನಮ್ಮ ಸಾಹಿತ್ಯ ಪರಂಪರೆಯದು, ಸೃಜನಶೀಲ ಪರಂಪರೆಯದು. ಈ ಇತಿಹಾಸ ಇದೆಯಲ್ಲ ಬಂಡಾಯ, ಈ ಬಂಡಾಯದ ಇತಿಹಾಸವು ಕೂಡ ಇಲ್ಲಿ ಒಬ್ಬೊಬ್ಬ ನಾಯಕನನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೋಡಿಕೊಂಡು ಹೋದರೂ ಅದು ಬಂಡಾಯ ಆ ನಾಯಕ ಪ್ರಧಾನವಾಗಿ ಕಾಣಲಿಕ್ಕೆ ಶುರುವಾಗ್ತದೆ ಅಂತ ಹೇಳೋದು. ಅದು ಇದಕ್ಕೆ ಇರುವಂಥ ಸ್ವರೂಪ, ಈ ಬಂಡಾಯಕ್ಕಿರುವ ಸ್ವರೂಪ.
ಅದರಲ್ಲಿ ನೋಡಿ ಹುಲಿಕುಂದ ನಂಜಯ್ಯ ಅಂತ ಒಬ್ಬರು ಬರ್ತಾರೆ. ಹುಲಿಕುಂದ ನಂಜಯ್ಯ ಅವರದ್ದು ಅದೊಂದು ಆ ನಾಯಕತ್ವ ಕೇಂದ್ರೀಕೃತ ಮಾಡಿಕೊಂಡು ಹೋದರೆ ಅದು ಇನ್ನೊಂದು ಸ್ವರೂಪವನ್ನು ತೋರಿಸ್ತದೆ. ಇನ್ನು ಕುಡೆಕಲ್ಲು ಪುಟ್ಟಗೌಡರ ವಿಷಯ ಬರ್ತದೆ. ನಾನು ಮೊನ್ನೆ ತೇಜಣ್ಣ ಹತ್ರ ಮಾತಾಡುವಾಗ ಹೇಳಿದೆ, ಬೇಜಾರು ಮಾಡಬಾರ್ದು, ನಾನು ಹೇಳ್ತೇನೆ, ಬೇಜಾರು ಮಾಡಿದರೆ ಬೈಲಿ, ಏನು ಚಿಂತೆ ಇಲ್ಲ. ಕೈಯಲ್ಲಿ ಸಿಗರೇಟ್ ಒಂದನ್ನು ಬಿಟ್ಟರೆ ತೇಜಣ್ಣನ ಕ್ಯಾರೆಕ್ಟ್ರೇ ನನಗೆ ಕಾಣೋದು ಕುಡೆಕಲ್ಲು ಪುಟ್ಟಗೌಡರ ಇತಿಹಾಸವನ್ನು ನೋಡುವಾಗ ಅಂತೇಳಿ. ಇದು ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಗಿ ಅದು ಡೆವಲಪ್ ಆಗ್ತಾ ಹೋಗುವಂಥದ್ದು. ಇದೆಲ್ಲವೂ ಇತಿಹಾಸ. ಇದು ಮಹಾಭಾರತದಾಗೆ ಒಂದು ಕಥೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಈ ಸ್ಟ್ರಕ್ಚರ್ ಇದೆ. ಈ ಸ್ಟ್ರಕ್ಚರ್ ಇದ್ದಾಗಲೂ ಕೆದಂಬಾಡಿ ರಾಮಯ್ಯ ಗೌಡರ ಪ್ರಾಧಾನ್ಯತೆ ಏನು ಅನ್ನುವಂಥದ್ದನ್ನು ಇಲ್ಲಿ ಮುಂದಿಡುವುದು ನನ್ನ ಒಂದು ಆಲೋಚನೆ. ನೋಡಿ, ಇದು ಈ ಬಂಡಾಯದ ಪ್ಲ್ಯಾನನ್ನು ರೂಪಿಸುವುದರಲ್ಲಿ ಹುಲಿಕುಂದ ನಂಜಯ್ಯನ ಕೆಲಸಗಳು ತುಂಬ ಕಾಣ್ತವೆ. ಹೂಜಿ ಹಿಡ್ಕೊಂಡು ಹೋಗುವುದು, ಆಮೇಲೆ ಪೇಶಾವರಕ್ಕೆ ಹೋಗುವುದು, ಲಾಹೋರಿಗೆ ಹೋಗುವುದು, ಇಲ್ಲೆಲ್ಲ ಅನೇಕ ಒಂದು ಸಂಪರ್ಕ, ತಿರುಚನಾಪಳ್ಳಿಗೆ ಹೋಗಿ ಅಪರಂಪಾರ ಸ್ವಾಮಿಯ ಜೊತೆಯಲ್ಲಿ ಸಂಪರ್ಕವನ್ನು ಕಲ್ಪಿಸುವುದು, ಇದು ಹೂಜಿಯ ವ್ಯವಹಾರ. ಅದು ಈ ಹುಲಿಕುಂದ ನಂಜಯ್ಯ 1834ರಿಂದ 1837ರವರೆಗೂ ಜೊತೆಯಲ್ಲೇ ಇದ್ದವರು, ಸೂತ್ರವನ್ನು ರೂಪಿಸ್ತಾ ಹೋದವರು ಹಗ್ಗಗಟ್ಟಿದಾಗೆ. ಆದರೆ ಕೊನೆಯ ಹಂತದಲ್ಲಿ ಈ ಒಟ್ಟು ಆ ವಿಚಾರಣೆಯ ಸಂದರ್ಭಕ್ಕೆ ಬಂದಾಗ ಹುಲಿಕುಂದ ನಂಜಯ್ಯ ಎಲ್ಲಿಂತಲೇ ಕಾಣೋದಿಲ್ಲ. ಆ ಒಂದು ನಿಗೂಢತೆ ಇದೆ ಇದಕ್ಕೆ ಅಂತ ಹೇಳುವಂಥದ್ದು. ಆಯಿತಾ? ಇನ್ನು ಇದರ ಪ್ರಾರಂಭಿಕ ನಾಯಕತ್ವ ಎಲ್ಲವೂ ಕೂಜುಗೋಡು ಕಟ್ಟೆಮನೆಯಲ್ಲಿ ನಡೀತದೆ. ಕೂಜುಗೋಡು ಕಟ್ಟೆಮನೆಯಲ್ಲಿ ನಡೆಯುವಂಥ ನಾಯಕತ್ವ, ಅಲ್ಲಿ ಸ್ವಾಮಿ ಅಪರಂಪಾರ ಪ್ರಾರಂಭಿಕ ಬರುವಂಥ ಸ್ವಾಮಿ ಅಪರಂಪಾರ ಬರ್ತಾನೆ. ಆ ಹಿನ್ನೆಲೆಯಲ್ಲಿ ಒಂದಷ್ಟು ವಿಚಾರಗಳು. ಇದೆಲ್ಲದರ ನಡುವೆ ಈ ಕೆದಂಬಾಡಿ ರಾಮಯ್ಯ ಗೌಡರು ಒಬ್ಬರು ಎಮರ್ಜ್ಡ್ ಲೀಡರ್ ಆಗಿ ಬರ್ತಾರೆ ಅಂತ ಹೇಳಿ, ಇದು ಬಹಳ ಮಹತ್ವದ್ದು. ಎಮರ್ಜ್ ಆಗಿ ಬರುವಂಥದ್ದು, ಅದು ಸಹಜ ನಾಯಕತ್ವವಾಗಿ ಬರುವುದಲ್ಲ, ಎಮರ್ಜ್ ಆಗಿ ಬಂದಂಥ ನಾಯಕತ್ವ ಅಂತ ಹೇಳುವಂಥದ್ದು. ಯಾವಾಗಲೂ ನಾವು ಒಂದು ಕ್ರಾಂತಿ ಅಥವಾ ಸ್ವಾತಂತ್ರ್ಯ ಹೋರಾಟವನ್ನು ವಿಶ್ಲೇಷಣೆ ಮಾಡ್ತಾ ಬಂದಾಗ ಎಮರ್ಜ್ಡ್ ಲೀಡರ್ಶಿಪ್ಪು ಹೆಚ್ಚು ಈ ಮಹತ್ವವನ್ನು ಪಡೀತದೆ. ಯಾಕೆ ಅಂತ ಹೇಳಿದರೆ, ಎಮರ್ಜ್ಡ್ ಲೀಡರ್ಶಿಪ್ಪಿಗೆ ಸಹಜವಾಗಿ ಒಂದು ಕಾನೂನಿನ ಬಲ ಅಲ್ಲ ಅದು ಇರೋದು. ಈಗ ಕೂಜುಗೋಡು ಕಟ್ಟೆಮನೆಯವರಿಗೆ ಇಡೀ ಇದು ಗೌಡ ಸಮುದಾಯಕ್ಕೆ ಕಟ್ಟುಕಟ್ಟಳೆಯನ್ನು ಮಾಡುವಂಥ ಪವರ್ ಇತ್ತು. ಆಯಿತಾ? ಸ್ವಾಮಿ ಅಪರಂಪಾರ ಅವರಿಗೆ ಒಂದು ರಾಜಪರಂಪರೆಯ ಒಂದು ಹಿನ್ನೆಲೆ ಇತ್ತು. ಇದು ಹಾಗೆ ಅಲ್ಲ. ಇದು ಎಮರ್ಜ್ ಆಗಿ ಬರುವ ಲೀಡರು ಜನರಿಂದ ಆಯ್ಕೆಯಾಗಿ ಬಂದಂಥ ಲೀಡರ್ನ ಸ್ವರೂಪಕ್ಕೆ ಬರ್ತದೆ ಅಂತ ಹೇಳೋದು. ಈ ನೆಲೆಯಲ್ಲಿ ಕೆದಂಬಾಡಿ ರಾಮಯ್ಯ ಗೌಡರು ಬಹಳ ಮಹತ್ವವನ್ನು ವಹಿಸ್ತಾರೆ. ಇಲ್ಲಿ ತಮ್ಮ ಮಗನ ಮದುವೆಯ ಇದೆ ಅಂತ ಹೇಳುವ ಲೆಕ್ಕದಲ್ಲಿ ಮದುವೆ ಗದ್ದೆಯಲ್ಲಿ ಜನ ಸೇರಿಸುವಾಗ ರಾಶಿಗಟ್ಲೆಯಲ್ಲಿ ಬಂದು ಸುಮಾರು 12,000 ಜನ ಅಂತೆ ಇದು ಪುತ್ತೂರಿಗೆ ತಲುಪುವಾಗ. ಅದು ಇನ್ನೂ ಜಾಸ್ತಿ ಆಗಿದೆ. ಡ್ಯಾಶ್ ಅಲ್ಲಿ ಬೇರೆ ಬೇರೆ ಸಂಖ್ಯೆಗಳ ಬಗ್ಗೆ ಕೆಲವು ಡಿಸ್ಪ್ಯೂಟ್ಗಳು ಇವೆ. ಅಂತೂ ಬೃಹತ್ ಜನಸ್ತೋಮ. ಅಷ್ಟು ಜನರು ಎಮರ್ಜ್ ಮಾಡಿದ ಲೀಡರ್ ಆಗಿ ಕೆದಂಬಾಡಿ ರಾಮಯ್ಯ ಗೌಡರು ಬಹಳ ಮುಖ್ಯರಾಗ್ತಾರೆ ಅಂತ. ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ. ಜನವಿಶ್ವಾಸ ಆ ರೂಪದಲ್ಲಿ ಮೂಡಿ ಬರಬೇಕಾದ್ರೆ ಅದೊಂದು ಪವರ್ಫುಲ್ ಆದಂಥ ಲೀಡರ್ಶಿಪ್ ಆಗಿರಬೇಕು. ಆ ಕಾರಣಕ್ಕೆ ಕೆದಂಬಾಡಿ ರಾಮಯ್ಯ ಗೌಡರು ಮುಖ್ಯರಾಗ್ತಾರೆ ಅಂತ ಹೇಳುವಂಥದ್ದು ಒಂದು ಅಂಶ. ಇನ್ನು ಎರಡನೇದಾಗಿ ಕೆದಂಬಾಡಿ ರಾಮಯ್ಯ ಗೌಡರ ಬಗ್ಗೆ ಹೇಳಬೇಕಾದ್ರೆ, ಈ ದಂಗೆಯ ಸೂತ್ರ, ದಂಗೆಯ ಮನಸ್ಥಿತಿ, ಇದು ಎಲ್ಲವೂ ಕೂಡ ಆಲ್ರೆಡಿ ಬಿಲ್ಡಪ್ ಆಗಿತ್ತು. ಆದರೆ ಈ ದಂಗೆಯ ಮನಸ್ಥಿತಿಯನ್ನು ಬಂಡಾಯವಾಗಿ ಪರಿವರ್ತನೆ ಮಾಡಿದವರು ಕೆದಂಬಾಡಿ ರಾಮಯ್ಯ ಗೌಡರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ದಂಗೆ ಬೇರೆ, ಬಂಡಾಯ ಬೇರೆ. ನಾನು ಪ್ರಜ್ಞಾಪೂರ್ವಕವಾಗಿ ಆ ಪದಗಳನ್ನು ಬಳಸಿದ್ದೇನೆ. ಏನಾದರೂ ಮಾಡಬೇಕು ಅಂತೇಳಿ ಸಡನ್ ರಿಯಾಕ್ಷನ್ ಕೊಡೋದು ದಂಗೆ. ಬಂಡಾಯ ಅಂದರೆ ಅದೊಂದು ವ್ಯವಸ್ಥಿತವಾದಂಥದ್ದು ಬಂಡಾಯ. ಆ ವ್ಯವಸ್ಥಿತವಾದ ಬಂಡಾಯವಾಗಿ ಸಂಘಟನೆ ಮಾಡುವಾಗ ನೋಡಿ, ಅಲ್ಲಿ ಯುಗಾದಿಯ ದಿವಸ ಕೊಡಗಿನಲ್ಲಿ ಬಂಡಾಯ ಆಗಬೇಕು, ಆಮೇಲೆ ಇಲ್ಲಿ ಇದು ಅಲ್ಲ ಯುಗಾದಿಯ ದಿವಸ ಇಲ್ಲಿ, ಶಿವರಾತ್ರಿ ದಿವಸ ಅಲ್ಲಿ, ಆಮೇಲೆ ಸೈನ್ಯದ ಚಲನೆಗೆ ಒಂದು ಕ್ರಮ ಇದೆ. ಬೆಳ್ಳಾರೆಯಲ್ಲಿ ಪಟ್ಟಾಭಿಷೇಕ ಆಗಿ ಆಮೇಲೆ ಅಲ್ಲಿಂದ ಸೈನ್ಯ ಚಲಿಸುವಾಗ ಒಂದು ಟ್ರೂಪು ಅದು ಉಪ್ಪಿನಂಗಡಿಯ ಮೇಲೆ ಹೋಗಿ ಉಪ್ಪಿನಂಗಡಿಯಿಂದಾಗಿ ಅಲ್ಲಿ ಬಿಸಿಲ ಘಾಟಿಯನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತದೆ. ಡೈರೆಕ್ಟಾಗಿ ಹೋಗುವುದಿಲ್ಲ, ಈ ಬೆಳ್ಳಾರೆ ಮೂಲಕ ಹೋಗುವುದಿಲ್ಲ. ಮತ್ತೊಂದು ಟ್ರೂಪು ಮಂಗಳೂರು ಕಡೆಗೆ ಹೋಗ್ತದೆ. ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗಿನ ವಿಚಾರ ಏನು ಅಂತ ಹೇಳಿದರೆ, ಕುಡೆಕಲ್ಲು ಪುಟ್ಟಗೌಡರದ್ದು ಅದು 2 ಅಬ್ಸರ್ವೇಷನ್ ಇದೆ. ಒಂದು ಪುತ್ತೂರಿನಿಂದಲೇ ನೇರವಾಗಿ ಕಾಸರಗೋಡಿಗೆ ಹೋಯಿತು ಅಂತ ಹೇಳೋದು. ಆದರೆ ನಾನು ಅರ್ಥ ಮಾಡಿಕೊಂಡ ಪ್ರಕಾರ ಈ 2ನೇ ಇದು ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಕೆದಂಬಾಡಿ ರಾಮಯ್ಯ ಗೌಡರ ಟ್ರೂಪಿನ ಜೊತೆಯಲ್ಲೇ ಬಂಟ್ವಾಳದ ತನಕವೂ ಹೋಗಿ ಬಂಟ್ವಾಳದವರೆಗೆ ರೀಚ್ ಆಗುವುದಿಲ್ಲ. ಪಾಣೆಮಂಗಳೂರಿನಲ್ಲಿ ಅದು ವಿಟ್ಲ ಮಾರ್ಗವನ್ನು ತಗೊಂಡು ಆ ಕಡೆಗೆ ಹೋಗ್ತದೆ.
ನಾನು ಅಲ್ಲಿ ಕಾಸರಗೋಡಿಗೆ ಹೋಗಿದ್ದೆ. ಕಾಸರಗೋಡಿಗೆ ಹೋಗಿ ಅಲ್ಲಿ ನೋಡಿದಾಗ ಅದು ಅಟ್ಯಾಕ್ ಬರುವಂಥದ್ದು ಈ ಸೈಡಿಂದ ಬಂದ ಹಾಗೆ ಅನಿಸ್ತದೆ. ನಾನು ಕುಂಬಳೆ ಅರಮನೆಗೆ ಹೋದಾಗ ಗೊತ್ತಾಯ್ತದು. ಈ ಕಡೆಯಿಂದ ಇದು ಪಾಣೆಮಂಗಳೂರು ಸೈಡಿಂದ ಹೋದ ಹಾಗೆ ಅನಿಸ್ತದೆ. ಅದು ಇನ್ನೂ ಖಚಿತಪಡಿಸಲಿಕ್ಕೆ ಒಂದಷ್ಟು ಸಂಶೋಧನೆಗಳಾಗಬೇಕು. ಹಾಗೆ ಒಂದು ಟ್ರೂಪು, ಮತ್ತೊಂದು ಗುಡ್ಡೆಮನೆ ಅಪ್ಪಯ್ಯ ಗೌಡರ ಮುಖಾಂತರ ಇಲ್ಲಿ ಈ ಭಾಗಮಂಡಲದ ಮುಖಾಂತರ ಹೋಗುವಂಥದ್ದು 4-5 ಕಡೆಯಿಂದ 5-6 ಮಾರ್ಗದಲ್ಲಿ ಹೋಗಿ ಅಟ್ಯಾಕ್ ಮಾಡಿ ಏಕಕಾಲಕ್ಕೆ ಎಲ್ಲ ಕಡೆಯಲ್ಲಿಯೂ ಎದ್ದೇಳುವ ಹಾಗೆ ಮಾಡಿ ಈ ಶತ್ರುಗಳನ್ನು ನಿರ್ಬಲಗೊಳಿಸುವಂಥ ಒಂದು ಸಂಘಟನಾ ಪರಿಕಲ್ಪನೆ ಇದೆಯಲ್ಲ, ಇದು ಕೆದಂಬಾಡಿ ರಾಮಯ್ಯಗೌಡರದ್ದು. ಆ ಕಾರಣಕ್ಕಾಗಿ ಅವರು ಬಹಳ ಮುಖ್ಯರಾಗ್ತಾರೆ ಅಂತೇಳಿ ಎಲ್ಲವನ್ನು ಕೋಆರ್ಡಿನೇಟ್ ಮಾಡಿ ತಗೊಂಡೋಗಿರುವಂಥದ್ದು. ಇನ್ನೊಂದು, ಅವರಿಗೆ ಆ ದಂಗೆ ಇದು ಬಂಡಾಯದ ಸಂದರ್ಭದಲ್ಲಿ ಮಹತ್ವ ಇತ್ತು ಅನ್ನುವುದಕ್ಕೆ ಇನ್ನೊಂದು ನನ್ನ ಅಬ್ಸರ್ವೇಷನ್ ಏನು ಅಂತೇಳಿದರೆ, ಬೆಳ್ಳಾರೆಯಲ್ಲಿ ಪುಟ್ಟಬಸಪ್ಪ ಅವರ ಇದು ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಈ ಪಟ್ಟಾಭಿಷೇಕವನ್ನು ಮಾಡುವಾಗ ಅದರ ಜೊತೆಯಲ್ಲಿ ಅವರ ಬಲಗಡೆಯಲ್ಲಿ ನಿಂತುಕೊಂಡು ಅವರ ಕೆಲಸ ಕಾರ್ಯಗಳನ್ನೆಲ್ಲ ನಿರ್ವಹಿಸಿದವರು ಕೆದಂಬಾಡಿ ರಾಮಯ್ಯಗೌಡರು. ಆಯಿತಾ? ಯಾವಾಗಲೂ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಜೊತೆಯಾಗಿರುವವರು ಅಮಾತ್ಯರಿಗೆ ಸರಿಸಮಾನರಾದವರು ಅಂತ ಲೆಕ್ಕ. ರಾಜಪ್ರಭುತ್ವದಲ್ಲಿ ಅಷ್ಟೇ ಪ್ರಧಾನರಾದ ವ್ಯಕ್ತಿತ್ವದವರು ಅಲ್ಲಿ ಇರುವಂಥದ್ದು ಅಂತೇಳಿ ಹೇಳುವಂಥದ್ದು ಲೆಕ್ಕ. ಈ ದೃಷ್ಟಿಯಿಂದಲೂ ಕೂಡ ಆ ಕಾಲಮಾನ ಕೆದಂಬಾಡಿ ರಾಮಯ್ಯಗೌಡರನ್ನು ತನ್ನ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿತ್ತು ಅಂತ ಅನಿಸ್ತದೆ. ಅವರ ಒಟ್ಟು ನಿರ್ವಹಣಾ ಕಾರ್ಯವಿಧಾನವನ್ನು ನೋಡಿದಾಗಲೂ ಕೂಡ ನಮಗಿದು ಸ್ಪಷ್ಟ ಆಗ್ತದೆ. ಒಂದು, ಅವರು ಸ್ವಲ್ಪ ಅಲ್ಲಿ ಸೇರಿದ ಬಂಡಾಯಗಾರರಲ್ಲೇ ಸ್ವಲ್ಪ ಹಿರಿಯರಿದ್ದರು ಅವರು. ಆಯಿತಾ? ಈ ಹಿರಿತನವು ಒಂದು ಅದಕ್ಕೆ ಕಾರಣವಾಗಿರ್ಬೋದು, ಅನುಭವವೂ ಕಾರಣವಾಗಿರ್ಬೋದು, ಅಥವಾ ಅವರಿಗೆ ಇದ್ದಂಥ ಸಂಪರ್ಕಗಳು ಕೂಡ ಕಾರಣವಾಗಿರಬಹುದು. ವ್ಯಾಪಕವಾದ ಸಂಪರ್ಕ ಇತ್ತು ಅವರಿಗೆ. ಯಾಕೆ ಅಂತ ಹೇಳಿದರೆ, ಕೆದಂಬಾಡಿ ರಾಮಯ್ಯಗೌಡರಿಗೆ 2 ಮನೆ ಇತ್ತು. ಒಂದು ಇಲ್ಲಿ ಮನೆ ಇತ್ತು, ಇನ್ನೊಂದು ಮೇಲ್ಕೊಡಗಿನಲ್ಲಿ ಒಂದು ಅವರಿಗೆ ಮನೆ ಇತ್ತು. ಅಲ್ಲಿ ಇಲ್ಲಿ 2 ಕಡೆಗೂ ಕನೆಕ್ಟ್ ಮಾಡುವಂಥ ಶಕ್ತಿ ಅವರಿಗಿತ್ತು ಅಂತೇಳಿ ಹೇಳುವಂಥದ್ದು. ಈ ದೃಷ್ಟಿಯಲ್ಲಿ ಕೆದಂಬಾಡಿ ರಾಮಯ್ಯಗೌಡರು ಇದು ಒಬ್ಬ ನಾಯಕನಾಗಿ ಮುಖ್ಯರಾಗ್ತಾರೆ. 1857ರ ಕ್ರಾಂತಿಯಲ್ಲಿ ಅಲ್ಲಿ ಇದು ನಾನಾ ಸಾಹೇಬನನ್ನು ನಾವು ದಂಗೆಯ ಮಹಾಚೈತನ್ಯದ ಅವತಾರ ಅಂತೇಳಿ ಕರಿತೇವೆ. ಅದಕ್ಕೆ ಹೋಲಿಸುವುದಾದರೆ, ಇಲ್ಲಿಗೆ ಹೋಲಿಸುವುದಾದರೆ ವ್ಯಾಪ್ತಿಯಲ್ಲಿ ಅದು ಸ್ವಲ್ಪ ದೊಡ್ಡ ವ್ಯಾಪ್ತಿಯನ್ನು ಹೊಂದಿದೆ, ಇದು ಸಣ್ಣ ವ್ಯಾಪ್ತಿಯನ್ನು ಹೊಂದಿದೆ. ಹೋಲಿಸುವುದಾದರೆ ಕೆದಂಬಾಡಿ ರಾಮಯ್ಯಗೌಡರನ್ನೇ ಈ ಬಂಡಾಯದ ಮಹಾಚೈತನ್ಯದ ಅವತಾರ ಅಂತಲೇ ಕರಿಬೇಕಾಗ್ತದೆ. ಯಾಕೆಂತ ಹೇಳಿದರೆ ಆ ರೀತಿಯ ನಡೆ ಇದು ಬಂಡಾಯದಲ್ಲಿ ಕಾಣಿಸ್ತದೆ ಅಂತ ಹೇಳುವಂಥದ್ದು. ಇನ್ನು ಇದರ ಜೊತೆಯಲ್ಲಿ ಹೇಳಬೇಕಾದಂಥ ಮುಖ್ಯವಾದ ಅಂಶ ಏನು ಅಂತ ಹೇಳಿದರೆ, ಕೆದಂಬಾಡಿ ರಾಮಯ್ಯಗೌಡರು ಎಮರ್ಜಾಗಿ ಬರುವ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೇ ಸೇರಿದಂತಹ ಅಲ್ಲಿ ಸುಳ್ಯಕೋಡಿ ಕೃಷ್ಣಪ್ಪ ಗೌಡರ ಉಲ್ಲೇಖ ಎಲ್ಲೋ ಒಂದೆರಡು ಕಡೆಯಲ್ಲಿ ಬರ್ತದೆ. ಆದರೆ ಅದು ಕ್ಲಿಯರ್ ಎವಿಡೆನ್ಸ್ ಆಗಿ ಸಿಗುವುದಿಲ್ಲ. ಆವಾಗ ಸಹಜ ನಾಯಕತ್ವ ಬರಬೇಕಾಗಿದ್ದದ್ದು ಅವರಿಗೆ ಬರಬೇಕಾಗಿತ್ತು, ಆದರೆ ಅವರಿಗೆ ಬರಲಿಲ್ಲ. ಅವರಿಗೆ ಬಾರದೆ ಕೆದಂಬಾಡಿ ರಾಮಯ್ಯಗೌಡರಿಗೆ ಯಾಕೆ ಬಂತು ಅಂತೇಳಿ ಹೇಳುವಂಥದ್ದು ತುಂಬ ಆಸಕ್ತಿದಾಯಕ ವಿಚಾರ. ಆದರೆ ಯಾಕೆ ಅಂತೇಳಿ ಹೇಳುವುದಕ್ಕೂ ಕೂಡ ಒಂದು ಏನಿರ್ಬೋದು, ಕೂಜುಗೋಡು ಕಟ್ಟೆಮನೆಯವರ ಮೇಲೆ ಹೇಗೆ ಬ್ರಿಟಿಷರು ಕಣ್ಣಿಟ್ಟಿದ್ದರೋ ಹಾಗೆ ಇವರ ಮೇಲೂ ಬ್ರಿಟಿಷರು ಕಣ್ಣಿಟ್ಟಿದ್ದಿರುವ ಸಾಧ್ಯತೆ ಇದೆ. ಎರಡನೇದು ಏನು ಸಾಧ್ಯತೆ ಇದೆ ಅಂತ ಹೇಳಿದರೆ, ಸಹಜ ನಾಯಕತ್ವದ ಸಾಂಪ್ರದಾಯಿಕ ವಿಚಾರ ಬಿಡಿ, ಆದರೆ ಯಾರು ಸಮರ್ಥರಿದ್ದಾರೆ ಅಂತೇಳಿ ಹೇಳಿ ನೋಡಿ ಜನಗಳು ರಾಮಯ್ಯಗೌಡರನ್ನು ಆಯ್ಕೆ ಮಾಡಿಕೊಂಡಿರುವಂಥ ಸಾಧ್ಯತೆಗಳು ಇವೆ. ಈ ಅಂಶಗಳನ್ನು ಕೂಡ ಇಲ್ಲಿ ಗಮನಿಸಬೇಕಾದಂಥ ಅಗತ್ಯ ಇದೆ ಅಂತ ಹೇಳೋದು. ಇನ್ನು ಇದರ ಜೊತೆಯಲ್ಲಿ ನಾವು ಇಡೀ ಬಂಡಾಯದ ನೆಲೆಗಟ್ಟನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೊರಟ್ರೆ ಇಂಥದ್ದೇ ಅನ್ನುವ ಖಚಿತವಾಗಿ ನಾವು ನಿರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅದು ಭಾರತ ಸ್ವಾತಂತ್ರ್ಯ ಹೋರಾಟವನ್ನು ಗಾಂಧಿಯನ್ ಎರ ಬರುವವರೆಗೂ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಯಾವ ಬಂಡಾಯದಲ್ಲಿ ಆದರೂ ಕೂಡ ಅದರ ಒಳಗೆ ನಡೆದಿರುವ ಎಷ್ಟೋ ಸಂಗತಿಗಳು ಎಂದೂ ಹೊರಗೆ ಬಂದಿರುವುದಿಲ್ಲ. ಯಾಕೆಂದರೆ ಹಿಂಸಾತ್ಮಕ ಹೋರಾಟವನ್ನು ಆ ರೀತಿಯಲ್ಲೇ ಮಾಡಬೇಕಾಗ್ತದೆ. ಹಿಂಸಾತ್ಮಕ ಹೋರಾಟವನ್ನು ಪ್ರಾಮಾಣಿಕವಾಗಿ ನಾನು ಇಂಥದ್ದನ್ನು ಮಾಡಿದ್ದೇನೆ ಅಂತೇಳಿ ಹೇಳಿ ಮಾಡಲಿಕ್ಕೆ ಆಗೋದಿಲ್ಲ. ಅಹಿಂಸಾತ್ಮಕ ಹೋರಾಟವನ್ನು ಆಗ್ತದೆ. ಆದ್ದರಿಂದ ಕೆಲವು ನಿಗೂಢವಾದಂಥ ಅಂಶಗಳು ಇದರಲ್ಲಿ ಹಾಗೇ ಉಳ್ಕೊಂಡಿದೆ. ಅಲ್ಲಿ ಅಪ್ಪಾಜಿ ಅರಸರ ಮಕ್ಕಳು ಅಂತೇಳಿ ಹೇಳುವಂಥದ್ದು, ಅವರು ಸತ್ತೋಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಲೀ ಹಾರ್ಡಿಯ ಮುಂದೆ ಇದು ಕೊಂದಿದ್ದೇವೆ ಅಂತ ಹೇಳಿದವರು ಕೊಟ್ಟ ಸಾಕ್ಷಿ ಹೇಳಿದ ಮಾತು ಮಾತ್ರ ಇರುವುದು, ಬೇರೆ ಸಾಕ್ಷ್ಯಗಳಿಲ್ಲ. ನಿಜವಾಗಿ ಅವರು ಸತ್ತಿದ್ರೋ, ಅವರಿಗೂ ಇದಕ್ಕೂ ಏನು ಸಂಬಂಧ ಇದೆ? ಪ್ರಾರಂಭದಲ್ಲಿ ಬರುವಂಥ ಸ್ವಾಮಿ ಅಪರಂಪಾರನ ನಡವಳಿಕೆಯನ್ನು ನೋಡಿದರೆ ಸ್ವಲ್ಪ ಅರಸು ಮನೆತನದವನ ನಡವಳಿಕೆಯ ಹಾಗೆ ಕಾಣ್ತದೆ ಅದು. ಹಾಗೆ ಇಂಥ ಅನೇಕ ಪ್ರಶ್ನೆಗಳು, ನಿಗೂಢವಾದಂಥ ಪ್ರಶ್ನೆಗಳು ಅಲ್ಲಿ ಇವೆ. ಅದರ ಜೊತೆಗೆ ಆಮೇಲೆ ಬಂದಂಥ ವಿಚಾರಣಾ ಆಯೋಗ ಇದೆಯಲ್ಲ, ವಿಚಾರಣಾ ಆಯೋಗದ ಅಂಶದಲ್ಲಿಯೂ ಕೂಡ ಕೆಲವು ಪ್ರಶ್ನೆಯ ಅಂಶಗಳು ಇದ್ದಾವೆ. ಹೇಗೆ ಇವೆ ಅಂತ ಹೇಳಿದರೆ, ಈಗ ಮದ್ರಾಸು ಪತ್ರಾಗಾರದಲ್ಲಿ ಸಿಕ್ಕಿದಂಥ ಬ್ರಿಟಿಷರ ಕುರಿತಾದಂಥ ದಾಖಲೆಗಳು,
ಅವು ಬ್ರಿಟಿಷರು ಬರೆದದ್ದು ಮತ್ತು ಅವರ ಪರವಾಗಿರ್ತವೆ ಅನ್ನೋದು ಸಹಜ. ಆದರೆ ಬ್ರಿಟಿಷರಿಗೆ ಆ ದಾಖಲೆ ಸಿಕ್ಕಿದ್ದು ಕೂಡ ಇವರು ಮಿಸ್ಲೀಡ್ ಮಾಡಿದ ದಾಖಲೆಗಳು ಅಂತ ಅನೇಕ ಸಂಗತಿಗಳು. ಯಾಕೆಂದರೆ ಬ್ರಿಟಿಷರನ್ನು ಆ ರೀತಿಯಲ್ಲಿ ಮಿಸ್ಲೀಡ್ ಮಾಡದೇ ಇದ್ದರೆ ಬಂಡಾಯವನ್ನು ಸಕ್ಸಸ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆ ಪ್ಲ್ಯಾನು ಅಲ್ಲಿ ಇತ್ತು ಅಂತ ಹೇಳೋದು. ಆದ ಕಾರಣ ಅದನ್ನು ಕೂಡ ನಿಖರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎರಡನೆಯದು, ಸುಮಾರು 119 ವರ್ಷಗಳ ಕಾಲ ಈ ಬಂಡಾಯದ ಬಗ್ಗೆ ಅದು ಇವರು ಚಂದ್ರಾವತಿ ಬಡ್ಡಡ್ಕ ಅವರು ಬಹಳ ಚೆನ್ನಾಗಿ ಹೇಳಿದರು. ಉಸ್ಕ್ ಡಮ್ ತೆಗಿಬಾರ್ದು ಅಂತೇಳಿ ಹೇಳುವಾಗ ನಿಲ್ಲಿಸಿದ್ರು ಅಂತ. ಉಸ್ಕ್ ಡಮ್ ತೆಗಿಬಾರ್ದು ಅಂತ ಅಷ್ಟು ಭಯಭೀತವಾಗಿ ಇರಿಸಿದ್ರು. ನಿಜ ಅದು. ಅದು ಹೇಗಾಗಿದೆ ಅಂದರೆ, ಇನ್ನೊಂದು ಯಕ್ಷಗಾನ ಬಂದಿದೆ ಇದರ ಬಗ್ಗೆ. ಯಾರು ಶಗ್ರಿತಾಯರು ಬರೆದ ಯಕ್ಷಗಾನ ಅಲ್ಲ, ಅದು 1956ರಲ್ಲಿ ಬಂದದ್ದು. 1940ರ ದಶಕದಲ್ಲಿ ಒಂದು ಯಕ್ಷಗಾನ ಬಂದಿದೆ, ಬಾಸೆಲ್ ಮಿಷನ್ ಅವರು ಮಾಡಿದಂಥ ಯಕ್ಷಗಾನ ಅದು. ಆ ಯಕ್ಷಗಾನದಲ್ಲಿ ತುಂಬ ಇದರ ಕುರಿತಾದಂಥ ಮಾಹಿತಿ ಇತ್ತಂತೆ. ಅದಾದರೆ ನಿಯರೆಸ್ಟ್ ಆಗಿರೋದು, ಅವರು ಬ್ರಿಟಿಷರು ಅಲ್ಲ, ಭಾರತೀಯರು ಅಲ್ಲ, ಈ ಕಡೆಯವರು ಅಲ್ಲ, ಆ ಕಡೆಯವರು ಅಲ್ಲ, ಅವರು ಜರ್ಮನಿಯ ಕಡೆಯವರು, ಅವರು ಹೆಚ್ಚು ಸರಿಯಾದದ್ದನ್ನು ಅಬ್ಸರ್ವೇಷನ್ ಕೊಟ್ಟಿರ್ಬೋದು ಅಂತೇಳಿ. ಆದರೆ ಆ ಯಕ್ಷಗಾನ ನಮಗೆ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ಈ ಬ್ರಿಟಿಷರ ದಬ್ಬಾಳಿಕೆಯಿಂದಾಗಿ ಆ ಲೈಬ್ರರಿಗೆ ಬೆಂಕಿ ಬಿದ್ದು ಅದೇನೋ ಸುಟ್ಟೋಗಿದೆ ಅಂತೆ. ಅದು ನಾನು ಅಧ್ಯಯನ ಮಾಡುವಾಗ ಸಿಕ್ಕಿದಂಥ ಮಾಹಿತಿ ಅದು. ಅದೇ ಅಂಥದ್ದೇನಾದರೂ ಸಿಕ್ಕಿದರೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಇದಕ್ಕೆ ಲಭಿಸಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಕೊನೆಯದಾಗಿ ನಾನು ಹೇಳಬೇಕಾದಂಥ ಅಂಶ ಏನು ಅಂತೇಳಿದರೆ, ಇವತ್ತು ಕೆದಂಬಾಡಿ ರಾಮಯ್ಯ ಗೌಡರನ್ನು ನಾವು ನೆನಪು ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ. ಮೊನ್ನೆ ನಾನು ತೇಜಣ್ಣನ ಹತ್ರ ಮಾತಾಡ್ತಾ ಹೇಳಿದೆ, ಕುಡೆಕಲ್ಲು ಪುಟ್ಟಗೌಡರ ಬಗ್ಗೆಯೂ ಕೂಡ ಒಂದು ಸಮಾರಂಭ ಮಾಡಬೇಕು ಅಂತೇಳಿ, ಅವರ ಬಗ್ಗೆಯೂ ಮಾಡಬೇಕು, ಹುಲಿಕುಂದ ನಂಜಯ್ಯರ ಬಗ್ಗೆಯೂ ಮಾಡಬೇಕು ಅಂತೇಳಿ ಹೇಳುವಂಥದ್ದು. ಅಥವಾ ಅಲ್ಲಿ ಕೂಕನೂರು ಚೆನ್ನಯ್ಯ ಬರ್ತಾನೆ, ಅವರ ಬಗ್ಗೆಯೂ ಮಾಡಬೇಕು ಅಂತ. ಅಂದರೆ ಇಲ್ಲಿ ತುಂಬ ಮಾಡಬೇಕಾದಂಥ ಕಾರ್ಯಕ್ರಮಗಳಿದ್ದಾವೆ ಅಂತ ಹೇಳೋದು. ಅಂದರೆ ಎಲ್ಲ ವ್ಯಕ್ತಿತ್ವಗಳಿಗೂ ಅಲ್ಲಿ ಒಂದು ವಿಶೇಷವಾದ ಮಹತ್ವ ಬರ್ತದೆ. ಅದೆಲ್ಲದರ ನಾಯಕತ್ವವಾಗಿ ಕೆದಂಬಾಡಿ ರಾಮಯ್ಯ ಗೌಡರು ಬರ್ತಾರೆ. ಇದನ್ನು ನೆನಪು ಮಾಡಿಕೊಳ್ಬೇಕಾದ ಅವಶ್ಯಕತೆ ಏನಿದೆ ಅನ್ನೋದನ್ನು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ನೀವು 20 ನಿಮಿಷ ಹೇಳಿದ್ದೀರಿ, ಇನ್ನು 3 ನಿಮಿಷ ಉಂಟು ನನಗೆ. ಒಂದು ಏನು ಅಂತೇಳಿದರೆ, ನಾನಿವತ್ತು ಬೆಳಗ್ಗೆ ಇದು ರಾಮಚಂದ್ರ ಮಡಿಯಾರವರಲ್ಲಿಗೆ ಬಂದೆ. ನನ್ನ ಅಣ್ಣ ಅವರು, ನನ್ನ ಹೆಂಡತಿಯ ಅಕ್ಕನ ಗಂಡ. ಹಾಗೆ ಅವರ ಮನೆ ಬಂದೆ. ಅವರ ಮನೆ ಬಂದಾಗ ಹೀಗೆ ಮಾತಾಡ್ತಾ ಅವರು ಒಂದು ವಿಚಾರವನ್ನು ಹೇಳಿದರು, ಈ ಕೆದಂಬಾಡಿ ರಾಮಯ್ಯ ಗೌಡರು ನಮಗೆ ಸಂಬಂಧಿಕರಾಗಬೇಕು ಅಂತೇಳಿ. ಹೇಗೋ ಅಂತ ನಾನು ಅವಾಗ ಹೇಳಿದೆ, ನಿಮಗೆ ಸಂಬಂಧಿಕರಾದರೆ ನನಗೂ ಸಂಬಂಧಿಕರೇ ಆಗ್ತಾರೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತೇಳಿದರೆ, ಒಂದು ಐಕಾನ್ ಅನ್ನುವಂಥದ್ದು ನಮ್ಮ ಒಳಗೆ ಒಂದು ಆತ್ಮವಿಶ್ವಾಸವನ್ನು ಬೆಳೆಯಿಸುವ ಶಕ್ತಿ ಆಗ್ತದೆ ಅಂತ. ಅದಕ್ಕಾಗಿ ನಾನು ತಮಾಷೆಯಾಗಿ ಉದಾಹರಣೆಯನ್ನು ಹೇಳಿದೆ. ಈ ಕೆದಂಬಾಡಿ ರಾಮಯ್ಯ ಗೌಡರು ನಮ್ಮವರು ಅಂತೇಳಿ ಹೇಳುವಂಥದ್ದು. ನಮ್ಮವರು ಅಂತ ಹೇಳಿದರೆ ಅದು ಜಾತಿ ಅಂತೇಳಿ ತಗೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಈಗ ಅರೆಭಾಷೆ ಅಂತ ಹೇಳಿದಾಗಲೂ ಕೂಡ ಅದನ್ನು ಜಾತಿಗೆ ಸೀಮಿತ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅದು ದೊಡ್ಡ ಬ್ಲಂಡರ್ ಆಗ್ತದೆ ಅದು ಹಾಗೆ ಮಾಡ್ತಾ ಹೋದರೆ. ನಮಗೆ ಬೇಕಾದವರು ನಮ್ಮವರು ಅಂತೇಳಿ ಹೇಳುವಂಥ ಭಾವ ಇದೆಯಲ್ಲ, ಅದು ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹುಟ್ಟು ಹಾಕ್ತದೆ. ಆದರೆ ಅದು ದುರಭಿಮಾನವನ್ನು ಹುಟ್ಟು ಹಾಕಬಾರದು ಅನ್ನೋದು ಅಷ್ಟೇ ಮಹತ್ವದದ್ದು. ಆತ್ಮವಿಶ್ವಾಸವನ್ನು ಹುಟ್ಟು ಹಾಕುವುದು ನಾವು ಒಂದು ಹೆಜ್ಜೆ ಮೇಲೆ ಇಡುವುದಕ್ಕೆ ನಮ್ಮನ್ನು ಪುಷಪ್ ಮಾಡಿಕೊಡುವಂಥ ಶಕ್ತಿ ಆಗ್ತದೆ ಅಂತೇಳಿ ಹೇಳುವಂಥದ್ದು. ಈ ನೆಲೆಯಲ್ಲಿ ಈ ಅಂಶವನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕಾದಂಥ ಅಗತ್ಯ ಇದೆ. ಎರಡನೇ ಅಂಶ, ಇದೊಂದು ವಿಶಿಷ್ಟವಾದ ಬಂಡಾಯ ಅಂತ ನಾನು ಹೇಳಿದ್ದೇನೆ, ಜನತಾ ಬಂಡಾಯ ಅಂತ. ನಾನು ಅದನ್ನು ಜನತಾ ಬಂಡಾಯ ಅಂತಲೇ ಕರೆಯೋದು. ಜನಗಳೇ ಎದ್ದುಕೊಂಡು ಮಾಡಿದಂಥ ಬಂಡಾಯ ಅದು. ಅದು ರೈತಾಪಿ ವರ್ಗದ ಜನಗಳು ಸ್ವಾಇಚ್ಛೆಯಿಂದ ಎದ್ದು ನಿಂತು ಮಾಡಿದಂಥ ಬಂಡಾಯ ಅಂತೇಳಿ ಹೇಳೋದು. ಅಲ್ಲಿ ನಿಜವಾಗಿ ಆದರೂ ಮಡಿಕೇರಿಯ ರಾಜರು ಕೂಡ ಇದಕ್ಕೆ ಡೈರೆಕ್ಷನ್ ಕೊಡಲಿಕ್ಕೆ ಬಂದಿರಲಿಲ್ಲ. ಆ ರೀತಿ ಬಂಡಾಯ ಹುಟ್ಟಿಕೊಳ್ಳುವುದು ಬಹಳ ಅಪೂರ್ವವಾಗಿ ಹುಟ್ಟಿಕೊಳ್ಳುವಂಥದ್ದು. ಅದರ ಕಾರಣಗಳ ವಿಶ್ಲೇಷಣೆ ಬೇರೆ ತಗೊಳ್ಬೋದು ನಾವು ಇನ್ನೊಂದು ಸಂದರ್ಭದಲ್ಲಿ. ಈ ಜನಗಳೇ ತಮಗಾಗಿ ತಾವು ಎದ್ದು ನಿಲ್ಲುವಂಥ ಒಂದು ಅಲ್ಲಿ ಮಾಡಿರುವ ದಮನ ಇದೆಯಲ್ಲ, ಯಾವ ಲೆವೆಲ್ಗೆ ಇದ್ದಿರ್ಬೋದು ಅದು ದಮನ, ಜನಗಳು ಹಾಗೆ ಎದ್ದು ನಿಲ್ಲಬೇಕಾದ್ರೆ. FC ಬ್ರೌನ್ ಅಂತೇಳಿ ಹೇಳುವಂಥವರೊಬ್ಬರು ಬರೀತಾರೆ. ಅದು ಒಟ್ಟು ಭಾರತೀಯ ಸನ್ನಿವೇಶದ ಬಗ್ಗೆ ಬರೆಯುವುದವರು, ಕಲ್ಲಿಕೋಟೆ ಕಲೆಕ್ಟರ್ ಆಗಿದ್ದರು ಅವರು. ನವಜಾತ ಶಿಶುವನ್ನು ತಾಯಿ ಒಂದು ಊಟ ಕೊಟ್ಟರೆ ಮಾರಾಟ ಮಾಡ್ತಾ ಇದ್ಲು ಅಂತೇಳಿ ಬರೀತಾರೆ ಅವರು. ಆ ಪ್ರಮಾಣದಲ್ಲಿ ಇಲ್ಲಿಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು ಅಂತ. ಈ ಬಂಡಾಯ ನಡೆಯುವುದಕ್ಕೆ ಸ್ವಲ್ಪ ಮುಂದೆ 1828ರಲ್ಲಿ ಇಲ್ಲಿ ಒಂದು ಡಿಮಾನಿಟೈಸೇಷನ್ನು ಆಗಿತ್ತು. ಡಿಮಾನಿಟೈಸೇಷನ್ನ ಪರಿಣಾಮವಾಗಿ ರಿಸೆಷನ್ ಆಗಿತ್ತು. ಇಕನಾಮಿಕ್ ಹಿಸ್ಟ್ರಿಯನ್ನು ನೋಡಿದರೆ ಗೊತ್ತಾಗ್ತದೆ. ಈ ಭಾಗದಲ್ಲೇ, ಸುಳ್ಯ ಭಾಗದಲ್ಲೇ ಆಗಿದೆ ಅದು, ಇಡೀ ಮದ್ರಾಸ್ ಪ್ರಾಂತ್ಯದಲ್ಲಿ ಆಗಿದೆ. ಇಂಥ ಸಂದರ್ಭದಲ್ಲಿ ಅದು ತೆರಿಗೆ ಅಂದರೆ ಎಂಥದ್ದು ತೆರಿಗೆ? ಅದು ಪ್ರೊಡಕ್ಷನ್ನ 60% ತೆರಿಗೆ. 1 ಕ್ವಿಂಟಾಲ್ ಬೆಳೆದ್ರೆ
60 kg ತೆರಿಗೆ, ಮತ್ತು 40 kgಯಲ್ಲಿ ಇವ ಜೀವನ ನಡೆಸಬೇಕು. ಈ 40 kgಯಲ್ಲಿ ಜೀವನ ನಡೆಸುವಾಗ ಅವ ಹೊಳೆ ದಾಟಬೇಕಾದ್ರೆ ಹೊಳೆ ದಾಟಲಿಕ್ಕೆ ತೆರಿಗೆ ಕಟ್ಟಬೇಕು. ಹೊಳೆ ದಾಟಲಿಕ್ಕೆ ತೆರಿಗೆ ಆದಮೇಲೆ ಮಾರುಕಟ್ಟೆಗೆ ಪ್ರವೇಶ ಮಾಡಲಿಕ್ಕೆ, ಮಾರುಕಟ್ಟೆ ತಗೊಳ್ಳಿಕ್ಕೆ, ಎಂಟ್ರಿ ಕೊಡಲಿಕ್ಕೆ ತೆರಿಗೆ, ಮತ್ತು ಅವನಿಗೊಂದು 10% ಆದರೂ ಉಳಿತದೋ ಇಲ್ಲೋ ಆ ಪರಿಸ್ಥಿತಿಯನ್ನು ತಂದಿಟ್ಟಿದ್ರು. ತೆರಿಗೆ ಅನ್ನುವಂಥದ್ದು ಆ ಲೆವೆಲಿಗಿತ್ತು. ಅದರ ಜೊತೆಗೆ ನಮ್ಮ ಮೇಲೆ ಉಸ್ಕು ಡಮ್ಮು ತೆಗಿಬಾರ್ದು ಅಂತೇಳಿ ಹೇಳುವಂಥ ದಮನ, ಆ ರೀತಿಯ ದಮನ. ನೆಲದವರೆಗೆ ಬಗ್ಗಿದ ಮೇಲೆ ಮತ್ತೆಂತ ಮಾಡೋದು, ಮತ್ತೆ ಎದ್ದು ನಿಲ್ಲುವುದು. ಹಾಗೆ ಎದ್ದು ನಿಂತಹ ಬಂಡಾಯ ಆದ ಕಾರಣ ಜನರ ಧ್ವನಿಯಾಗಿ ಬಂದ ಬಂಡಾಯಕ್ಕೆ ವಿಶೇಷ ಮಹತ್ವ ಇದೆ. ಇವತ್ತು ಜನರ ಧ್ವನಿಯಾಗಿ ನಾವು ಏನನ್ನು ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಪ್ರೇರೇಪಿಸುವ ಕೆಲಸ ಕೆದಂಬಾಡಿ ರಾಮಯ್ಯಗೌಡರು ನಿರಂತರವಾಗಿ ಮಾಡಬೇಕು. ಅಂಥದ್ದನ್ನು ಮಾಡಲಿ ಅಂತೇಳಿ ಬಯಸುತ್ತಾ ಚಂದ್ರಶೇಖರ ಪೇರಾಲ್ ಅವರು ಹೇಳಿದ 20 ನಿಮಿಷಕ್ಕೆ ನನ್ನ ಮಾತನ್ನು ನಿಲ್ಲಿಸಿದ್ದೇನೆ. ನಮಸ್ಕಾರ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದ ಕಜಗದ್ದೆ ಅವು ಮುಂದೆ ಮಾತಾಡೋಕ್ಕೂ ವಿನಂತಿ ಮಾಡಿಕೊಳ್ತಾವಳೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಮ್ಮಿಕೊಂಡ ಈ ಕೆದಂಬಾಡಿ ರಾಮಯ್ಯಗೌಡ ಜಂಬರನ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷ ಸ್ಥಾನ ವಹಿಸಿಕೊಂಡ ಅಕಾಡೆಮಿಯ ಪ್ರೀತಿಯ ಅಧ್ಯಕ್ಷರಾಗಿರುವ ಶ್ರೀ ಸದಾನಂದ ಮಾವಜಿಯವೇ, ಹಂಗೇನೆ ಬಾರಿ ಪೊರ್ಲುಲೆ ಮಾತಾಡದ ಅರವಿಂದ ಚುಕ್ಕಾಡಿಯವು, ಹಾಗೆಯೇ ಉದ್ಘಾಟನೆ ಮಾತಲ್ಲಿ ಎಲ್ಲ ಅಂಶಗಳ ಮುಂದಿಟ್ಟ ಇಲ್ಲಿನ ಮುಖ್ಯಸ್ಥರಾದ ವೆಂಕಟರಾಮನಗೌಡ ಕೆದಂಬಾಡಿಯವು, ಉಪಸ್ಥಿತರಿರುವ ಎಲ್ಲ ಮಾಧ್ಯಮದ ಮಿತ್ರರೇ, ಅಕಾಡೆಮಿಯ ಸದಸ್ಯರೇ, ಇದು ಹೆಚ್ಚು ಹೊತ್ತು ಮಾತನಾಡುವ ಹೊತ್ತಲ್ಲ. ಯಾಕೆಂತ ಹೇಳಿದ್ರೆ ನೀವೆಲ್ಲವೂ ಕೂಡ ಮುಖ್ಯ ಪಟ್ಟ ಮಾತನ್ನು ಕೇಳಿ ಔಟು. ಆದರೂ ಕೂಡ ಸಭೆಯ ಔಚಿತ್ಯದ ನೆಲೆಯಲ್ಲಿ ಒಂದೆರಡು ಮಾತಾಡೋಣ. ತುಂಬ ಹೆಮ್ಮೆಯ ಕಾರ್ಯಕ್ರಮ ಈ ಒಂದು ಕೆದಂಬಾಡಿಯ ಮಣ್ಣಿನ ನೆಲೆಯಲ್ಲಿ ಆಗ್ತಾ ಇರುವ ಅಮರಸುಳ್ಯ ಸ್ವಾತಂತ್ರ್ಯ ಹೋರಾಟದ ಒಂದು ಸ್ಮರಣೆಯ ಕಾರ್ಯಕ್ರಮ. ನಾವೆಲ್ಲವೂ ಕೂಡ ರೈತರು, ಆ ರೈತ ಹಿನ್ನೆಲೆಯಿಂದ ಬಂದಂತಹ ಇಲ್ಲಿ ಒಂದು ದೊಡ್ಡ ಹೋರಾಟನ 188 ವರ್ಷದ ಹಿಂದೆ ಸಂಘಟನೆ ಮಾಡೋದು, ಅದರ ಮತ್ತೆ ನೆನಪಿಸ್ಕೊಂಡು ನಮಗೆ ಒಂದು ಆತ್ಮಸ್ಥೈರ್ಯ, ಚೊಕ್ಕಡಿಯು ಮಾತಾಡ್ತಾ ಹೇಳ್ದಲ್ಲ, ಅದು ದುರಾಭಿಮಾನ ಆಕೆ ಬತ್ತು. ಆ ನೆಲೆಯಲ್ಲಿ ಮತ್ತೆ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ತಾ ಇರೋದು. ನಮಗೆಲ್ಲ ಅಮರಸುಳ್ಯದ ಕಾರ್ಯಕ್ರಮನ ಮೊದಲ ನಮಗೆ ಮಾಹಿತಿ ಕೊಟ್ಟವು, ಅಥವಾ ನಮ್ಮ ತಲೆಮಾರಿಗೆ ಇಂಥದ್ದೊಂದು ಸಂಗತಿ ಔಟು ಅಂತ ಹೇಳಿ ನಾವಿಗೆ ನೆನಪಿಸ್ಕೊಟ್ಟವು ಹಿರಿಯರಾದ NS ದೇವಿಪ್ರಸಾದವು. ಅವರ ನಾವು ಇವತ್ತು ನೆನಪಿಸ್ಕೊಳಕು. ಯಾಕೆ ಅಂತ ಹೇಳಿದ್ರೆ ಅವು ಕೂಡ ಒಬ್ಬ ರೈತ, ಸಾಮಾನ್ಯ ವರ್ಗದಿಂದ ಬಂದವು. ಈ ಒಂದು ನೆಲೆಯಲ್ಲಿ ಆ ಹೋರಾಟದ ನೆಲೆನ ಪರಿಚಯಿಸಿಕೆ ಸಾಕಷ್ಟು ಕೆಲಸ ಮಾಡಿದವು. ಯಾಕೆ ಅವರ ಇಂದಿಗೂ ಕೂಡ ನೆನಪಿಸ್ಕೊಳಕು ಅಂತ ಹೇಳಿದ್ರೆ, ಅವು ಅದರ ಒಂದು ಸಮುದಾಯಕ್ಕೆ ಕ್ಲೈಮ್ ಮಾಡಿಕೆ ಹೋತ್ಲೆ. ಇಡೀ ಜನ ಸಮುದಾಯನ ಸೇರಿಸಿಕೊಂಡು, ಏನು ಜನತಾ ಬಂಡಾಯ ಒಟ್ಟು ಇದರಲ್ಲಿ ಇಡೀ ಜನ ಸಮುದಾಯನ ಸೇರಿಸಿಕೊಂಡು ಮಾಡಿದಂಥ ಹೋರಾಟ ಅದು. ಆ ಹೋರಾಟ ನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಲವು ರೂಪ ಪಡ್ಕೊಂಡು ಹಲವು ಜನರಿಗೆ ಪುಸ್ತಕ ಬರೆಯುವಂಗೆ, ಹಲವು ಜನಕ್ಕೆ ಈ ಮಾಹಿತಿ ಕೊಡುವಂಗೆ, ಅಕಾಡೆಮಿಯ ಸ್ಥಾಪನೆ ಸಂದರ್ಭದಲ್ಲಿ ಕೂಡ ಈ ಅರೆಭಾಷೆ ಜನಾಂಗಕ್ಕೆ ಇಂಥದ್ದೊಂದು ಇತಿಹಾಸ ಹುಟ್ಟು ಅಂತ ಹೇಳಿ ಅಕಾಡೆಮಿಯ ಒಂದು ಸಿಗುವಿಕೆ ಕೂಡ ಇಂಥದ್ದೊಂದು ಹಿನ್ನೆಲೆ, ಈ ಒಂದು ಕಾರಣ ಉಂಟು. ಹಾಗಾಗಿ ಒಂದು ರೈತ ವರ್ಗದ ಈ ಸುಳ್ಯದ ಮಣ್ಣಿನ ನೆಲೆಯಲ್ಲಿ ಇಂತಹ ಹೋರಾಟದ ಕಿಚ್ಚು ಮತ್ತೆ ಕೂಡ ಮತ್ತೆ ಸಾಬೀತಾದ ಅದು ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟ ಇರೋದು. ಆಗಲೂ ಕೂಡ ಸುಳ್ಯ ತುರ್ತು ಪರಿಸ್ಥಿತಿಯ ವಿರುದ್ಧ ಭಾರಿ ಒಂದು ದೊಡ್ಡ ಮಟ್ಟಿನ ಹೋರಾಟ ಮಾಡಿಕೆ ಕಾರಣ ಅದು ಇಲ್ಲಿನ ರೈತ ವರ್ಗಗಳು. ಹಾಗಾಗಿ ಇಲ್ಲಿನ ರೈತರು ಹೋರಾಟದ ನೆಲೆಯಲ್ಲಿ ಬಂದ ಅದರ ನಂತರ ಕುರುಂಜಿ ವೆಂಕಟರಾಮನಗೌಡರಂತೂ ಒಬ್ಬ ಸಾಮಾನ್ಯ ರೈತ ಕೂಡ ಇಡೀ ದೇಶದಲ್ಲಿ ಬಹುಶಃ ಮೆಡಿಕಲ್ ಕಾಲೇಜ್ ಏನಾರು ಸ್ಥಾಪನೆ ಮಾಡಿದರೆ ಒಬ್ಬ ಸಾಮಾನ್ಯ ರೈತ ಸಾಧನೆ ಆಗಿದ್ದರೆ ಅದು ಕೂಡ ಸುಳ್ಯದ ಹಿನ್ನೆಲೆಯಲ್ಲಿ ಬಂದಂತಹ ಒಂದು ವ್ಯಕ್ತಿ. ಇಂತಹ ಒಂದು ಹೋರಾಟದ ಹಿನ್ನೆಲೆ ಇರುವ ಈ ನೆಲೆಯಲ್ಲಿ ಇಂತಹ ಒಂದು ಸಂಗತಿನ ಮತ್ತೆ ನೆನಪಿಸ್ಕೊಳ್ಳೋಕ್ಕೆ ಸಾಧ್ಯ. ಇಂತಹ ಅಮರಸುಳ್ಯ ಹೋರಾಟದ ಒಂದು ನೆನಪಿನ ಸಂದರ್ಭದಲ್ಲಿ ಸಾಧ್ಯ ಇದೆ. ನನಗೆ ಭಾರಿ ಖುಷಿ ಅದು ಚೊಕ್ಕಡಿಯೋ ಮಾತಾಡ್ತಾ, ಇದು ನಮಗೊಂದು ಆತ್ಮಸ್ಥೈರ್ಯ ಆಕೆ ಹೊರತು ಇದು ದುರಾಭಿಮಾನ ಆಕೆ ಬತ್ತು ಅಂತ. ಎಷ್ಟೋ ಸಂದರ್ಭದಲ್ಲಿ ಈ ರಾಮಯ್ಯಗೌಡ ಎನ್ನುವ ವ್ಯಕ್ತಿನ ಅದೊಂದು ಜಾತಿಗೆ ಸೀಮಿತ ಮಾಡಿ ನಾವು ಕ್ಲೈಮ್ ಮಾಡ್ತಾ ಹೋದರೆ ಅದು ಮುಂದೆ ನಮಗೆ ಅಪಾಯವೇ ಹೆಚ್ಚು. ಹಾಗಾಗಿ ಇದು ಇಡೀ ಜನಸಮುದಾಯದ ಹೋರಾಟ ಅಂತ ಬಿಂಬಿಸ್ತಾ, ಇಡೀ ಮನುಕುಲದ ಒಂದು ಸಂದರ್ಭದಲ್ಲಿ ಇದು ಜನಸಮುದಾಯದ ಹೋರಾಟ ಅಂತಲೇ ಬಿಂಬಿತ ಆಕಾದ ಸಂಗತಿ. ಒಂದು ಸತಿ NS ದೇವಿಪ್ರಸಾದರು ಮಾತಾಡ್ತಾ ಹೇಳೋದು, ಅವರ ಒಂದು ಮನೆಯಲ್ಲಿ ಒಂದು ಮಾತು ಹೇಳ್ದೋ, ಅವು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಅವಕ್ಕೆ ಹಾನರ್ ಮಾಡಿದ. ಅದರ ನಂತರ ಈ ಹುಲಿ ಕಡಿದ ನಂಜಯ್ಯ ಮತ್ತು ಅವು ನಂಜಯ್ಯನ ಮನೆಯವು, ಹುಲಿ ಕಡಿದ ನಂಜಯ್ಯನ ಅವರ ನಂಜಯ್ಯನ ಮನೆಯ ಹಿನ್ನೆಲೆಗೆ ಲಿಂಕ್ ಮಾಡಿ ಅಂಥದ್ದೊಂದು ಇತಿಹಾಸ ಒಟ್ಟು ನಿಮ್ಮ ಮನೆತನಕ್ಕೆ ಅಂತ. ಆದರೆ ದೇವಿಪ್ರಸಾದರು ಮಾತಾಡ್ತಾ ಹೇಳೋದು,
ನಂಗೆ ಗೊತ್ತಿದ್ದಂಗೆ ಹುಲಿ ಕಡಿದ ನಂಜಯ್ಯ ನನ್ನ ಮನೆ ಹಿನ್ನೆಲೆಯಲ್ಲಿ ಇರುವಂಥವಲ್ಲ ಎನ್ನುವ ಸತ್ಯ ನಾವು ಯಾಕಂತ ಹೇಳಿದ್ರೆ ನಾನು ಇಂದು ಸುಳ್ಳು ಹೇಳ್ರೆ ಮುಂದೊಂದು ದಿನ ಇತಿಹಾಸಕಾರರು ಅಧ್ಯಯನ ಮಾಡ್ಕನ, ಕತೆ ಕಾದಂಬರಿ ಬರೆಯಕನ, ವರ್ಣನೆ ಅದೆಲ್ಲ ಸಹಜ, ಕವಿತೆ ಬರೆಯಕನ, ಆದರೆ ಇತಿಹಾಸನ ದಾಖಲೀಕರಣ ಮಾಡ್ಕನ ಪ್ರತಿ ಸಂದರ್ಭದಲ್ಲಿ ಕೂಡ ಅದಕ್ಕೆ ದಾಖಲೆ ಸಾಕ್ಷಿ ಕೇಳಿದೆ. ಹಾಗಾಗಿ ಆ ಸಾಕ್ಷಿಯ ಸಂದರ್ಭದಲ್ಲಿ ಅದು ಖಂಡಿತವಾಗಿ ಸತ್ಯ ಗೊತ್ತಾದೆ. ಹಾಗಾಗಿ ಯಾಕೋ ನನಗೆ ಹುಲಿ ಕಡಿದ ನಂಜಯ್ಯ ನನ್ನ ನಂಜಯ್ಯನ ಮನೆಯ ಹಿನ್ನೆಲೆ ಇರುವಂಥವು ಅಂತ ಹೇಳಿಕನಿಕೆ ನನಗಂತೂ ಧೈರ್ಯ ಬರ್ತಾ ಇಲ್ಲ ಅಂತ ಪ್ರಾಮಾಣಿಕವಾಗಿ NS ದೇವಿಪ್ರಸಾದರು ಮಾತಾಡ್ತಾ ಹೇಳೋದು. ಏನೇ ಇರಲಿ, ಇಂತಹ ಒಂದು ಸಂದರ್ಭದಲ್ಲಿ ತುಂಬ ಸಂದರ್ಭದಲ್ಲಿ ಅಮರ ಸುಳ್ಯದ ಹೋರಾಟದ ಮಾತುಗಳನ್ನು ಕೇಳಿಯಳೆ ಇಂದು ಒಂದು ಒಳ್ಳೆಯ ರೀತಿಯ ಒಂದು ಒಳ್ಳೆಯ ಉಪನ್ಯಾಸನ ಮಿತ್ರ ಅರವಿಂದರ ಅಕಾಡೆಮಿಯ ಸಂದರ್ಭದಲ್ಲಿ ಉಪನ್ಯಾಸ ಕೊಟ್ಟು ಈ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ಇಲ್ಲಿ ಹಾಕುವಂಥ ಅಕಾಡೆಮಿ ಅಧ್ಯಕ್ಷರು ಯೋಚನೆ ಮಾಡಿ ಹೇಳೋ. ಮುಂದಿನ ದಿನಗಳಲ್ಲಿ ಅಕಾಡೆಮಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯ ಹಳ್ಳಿಯಲ್ಲಿ ಈ ಥರ ಅಮರ ಸುಳ್ಯ ಹೋರಾಟನ ನೆನಪಿಸ್ಕಂಬ ಕೊಡಗು, ಕೆಳಕೊಡಗು ಮತ್ತು ಮೇಲ್ಕೊಡಗು ಎಲ್ಲ ಭಾಗದಲ್ಲಿ ಕೂಡ ನಡೆಯಲಿ ಅಂತೇಳಿ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲವೂ ಕೂಡ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ತೆ. ವಂದನೆಗ ಸರ್. ಸಮರ್ಥ ನಾಯಕತ್ವ. ಈಗಾಗಲೇ ಕೆದಂಬಾಡಿ ರಾಮಯ್ಯಗೌಡರ ಬಗ್ಗೆ ಸಾಕಷ್ಟು ವಿಚಾರಗಳ ನಾವು ಈ ಹಿಂದೆ ತಿಳ್ಕೊಂಡೋಳೋ, ಇಂದು ಕೂಡ ತಿಳ್ಕೊಂಡೋಳೋ. ಇತಿಹಾಸ ಅರಿಯದವ ಇತಿಹಾಸ ನಿರ್ಮಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಮಾತು ನಮ್ಮ ಮುಂದೆ ಉಂಟು. ಆದ್ದರಿಂದ ಇತಿಹಾಸದ ಬಗ್ಗೆ ಸಾಕಷ್ಟು ನಾವು ತಿಳ್ಕೊಂಬಕೊಳ್ಳೋ. ಇದಕ್ಕೆ ವಿಶೇಷವಾಗಿ ಕೆದಂಬಾಡಿ ರಾಮಯ್ಯಗೌಡರ ಒಂದು ಸಂಸ್ಮರಣಾ ದಿನಾಚರಣೆನ ಅಕಾಡೆಮಿ ವತಿಯಿಂದ ಒಂದು ನೆರವೇರ್ತಿರೋದು ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಚಾರ. ಈಗಾಗಲೇ 3 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಉಬ್ಬು ಚಿತ್ರನ ನಿರ್ಮಿಸಿ ಇದಕ್ಕೊಂದು ಸಣ್ಣ ಅಡಿಪಾಯನ ಹಾಕಿಕೊಟ್ಟದ್ದೇ ಇದಕ್ಕೆ ಒಂದು ಇಂದು ಈ ಕಾರ್ಯಕ್ರಮ ಮುಂದುವರೆದ ಹಾಗೆ ಆಶಯ ಆಗ್ತು ಅಂತ ಹೇಳುವಂಥ ಮಾತನ್ನ ಈ ಸಂದರ್ಭ ಉಲ್ಲೇಖ ಮಾಡ್ತಾವಳೆ. ನಾನು ಗೌಡ ಸಂಘದ ಅಧ್ಯಕ್ಷನಾಗಿ ಒಂದು ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಒಬ್ಬ ಸಮರವೀರನ ನೆನಪಿಸೋಕು ಕಳೆದ ವರ್ಷ ಏಪ್ರಿಲ್ಲಿ ನನ್ನ ಅವಕಾಶ ಸಿಕ್ಕಿತು. ಮುಂದಿನ ಬಾರಿ ಈ ಗ್ರಾಮದಲ್ಲಿ ಈ ಒಂದು ಸರ್ಕಾರಿ ಕಾರ್ಯಕ್ರಮ ಹಾಕು ಒಂದು ಮುಂದಿನ ಪ್ರತಿ ವರ್ಷ ಕೂಡ ಅಕಾಡೆಮಿ ವತಿ ಇರ್ದು ಸರ್ಕಾರದ ವತಿಯಿಂದ ಇರ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಸಾಧಾರಣ 365 ದಿನದಲ್ಲಿ ಸಾಕಷ್ಟು ಸಾಧಾರಣ 160 ದಿನಗಳ ಹೆಚ್ಚು ದಿನಗಳಲ್ಲಿ ಕೂಡ ಬೇರೆ ಬೇರೆ ರಾಷ್ಟ್ರೀಯ ನಾಯಕರ ಅಥವಾ ಇನ್ನಿತರ ದಿನಾಚರಣೆಗಳ ಜಯಂತಿಗಳ ಸರ್ಕಾರ ಆಚರಿಸಿದೆ. ಅದು ಕೇವಲ ತಾಲೂಕು ಆಫೀಸಿಗೆ ಅಥವಾ ಒಂದು ಕಚೇರಿಗೆ ಸೀಮಿತ ಆಗಿ ಇದ್ದದೆ. ಆದರೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಇರ್ದು, ಗಣರಾಜ್ಯೋತ್ಸವ ದಿನಾಚರಣೆ ಇರ್ದು ಅದೊಂದು ರಾಷ್ಟ್ರೀಯ ಹಬ್ಬವಾಗಿ ನಮ್ಮ ಮುಂದೆ ಉಂಟು. ಅದೇ ರೀತಿ ಈ ನಮ್ಮ ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ಒಂದು ಸಂಸ್ಮರಣಾ ದಿನ ಮಾರ್ಚ್ 30 ಅಂದು ಪ್ರತಿ ವರ್ಷ ಕೂಡ ಸರ್ಕಾರಿ ಕಾರ್ಯಕ್ರಮ ಹಾಕು. ಆ ಮೂಲಕ ನಮ್ಮ 1888 ವರ್ಷಗಳ ಹಿಂದೆ ನಮ್ಮನ್ನ ಪ್ರತಿನಿಧಿಸಿದ ಮತ್ತು ಬಂಡಾಯದ ಮೂಲಕ ಒಂದು ಬ್ರಿಟಿಷರ ವಿರುದ್ಧ ಹೋರಾಡಿದ ಒಬ್ಬ ಪುಣ್ಯಾತ್ಮನ ನೆನೆಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಹಾಕು ಅಂತ ಹೇಳ್ತಾ ಈ ಹಿಂದೆ ನಡೆದಂಥವರೆಲ್ಲ ಕೂಡ ತಮ್ಮ ಮುಂದೆ ಇಟ್ಟಳು. ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದ 2026 ಮಾರ್ಚ್ 30 ಸರ್ಕಾರವೇ ಈ ಕಾರ್ಯಕ್ರಮ ನಡೆಸುವಂಗೆ ಹಾಕು. ಅದರ ನೇತೃತ್ವ ನಮ್ಮ ಅಕಾಡೆಮಿನವು ಇದಕ್ಕೆ ಒಂದು ನೇತೃತ್ವವನ್ನು ವಹಿಸಬೇಕು. ಇದಕ್ಕೆಲ್ಲ ನಮ್ಮ ಗ್ರಾಮದ ಪ್ರತಿಯೊಬ್ಬ ಜನರು ಕೂಡ ಸಹಕಾರನ ನೀಡಬೇಕು ಅಂತ ಹೇಳುವಂಥ ಒಂದೇ ಮಾತನ್ನ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ 2 ಮಾತಾಡಿಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ವಂದಿಸ್ಕೊಂಡು ನನ್ನ ಮಾತನ್ನು ಮುಗಿಸ್ತಾಳೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಮಾನ್ಯ ಅಧ್ಯಕ್ಷರು, ಅಕಾಡೆಮಿನ ಮಾನ್ಯ ಅಧ್ಯಕ್ಷರು ಅವರ ಗೌರವಿಸೋಕೂತ ವಿನಂತಿ ಮಾಡಿಕೊಳ್ತಾವಳೆ. ಮಾಜಿ ಸೈನಿಕರ ಅತ್ಯಂತ ಗೌರವದ ವೇದಿಕೆಗೆ ಬರಮಾಡಿಕೊಳ್ತಾವಳು. ತಾವೆಲ್ಲ ಬಂದು ಈ ಗೌರವನ ಸ್ವೀಕಾರ ಮಾಡೋಕೂತ ವಿನಂತಿ ಮಾಡಿಕೊಳ್ತಾವಳು. ಶ್ರೀ ಮೋನಪ್ಪಗೌಡ ಅಡಕಬಳೆ, ಶ್ರೀ ನಾರಾಯಣ UR, ಶ್ರೀ ಸೀತಾರಾಮ NG, ಶ್ರೀ ತಿರುಮಲೇಶ್ವರ S, ಶ್ರೀ ರಘುಪತಿ UM, ಶ್ರೀ ಪದ್ಮನಾಭ US, ಶ್ರೀ ದುಗ್ಗಪ್ಪಗೌಡ K ದಯವಿಟ್ಟು ಬನ್ನಿ ವೇದಿಕೆಗೆ ಬರೋಕೂತ ವಿನಂತಿ ಮಾಡಿಕೊಳ್ತಾವಳೆ. ಶ್ರೀ ಕ್ಯಾಪ್ಟನ್ ಜಯಕರ ಮಡ್ತಿಲ, ಶ್ರೀ ಹೇಮನಾಥ B, ಶ್ರೀ ಸಂಜೀವಗೌಡ M, ಶ್ರೀ ಚಂದ್ರಶೇಖರ P, ಶ್ರೀ ದಿವಾಕರ S ಎಲ್ಲವೂ ವೇದಿಕೆಗೆ ಬಂದು ಈ ಗೌರವನ ಸ್ವೀಕಾರ ಮಾಡೋಕು.
ಅತ್ಯಂತ ಗೌರವಪೂರ್ವಕವಾಗಿ ನಿಮಗೆ ಒಂದು ಮಾತು. ನಿನ್ನೆ ಮಧ್ಯಾಹ್ನ ನಟ್ಟ ಬಿಸಿಲು 2 ಗಂಟೆ ಹೊತ್ತಿಗೆ ಈ ಶಾಲೆನ ಗೇಟಿನ ಹಕ್ಕಲೆ ಗೋಡೆನ ಪೈಪಲ್ಲಿ ನೀರು ಹಾಕಿ ಸ್ವತಃ ಸ್ವಚ್ಛಗೊಳಿಸ್ತಾ ಇದ್ದು ಇಂದಿನ ಜಂಬರಕ್ಕೆ ನೆಂಟ್ರಿಗಬಾಕನ ನಮ್ಮ ಶಾಲೆ ಪೊರ್ಲು ಕಾಣೋಕೂತ ತನ್ನ ಮನೆನ ಹಾಗೆ ಇಲ್ಲಿ ನಿಂತು ಸೇವೆ ಮಾಡಿದ ವ್ಯಕ್ತಿ ಶ್ರೀ ದಾಮೋದರ ಮದುವೆಗದ್ದೆಯವು. ಇಂದಿನ ಜಂಬರದ ಯಶಸ್ಸಿಗೆ ತೊಡಗಿಸಿಕೊಂಡ ಹಲವರ ಪೈಕಿ ಅವು ಕೂಡ ಒಬ್ಬ. ಈ ಶಾಲೆಯಲ್ಲಿ 25/9/2022 ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಸ್ವಾತಂತ್ರ್ಯ ಸೇನಾನಿ ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ದ್ವಾರ ಮತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1837ರ ಅಮರ ಸೈನ್ಯದ ಉಬ್ಬುಶಿಲ್ಪ ಚಾರಿತ್ರಿಕ ಉಬ್ಬುಶಿಲ್ಪದ ಲೋಕಾರ್ಪಣೆನ ರೂವಾರಿ ಕೂಡ ಇವು ಹೌದು. ದಾಮೋದರ ಗೌಡರ ಬಗ್ಗೆ ಹೇಳಿಕೆ ಹೊರಟ್ರೆ ಅದು ಸಾಗರದ ನೀರಿನ ಬೊಗಸಲಿ ಬಂಧಿಸಿದಂಗೆ ಅದೇ. ಸದ್ದಿಲ್ಲದ ಕೆಲಸ ಮಾಡುವ ಹಿರಿಯ ಸಹಕಾರಿ ಧುರೀಣರು, ಗ್ರಾಮದ ಕೃಷಿಕರು, ಗ್ರಾಮಸ್ಥರು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿ ರಂಗದ ಯೋಜನೆಗಳಿಗೆ ತನ್ನ ಚಿಂತನೆಗಳ ಸೇರಿಸಿ ಸದೃಢರಾಗಿ ಬದುಕು ಜನ ಕಟ್ಟಿಕಣಿಕೆ ನೆರವಾದವು. ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಈ ಶಾಲಿನ ಸಮಗ್ರ ಅಭಿವೃದ್ಧಿಗೆ ಕೊಡುಗೆ ನೀಡಿದವು. ಉಚಿತ ಶವ ಪೆಟ್ಟಿಗೆನ ನಿರ್ಮಾಣ ಮಾಡಿ ಶವ ಸಂಸ್ಕಾರಕ್ಕಾಗಿ ಅದರ ದಾನವಾಗಿ ನೀಡ್ತವಳು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಜ್ಞಾನ ಮತ್ತು ಅನುಭವ ಎಲ್ಲವಕ್ಕೂ ಕೂಡ ಮಾದರಿಯಾದೆ. ಈ ಶಾಲಿನ ಪ್ರೋತ್ಸಾಹಕರು ಮತ್ತು ಪೋಷಕರು, ಶಿಕ್ಷಣ ಪ್ರೇಮಿಗಾಗಿ ಅವು ನೀಡಿದ ಕೊಡುಗೆನ ನೆನಪಿಸಿಕೊಂಡು ಅವರ ಮಾತಿಗಾಗಿ ಆಹ್ವಾನ ಮಾಡಿಕೊಳ್ತವಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇದರ ಆಶ್ರಯದಲ್ಲಿ ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ನೆನಪನ್ನು ಮಾಡುವಂಥ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ ಮಾವಜ್ಜಿಯವರೇ, ಉದ್ಘಾಟನೆ ಮಾಡಿದಂಥ ವೆಂಕಟರಮಣ ಕದಂಬಾಡಿಯವರೇ ಹಾಗೂ ರಾಮಯ್ಯಗೌಡರ ಬಗ್ಗೆ ಉಪನ್ಯಾಸವನ್ನು ನೀಡಿದಂಥ ರಮಂದಿ ಚಕ್ಕಾಡಿಯವರೇ ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಬಂದಂಥ ಎಲ್ಲ ಬಂಧುಗಳೇ, ಮಾಜಿ ಸೈನಿಕರೇ ಹಾಗೂ ಪತ್ರಕರ್ತ ಮಿತ್ರರೇ, ನಾನು ಅರೆಭಾಷೆಯಲ್ಲಿ ಮಾತಾಡಿದೆ, ಕನ್ನಡದಲ್ಲಿ ಮಾತಾಡಿದ್ರೆ ಅದಕ್ಕೆ ನಿಮ್ಮಗಳ ಅನುವು ಬೇಕು. ನಾನು ಅರೆಭಾಷೆಯಲ್ಲಿ ಮಾತಾಡಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ನಾನು ಕನ್ನಡದಲ್ಲಿ ಮಾತಾಡಿದೆ. ಅದಕ್ಕೆ ಕ್ಷಮೆಯೂ ಕೂಡ ಇರಲಿ ಅಂತ ಕೇಳುತ್ತಾ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ. ವಾಪಾಗಲಿಲ್ಲ. ನಾನು ಮಾವಂಜಿ ಕುಟುಂಬದವನಾಗಿ ನಮ್ಮ ಹಿರಿಯರು ಉಬ್ಬಾಡಕಮೇತೂರು ಗ್ರಾಮದ ಕೆದಂಬಾಡಿಯಲ್ಲಿರುವಂಥ ಜಾಗವನ್ನು 1926ರಲ್ಲಿ ನಮ್ಮ ಹಿರಿಯರು ಕ್ರಯಪತ್ರ ಮಾಡಿ ನಮ್ಮ ಕುಟುಂಬದವರು ಇಲ್ಲಿ ನೆಲೆಸಿದ್ದಾರೆ. ಮದುವಗದ್ದೆ ಜಾಗವನ್ನು ನಮ್ಮ ಕುಟುಂಬದವರು ಮೊದಲಾಗಿ ಅದನ್ನು ಖರೀದಿಸಿದಂಥ ಜಾಗ. ತದನಂತರದಲ್ಲಿ ಅದರಿಂದ ಕೆಳಭಾಗದಲ್ಲಿರುವ ಕೆಳಗಿನ ಕದಂಬಾಡಿಯನ್ನು, ಮೇಲ್ಭಾಗದಲ್ಲಿರುವಂಥ ಮೇಲ್ಬದಿಯ ಕದಂಬಾಡಿಯನ್ನು ಕೂಡ ನಮ್ಮ ಕುಟುಂಬದವರು ಖರೀದಿ ಮಾಡಿದಂಥ ಜಾಗ. ಇದು ಕೆದಂಬಾಡಿ ರಾಮಯ್ಯಗೌಡರ ಕುಟುಂಬದ ಜಾಗ ಆಗಿತ್ತು. ಇನ್ನೂ ಬೇರೆ ಜಾಗ ಅದರಿಂದ ಮೇಲ್ಗಡೆ ಕೂಡ ಇದೆ. ಆದರೆ ನಾನು ಈ ಗ್ರಾಮದಲ್ಲಿ ಬಹಳಷ್ಟು 85ನೇ ಇಸವಿಯಿಂದಲೇ ನಾನು ಈ ಸಹಕಾರಿ ಕ್ಷೇತ್ರದಲ್ಲಿ ದುಡಿದಂಥ ನನಗೆ ನನ್ನ ಸಹಪಾಠಿಗಳಾದ ನನ್ನ ಸಹಕಾರ ಸಂಘದಲ್ಲಿ ಇರತಕ್ಕಂಥ ನಿರ್ದೇಶಕರುಗಳು, ನೌಕರರು ನನಗೊಂದು ಸಲಹೆ ಕೊಟ್ಟಿದ್ದರು 2020ರಲ್ಲಿ. ಅದರಲ್ಲಿ ಮುಖ್ಯವಾಗಿ ಒಂದು ನಿತ್ಯಾನಂದ ನಡುಮಟ್ಲು, ಜಯಪ್ರಕಾಶ್ ಉಂಡೆ, ರಾಮಚಂದ್ರ ಮಡಿಯಾರು, ರಾಘವ ಉಬಾಡಕ. ನೀವು ಇಷ್ಟು ವರ್ಷ ಈ ಗ್ರಾಮದಲ್ಲಿ ಇದರಲ್ಲಿ ನಮ್ಮ ಸಂಘದಲ್ಲಿ ಸೇವೆ ಮಾಡಿದ್ದೀರಿ. ನೀವು ಏನಾದರೂ ಒಂದು
ಬೇರೆ ರೀತಿಯ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನು ನನ್ನ ಮುಂದೆ ಇಟ್ಟದ್ದು ನನಗೆ ಒಂದು ಮಾನಸಿಕವಾಗಿ ನಾನು ಈ ಮಣ್ಣಿನಲ್ಲಿ ಹುಟ್ಟಿದ್ದೇನೆ, ಈ ಗ್ರಾಮದಲ್ಲಿ ಹುಟ್ಟಿದ್ದೇನೆ, ಆದ ಕಾರಣ ನನ್ನಿಂದ ಏನಾದರೂ ಒಂದು, ನಮ್ಮಿಂದ ಏನಾದರೂ ಒಂದು ಸಮಾಜಕ್ಕೆ ಸಲ್ಲಬೇಕಂತ ಹೇಳುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನಾನು 2020ರಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು. ಅದರ ಮೂಲಕ ಈ ಶಾಲೆಯ ಮಕ್ಕಳಿಗೆ, ಈ ಊರಿನ ಮಕ್ಕಳಿಗೆ ಒಂದು ಸೇವೆಯನ್ನು ಮಾಡಬೇಕು ಹೇಳುವಂಥ ಉದ್ದೇಶದಿಂದ ನಾನು ಈ ಶಾಲೆಯನ್ನು 2021ರಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಈ ಶಾಲೆಯನ್ನು ಒಂದು 5 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದೇನೆ ಇದು ಶಿಕ್ಷಣ ಇಲಾಖೆಯಿಂದ. ಆದರೆ ನಾವು ಈ ಶಾಲೆಯನ್ನು, ಸರ್ಕಾರಿ ಶಾಲೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ಬಹಳಷ್ಟು ಕಷ್ಟದಲ್ಲಿರುವಂಥ ಶಾಲೆಗಳು. ಅಲ್ಲಿ ಅಧ್ಯಾಪಕರ ಕೊರತೆ, ಮೂಲಭೂತಗಳ ಸೌಕರ್ಯದ ಕೊರತೆ, ಇದೆಲ್ಲವನ್ನು ಮಾಡಿಕೊಂಡು ಇದನ್ನು ಈ ಊರಿನ ಜನಗಳಿಗೆ ಒಂದು ಸೇವೆಯನ್ನು ಮಾಡಬೇಕು ಉದ್ದೇಶದಿಂದ ನಾವು ಈ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಬೇಕಾದನ್ನು ಎಲ್ಲವನ್ನು ನಾವು ಲೈಬ್ರರಿಯಿಂದ ಹಿಡಿದು ಫರ್ನಿಚರಿಂದ ಹಿಡಿದು ನಾವು ಇದನ್ನೆಲ್ಲ ಪೂರೈಕೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಆದರೆ ನನಗೆ ಅದು ಶಾಲೆಯನ್ನು ದತ್ತು ತಗೊಂಡು 5 ವರ್ಷ ಮಾತ್ರ ನಾನು ದತ್ತು ತಗೊಂಡು, ಆಮೇಲೆ ಅದು ಯಾವುದು ದಾಖಲೆಯಲ್ಲಿರುವುದಿಲ್ಲ. ಆ ಸೇವೆಯ ಮಾದರಿಯನ್ನು ಇನ್ನು ಮುಂದೆ ಮುಂದುವರಿಸಲಿಕ್ಕೆ ಅದೊಂದು ಆ ಇತಿಹಾಸವು ಕೂಡ ಏನು ಕಾಣುವುದಿಲ್ಲ. PS ಗಂಗಾಧರ್ ಹೇಳಿದಾಗ ಇತಿಹಾಸ ಅವನು ಗೊತ್ತಿದ್ದರೆ ಮಾತ್ರ ಇತಿಹಾಸವನ್ನು ಇದು ಮಾಡಲಿಕ್ಕೆ ಆಗ್ತದೆ ಅಂತೇಳಿ, ಅದಕ್ಕೆ ಬೇಕಾಗಿ ಏನಾದರೂ ಮಾಡಬೇಕಂತ ಹೇಳೋ ಉದ್ದೇಶದಿಂದ ನಾವು ಜನರು, ಮಕ್ಕಳು ಅವರಿಗೆ ಕಣ್ಣಿಗೆ ಕಾಣುವಂಥ ಯಾವುದೋ ಒಂದು ಕೆಲಸ ಮಾಡಬೇಕಂತ ಹೇಳುವಂಥ ಉದ್ದೇಶದಿಂದ ನಾವು ಕೆದಂಬಾಡಿ ಸ್ವಾತಂತ್ರ್ಯ ಹೋರಾಟಗಾರರಾದ ಕೆದಂಬಾಡಿ ರಾಮಯ್ಯಗೌಡರ ಸಂಘಟನೆಯ, ಅವರ ತಂಡದ ಸಂಘಟನೆಯನ್ನು ನಾವು ಇಲ್ಲಿ ಉಬ್ಬು ಚಿತ್ರದ ಮೂಲಕ ಮಕ್ಕಳಿಗೆ ನಿತ್ಯವೂ ನೋಡುವ ಹಾಗೆ ಮಾಡಿದರೆ ಹೇಗೆಂಬ ವಿಚಾರವನ್ನು ನಾವು ನನ್ನ ಸಹಕಾರ ಸಂಘದ CEO ಆದ ನಿತ್ಯಾನಂದ ಮತ್ತು ನಮ್ಮ ಅಣ್ಣನ ಮಗನಾದ ಸುಬ್ರಹ್ಮಣ್ಯ, ಆಮೇಲೆ ನಮ್ಮ ಕುಟುಂಬದ ಬೇರೆಯವರನ್ನು ಮತ್ತು ನಮ್ಮ ಸ್ನೇಹಿತರಲ್ಲಿ ಮಾತಾಡುವಾಗ ನೀವು ಒಳ್ಳೆಯ ವಿಚಾರ, ಆ ಮೂಲಕ ನಾವು ಮಕ್ಕಳು ಸತತವಾಗಿ ನೋಡ್ತಾ ಇದ್ದರೆ, ಸತತವಾಗಿ ಕೇಳ್ತಾ ಇದ್ದರೆ ಅದೇ ರೀತಿಯ ವರ್ತನೆಗಳು ಖಂಡಿತಾಗಿ ಮುಂದೆ ಬರಬಹುದು ಎಂಬ ಉದ್ದೇಶದಿಂದ ನಾವು ಆ ಉಬ್ಬು ಚಿತ್ರವನ್ನು ಮಾಡಿದ್ದೆವು. ಉಬ್ಬು ಚಿತ್ರದ ಆ ಸಮಯದಲ್ಲಿ ಕೂಡ ನೀವು ದರೋಡೆಕೋರನಾದ ರಾಮಯ್ಯಗೌಡ ಅವರ ಇದನ್ನು ಯಾಕೆ ಬಿಂಬಿಸುವುದು ಕೂಡ ನನ್ನಲ್ಲಿ ಪ್ರಶ್ನೆ ಮಾಡಿದರು. ಆವಾಗ ನನ್ನ ತಂದೆಯವರು ಹೇಳಿದಂಥ ಒಂದು ನನಗೊಂದು ಮಾತು ನೆನಪಿತ್ತು. ಕೆದಂಬಾಡಿ ಆ ಸೈಡಲ್ಲಿ ತೋಡಿನ ಸೈಡಲ್ಲಿ ಮಣ್ಣ ಕೆಲಸ ಮಾಡುವಾಗ ಅದರ ಒಳಗೆ ದೊಡ್ಡ ದೊಡ್ಡ ಮಡಿಕೆಗಳ ಒಂದು ಗುಡಾರ ಅದರಲ್ಲಿ ಇರ್ತಿತ್ತು. ನನಗೆ ಒಂದು 5-6 ವರ್ಷದ ಪ್ರಾಯದಲ್ಲಿ ಆ ಸಮಯದಲ್ಲಿ ಅದನ್ನು ನೀಕ ತೆಗೆದು ಆ ಸಮಯದಲ್ಲಿ ತಂದೆ ಹೇಳ್ತಿದ್ರು, ಇದು ಕಲ್ಯಾಣ ಕಾಟಕಾಯನ ಸಮಯದಲ್ಲಿ ಏನೋ ಇದಾಗೋ ಇದನ್ನೆಲ್ಲ ಅಕ್ಕಿ ಸಾಮಾನು ಅಡಗಿಸಿಟ್ಟಂಥ ಜಾಗ ಅಂತ ಹೇಳಿದ್ದಂತ ಅದು ನನಗೊಂದು ನೆನಪಿರ್ತಿತ್ತು. ಅದೇ ಕಾರಣಕ್ಕಾಗಿ ಬೇಕಾಗಿ ನಾವು ಕೂಡ ಆ ಮಣ್ಣಲ್ಲಿ, ಕೆದಂಬಾಡಿ ಮಣ್ಣಲ್ಲಿ ನಾವು ಹುಟ್ಟಿದ್ದೇವೆ. ಈ ಮದವಗದ್ದೆ ಎಂಬ ಹೆಸರನ್ನು ಕೂಡ ನಾವು ಉಳಿಸಬೇಕು. ಆ ನಿಟ್ಟಿನಲ್ಲಿ ನಾನು ಕೆದಂಬಾಡಿ ರಾಮಯ್ಯಗೌಡರ ಒಂದು ಉಬ್ಬು ಚಿತ್ರ, ಸ್ವಾತಂತ್ರ್ಯ ಹೋರಾಟಗಾರರ ಉಬ್ಬು ಚಿತ್ರ ಮಾಡಿದರೆ ಏನಾಗಬಹುದು ಹೇಳುವಂಥ ವಿಚಾರವನ್ನು ನಾವು ಮುಂದಿಟ್ಟುಕೊಂಡು ಈ ಕಾರ್ಯವನ್ನು ಮಾಡಿದ್ದೆವು. ಅದು ಕೂಡ ಕೆಲವರು ಕೂಡ ಟೀಕೆಗಳನ್ನು ಮಾಡಿದರೆ, ನೀವು ನಿಮ್ಮ ಸ್ವಜಾತಿಯ ರಾಮೇಗೌಡರ ಅದನ್ನು ಮಾತ್ರ ಯಾಕೆ ಮಾಡುವಂಥದ್ದಂತ ಆ ಉಬ್ಬು ಚಿತ್ರ ಮಾಡುವ ಸಮಯದಲ್ಲಿ ಕೂಡ ಬಹಳಷ್ಟು ಒಂದು ವಿಚಾರವನ್ನು ನಾನು ಮುಂದೆ ಇಡುವಾಗ ನನಗೆ ಏನೋ ಒಂದು ಕಿರಿಕಿರಿಯೇ ಆಗ್ತಾಯಿತ್ತು. ಆವಾಗ ನಾವು ಮೊದಲೇ ಬಡ್ಡಡ್ಕ, ವಿದ್ಯಾಧರ, ತೇಜಕುಮಾರ್, AK ಹುಮಕರ್ರ ನಮ್ಮ ತಂಡ ಮೊದಲಿನಲ್ಲೇ ಅದನ್ನು ವಿಚಾರ ವಿನಿಮಯವನ್ನು ಮಾಡಿಕೊಂಡಿದ್ದೆವು. ಇವರಲ್ಲಿ ನಾವು ಪ್ರಸ್ತಾಪ ಇಡುವಾಗ ನೀವು ಆ ಹೆಸರನ್ನು ಕೊಡಬೇಕು,
ಇಲ್ಲಾಂದರೆ ರಾಮೇಗೌಡರು ಮಾತ್ರ ನೀವು ಅವ್ರನ್ನ ಹೈಲೈಟ್ ಮಾಡ್ತಾ ಇದ್ದೀರಿ, ಬಾಕಿದವರು ನಿಮಗೆ ಇಲ್ವೋ ಬೇರೆ ಬೇರೆ ರೀತಿಯ ಉತ್ತರವನ್ನು ಬರುವ ನಿಮಗೆ ಉತ್ತರ ಕೊಡಲಿಕ್ಕೆ ಸಾಕಾಗಲಿಲ್ಲ. ನಮಗೆ ಇದರ ಬಗ್ಗೆ ರಾಮೇಗೌಡ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಎಲ್ಲ ಯಾವುದರ ಬಗ್ಗೆ ನನಗೆ ಅರಿವು ಇಲ್ಲ. ಯಾರ ಮೂಲಕ ಒಂದು ವಿದ್ಯಾಧರ ಬಡ್ಡಡ್ಕ ಅವರ ಮೂಲಕ ಒಂದು ನಾವು ತಿಳಿದುಕೊಂಡು ಮಾಡಿದಂಥ ಕೆಲಸಗಳು. ಈ ಟೀಕೆಗಳು ಬಂದದ್ದು ನಮಗೆ ಬಹಳಷ್ಟು ಒಂದು ಅತ್ಯುತ್ತಮವಾದ ಒಂದು ಉಡುಗೊರೆ. ಯಾಕಂದರೆ ನಾವು ಆ ಟೀಕೆಗಳಿಂದಾಗಿ ವಿದ್ಯಾಧರ ಅವರಲ್ಲಿ ಹೇಳಿದರೆ ನೀವು ಕೂಡಲೇ ಒಂದು ಹೆಸರು ಕೊಡಬೇಕು, ಯಾರೆಲ್ಲ ಈ ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರಿಗೆಲ್ಲ ಇವರಿಗೆ ಶಿಕ್ಷೆ ಆಗಿದೆ, ಯಾರನ್ನೆಲ್ಲ ಗಲ್ಲಿ ಶಿಕ್ಷೆ ಆಗಿದ್ದಾರೆ, ನಾವು ಒಂದಲ್ಲಿ ಫಲಕವನ್ನು ಹಾಕಿದ ಕೂಡ ಅದನ್ನು ನೋಡ್ತಾರೆ. ಆವಾಗ ಯಾರು ಕೂಡ ಕಳ್ಳರು ಅಂತ ಯಾರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ನಮ್ಮ ಮನೆಯವರು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಅಂತ ವಿಚಾರವನ್ನು ನಾನು ಅವರಲ್ಲಿ ಮುಂದಿಟ್ಟ ಕೂಡ ನಾವು ಆ ಗ್ರಾನೈಟ್ನಲ್ಲಿ ನಾವು ಹಾಕಿದ್ದನ್ನು ಕೆಲವರು ಅವರು ಕಳ್ಳ ಅಂತ ಹೇಳುವವರು ಅವರ ಮನೆಯವರು ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದ ಫಲಕ ನೋಡಿದ ಕೂಡಲೇ ನಾನು ಕೇಳಿದೆ, ಅವರಲ್ಲಿ ಯಾರಂತ ಜನ ಹೇಳ್ತಾ ಇಲ್ಲ, ನೋಡಿ ನಿಮ್ಮ ಕುಟುಂಬದವರು ಕೂಡ ಇದ್ದಾರೆ. ಅವತ್ತು ನಿಮಗೆ ಗೊತ್ತಿಲ್ಲದ ನೀವು ಹೇಳಿದ್ದೀರಿ ರಾಮೇಗೌಡರು ದರೋಡೆಕೋರ ಕಳ್ಳ ಹೀಗೆ ಇದಂತೇಳಿ. ನೋಡಿ ಈಗ ನಿಮ್ಮ ಕುಟುಂಬದವರು ಕೂಡ ಇದ್ದಾರೆ, ಆದ ಕಾರಣ ಇವರನ್ನು ನೀವು ಕಳ್ಳ ಅಂತ ಹೇಳಲಿಕ್ಕೆ ಆಗ್ತದಾ, ಅಲ್ಲ ಇವರನ್ನು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಲಿಕ್ಕೆ ಆಗ್ತದಾ? ಅಲ್ಲ, ನನಗೆ ಅದು ಗೊತ್ತಿಲ್ಲ ಅಂತ ಹೇಳಿದ್ದು. ಅದನ್ನು ವಿಮರ್ಶೆ ಮಾಡಿ ಕೇಳಿಕೊಂಡು ಮಾಡಿದರೆ ಒಳ್ಳೆ ಅಂತ ಹೇಳುವಂಥ ಅಭಿಪ್ರಾಯ ಹೇಳಿಕೊಂಡು ನನಗೆ ಅದರದ ಮೇಲೆ ನಮಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಕೇವಲ ನಮ್ಮ ಆ ಮಣ್ಣಿನಲ್ಲಿ ಹುಟ್ಟಿದ ರಾಮೇಗೌಡರ ಹೆಸರನ್ನೇ ಯಾಕೆ ಅಂತೇಳಿ ಮಾಡಬೇಕಂದ್ರೆ ನಮಗೆ ನಮ್ಮ ಈ ಮಣ್ಣಿನಲ್ಲಿ ನಾನು ಕೂಡ ಅವರ ಮಣ್ಣಿನ ಋಣದಲ್ಲಿ ನಾವು ಇಲ್ಲಿ ಇದ್ದೇವೆ. ಅದಕ್ಕೆ ಬೇಕಾಗಿ ನಾವು ರಾಮೇಗೌಡ ಒಂದು ಹೆಸರಿನ ಮೂಲಕ ಒಂದು ದ್ವಾರವನ್ನು ಮಾಡಿ ಒಂದು ಸಮಾಜಕ್ಕೆ, ನಮ್ಮ ಮಕ್ಕಳಿಗೆ, ಜನಗಳಿಗೆ ಎಲ್ಲರಿಗೂ ಕೂಡ ಒಂದು ದಾರಿದೀಪ ಆಗಲಿ ಅಂತ ಹೇಳುವ ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೇವೆ. ನಮಗೆ ಬಹಳಷ್ಟು ಹೆಮ್ಮೆ ಆಗುತ್ತಿರೋದು ಅಂದರೆ ನಾವು 22ಕ್ಕೆ ಸೆಪ್ಟೆಂಬರ್ನಲ್ಲಿ ನಾವು ಉದ್ಘಾಟನೆ ಮಾಡಿದೆವು. ಮಾರನೇ ವರ್ಷ ಅದನ್ನು ನೆನಪಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತಾದರೂ ನಮಗೆ ಆಗಲಿಲ್ಲ. ಆದರೆ ಚಂದ್ರಕೋಲ್ಚರ್ ಅವರು ಒಂದು 5-6-7 ಜನರನ್ನು ಕರ್ಕೊಂಡು ಬಂದು ಆ ದಿವಸ ಕೂಡ ಒಂದು ನೆನಪು ಮಾಡಿದ್ದಾರೆ. ಅದು ಅದ್ದೂರಿಯಿಂದ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನಾನು ನಮ್ಮ ವೆಂಕಟರಮಣ ಕದಮಾಡಿ ಅವರಲ್ಲಿ ಹೇಳ್ತಿದ್ದೆ, ನಾವು ಕಟ್ಟಿಯಾಗಿದೆ, ಅದನ್ನು ನೆನಪು ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂತೇಳಿ ನಾವಂಥ ಉದ್ದೇಶದಿಂದ ನಾವು ಹೇಳಿದರೂ ಕೂಡ ನಮಗೆ ಮಾಡಲಿಕ್ಕೆ ನಮಗೆ ಗುರುಗಳ ದಯೆ ಸಿಕ್ಕಲಿಲ್ವೋ ಅಲ್ಲ ದೇವರ ದಯೆ ಸಿಕ್ಕಲಿಲ್ಲ ನನಗೆ ಗೊತ್ತಿಲ್ಲ. ಆದರೆ ಈಗ ನಾನು ಒಂದು ಬಹಳಷ್ಟು ಹೆಮ್ಮೆ ಪಡುವಂಥದ್ದು ವಿಚಾರ ಅಂದರೆ, ನಾವು ಮಾಡಿದಂಥ ಕೆಲಸಕ್ಕೆ ಸರ್ಕಾರದ ಮುದ್ರೆಯನ್ನು ಒತ್ತಿದಂಥ ಅರಭಾಷೆ ಅಕಾಡೆಮಿಗೆ ಅಧ್ಯಕ್ಷರು ಮತ್ತು ಅವರ ತಂಡವನ್ನು ನಾನು ಅಭಿನಂದಿಸ್ತೇನೆ, ಅವರಿಗೆ ಅಭಿವಂದಿಸ್ತೇನೆ. ಏಪ್ರಿಲ್ 5ರಂದು ಅಮರ ಸುಳ್ಯ ಸ್ವಾತಂತ್ರ್ಯ ಸಮರದ ಸಂಸ್ಮರಣ ಕಾರ್ಯಕ್ರಮನ ಆಯೋಜಿಸಿಕೊಂಡು ಬಂದವು. ಸುಳ್ಯದ ಮೊಣ್ಣನ ಮಂಗನ ಇತಿಹಾಸನ ಮುನ್ನೆಲೆಗೆ ಬಾಕೆ ಇವರ ಅವಿರತ ಶ್ರಮ ಕಾರಣ. ಮಂಗಳೂರಲ್ಲಿ ಶ್ರೀರಾಮಯ್ಯಗೌಡ ಕೆದಂಬಾಡಿ ಅವರ ಸ್ಮಾರಕ ಸ್ಥಾಪನೆ ಮಾಡಿಕೆ ಅದರ ಅಧ್ಯಕ್ಷತೆ ವಹಿಸಿ ಇತಿಹಾಸಕಾರ ತಲಕಾಡು ಜಂಬರನ ಉದ್ದೇಶಿಸಿ ಸರ್ ತಾವು ಮಾತಾಡೋಕೂತ ವಿನಂತಿ ಮಾಡಿ ಕಾಣ್ತಾವಳೆ. ಕರ್ನಾಟಕ ಅರಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂತಹ ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ನೆಂಪುನ ಜಂಬರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸದಾನಂದ ಮಾವಜಿಯವರೇ, ಕೆದಂಬಾಡಿ ಕುಟುಂಬದ ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ವೆಂಕಟರಮಣಗೌಡ ಕೆದಂಬಾಡಿ ಅವರೇ, ಹಾಗೆ ಈಗಾಗಲೇ ಕಳೆದ 5 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಈ ಒಂದು ಏಪ್ರಿಲ್ 5ರ ಕಾರ್ಯಕ್ರಮದಲ್ಲಿ ಬಂದು ನಮಗೆಲ್ಲರಿಗೂ ಈ ಕೆದಂಬಾಡಿ ರಾಮಯ್ಯಗೌಡರ ನಾಯಕತ್ವದಲ್ಲಿ ನಡೆದ ಹೋರಾಟದ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂತಹ ಗುರುಗಳಾಗಿರ್ತಕ್ಕಂಥ ಅರವಿಂದ ಚೊಕ್ಕಾಡಿ ಅವರೇ, ಹಾಗೂ ಇಲ್ಲಿ ವೇದಿಕೆ ಮೇಲೆ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ದೇಶಾಭಿಮಾನಿಗಳೇ ಹಾಗೂ ಈ ಊರಿನ ಸಮಸ್ತ ನಾಗರಿಕ ಬಂಧುಗಳೇ, ರಾಮಯ್ಯಗೌಡರ ಇತಿಹಾಸ ಮತ್ತು ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದ ಬಗ್ಗೆ ಎಲ್ಲ ಮಾಹಿತಿಗಳು ನಿಮಗೆ ಕೇಳಿ ಈಗ ಆಲ್ರೆಡಿ ಎಲ್ಲರೂ ಗೊತ್ತಾಗಿದೆ. ಅರವಿಂದ ಚೊಕ್ಕಾಡಿಯವರು ಹಾಗೂ ವೆಂಕಟರಮಣಗೌಡರು ಎಲ್ಲರೂ ಕೂಡ ಹೇಳಿಯಾಗಿದೆ. ನಾವು ಇನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳುವಂಥದ್ದು, ಮತ್ತು ರಾಮಯ್ಯಗೌಡರೇ ಈ ಒಂದು ಹೋರಾಟದ ನಾಯಕ ಅಂತ ಹೇಳ್ತಕ್ಕಂಥದ್ದನ್ನು ಯಾವ ರೀತಿ ನಾವು ಸಮಾಜಕ್ಕೆ ತೋರಿಸಬೇಕು ಅಂತ ಹೇಳುವಂಥದ್ದು ನಮ್ಗೆ ಭಾಳ ಮುಖ್ಯ. ಯಾಕೆಂತ ಹೇಳಿದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಒಬ್ಬರೇ ಇರಲಿಕ್ಕೆ ಸಾಧ್ಯ. ಹೋರಾಟದಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲ ಸಮಾಜದವರು, ನಮ್ಮ ಒಂದು ಫ್ಯಾಮಿಲಿಯವರು ಕೂಡ ಇದ್ದಿರ್ಬೋದು. ಆದರೆ ನಾಯಕತ್ವ ಭಾಳ ಮುಖ್ಯ. ಈ ಭಾಗದಲ್ಲಿ ಆವಾಗ ಅವರಿಗೆ 600 ಎಕರೆಗಿಂತ ಜಾಸ್ತಿಯ ಜಮೀನು
ಬ್ರಿಟಿಷ್ ರೆಕಾರ್ಡಲ್ಲಿ ಕಾಣ್ತದಂತೆ. ಆ ಒಂದು ಅಗರ್ಭ ಶ್ರೀಮಂತರಾಗಿ ಇವತ್ತು ಅವರ ಮನೆಯಲ್ಲಿ ಆ ಒಂದು ಹೋರಾಟದ ಎಲ್ಲ ಸಂಚನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅವರೇ ನಾಯಕರಾಗಿರಬೇಕು. ಅವರ ಮನೆ ಕೊಟ್ಟ ನಂತರ ನಾಯಕರು ಯಾರು ಅಂತ ಹೇಳುವಂಥ ಮಾತಿಲ್ಲ. ಅವರು ಈ ಹೋರಾಟದಲ್ಲಿ ಅವರು ಮತ್ತು ಅವರ ಮಗ ಇಬ್ಬರು ಕೂಡ ಹುತಾತ್ಮರಾದಂಥ ಇತಿಹಾಸ ಈ ದೇಶದ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ ತಂದೆ ಮತ್ತು ಮಗ ಇಬ್ಬರೂ ಕೂಡ ಈ ದೇಶಕ್ಕಾಗಿ ಇವತ್ತು ಪ್ರಾಣತ್ಯಾಗ ಮಾಡಿದರೆ ಅದು ಕೆದಂಬಾಡಿ ರಾಮೇಗೌಡರು ಮತ್ತು ಅವರ ಮಗ ಸಣ್ಣಯ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಈ ಹೋರಾಟದಲ್ಲಿ ಇವತ್ತು ಈ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವತ್ತಿದ್ರೂ ಕೂಡ ಯಾರು ಹೋರಾಟದ ನಾಯಕನಿರ್ತಾನೆ ಅವನನ್ನು ಯಾವತ್ತೂ ಕೂಡ ಗಲ್ಲಿಗೆ ಏರಿಸುವುದು ಬಹಳ ಕಡಿಮೆ. ಯಾಕೆಂತ ಹೇಳಿದ್ರೆ ಮುಂದೊಂದು ದಿನ ಯುದ್ಧ ಹೆಚ್ಚಾಗಿ ನಾವು ಎದುರಿಸಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ದೃಷ್ಟಿಕೋನದಲ್ಲಿ ಅವರನ್ನು ಮತ್ತು ಅವರ ಮಗನನ್ನು ಯಾವ ರೀತಿ ಬಿನ್ ಲ್ಯಾಡನ್ ಅನ್ನು ಅಮೆರಿಕದವರು ಅಲ್ಲಿ ಗಲ್ಲುಗೇರಿಸ್ಬೋದಿತ್ತು, ಅವನು ಶೂಟ್ ಮಾಡ್ಬೋದಿತ್ತು. ಆದರೆ ಅವನ ಸಮಾಧಿಯನ್ನು ಕೂಡ ಆ ಭಾಗದಲ್ಲಿ ಆ ಪ್ರದೇಶದಲ್ಲಿ ಮಾಡಬಾರ್ದು ಅಂತ ಹೇಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಆ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡಂತಹ ಬ್ರಿಟಿಷರು ಏನು ಮಾಡಿದ್ರು ಅಂತ ಹೇಳಿದ್ರೆ ಕೆದಂಬಾಡಿ ರಾಮೇಗೌಡರ ಮತ್ತು ಅವರ ಮಗ ಅದ್ರ ಜೊತೆ ನಮ್ಮೆಲ್ಲ ಈ ಹೋರಾಟದ ನಾಯಕರುಗಳನ್ನು ಆ ಒಂದು ಬೋನಿನಲ್ಲಿ ಹಾಕಿ ಹಡಗಿನಲ್ಲಿ ತೆಗೆದುಕೊಂಡು ಹೋಗಿ ಕೆಲವರು ವಿಶ್ಲೇಷಕರು ಹೇಳ್ತಾರೆ ಅವರನ್ನು ಅಲ್ಲಿಯೇ ಸಮುದ್ರದಲ್ಲಿ ಹಾಕಿ ಅವರನ್ನು ಸಾಯಿಸಿರ್ಬೋದು, ಅಥವಾ ಆ ಬೋನನ್ನೇ ನಮ್ಮ ಹಿಮಕರು ಹೇಳ್ತಾರೆ ಅದು ಮೋಸ್ಟ್ಲಿ ಆಗಿರೋದು ಮಾರೆ ನಡು ಸಮುದ್ರದಲ್ಲಿ ತಗೊಂಡೋಗಿ ಅವ್ರಿಗೂ ಹಾಕಿರುವ, ಯಾಕೆಂತ ಹೇಳಿದ್ರೆ ಇದರ ಇಲ್ಲಿಗೆ ಮುಗ್ಸಮ್ ಅಂತ ಹೇಳುವಂಥದ್ದು. ಆದರೆ ಏನೇ ಆದರೂ ಕೂಡ ಇವತ್ತು ಆ ಒಂದು ಹೋರಾಟದ ನಾಯಕರಾಗಿ ಅವರು ಬರ್ತಾರೆ. ಅದ್ರ ಜೊತೆ ಲಕ್ಷ್ಮಣಪ್ಪ ಬಂಗರಸ ಇರ್ಬೋದು, ಕಲ್ಯಾಣಪ್ಪ ಇರ್ಬೋದು, ಉಪ್ಪಿನಂಗಡಿ ಮಂಜ ಇರ್ಬೋದು, ನಮ್ಮ ಅಪ್ಪಯ್ಯಗೌಡರು ಎಲ್ಲ ಹೋರಾಟದ ಆ ಒಂದು ಕೇಂದ್ರ ಸ್ಥಳ ಇಲ್ಲಿ ಆಗಿರುವ ಕಾರಣ ಕೆದಂಬಾಡಿ ರಾಮಯ್ಯಗೌಡರು ಆ ಒಂದು ಹೋರಾಟದಲ್ಲಿ ಅವರ ತಂದೆ ಮಗ ಹೋದ್ರು, ಅದರ ಜೊತೆ ಅವರ ತಾಯಿ ಅದೇ ರೀತಿ ಅದೇ ದಿವಸ ಮದುವೆ ಗದ್ದೆಯಲ್ಲಿ ಮದುವೆಯಾದ ಆ ಒಂದು ಅವರ ಹೆಂಡತಿ ಕೂಡ ಹೋಗಿರ್ತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಬಹಳ ಗಮನವಿಟ್ಟು ನಾವು ಯೋಚನೆಯನ್ನು ಮಾಡಬೇಕು. ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿರೋರು ಎಲ್ಲರೂ ಒಬ್ಬೊಬ್ಬರೇ ಹೋದದ್ದು, ಆದರೆ ಇಡೀ ತನ್ನ ಸರ್ವಸ್ವವನ್ನೇ ಕಳ್ಕೊಂಡಿರ್ತಕ್ಕಂಥದ್ದು ರಾಮಯ್ಯಗೌಡರು ಮತ್ತು ಅವರ ಮಗ, ಅವರ ಹೆಂಡತಿ ಮತ್ತು ಆ ಮಗನ ಹೆಂಡತಿ. ಹಾಗಿರುವಾಗ ಅದರ ನಂತರ ಕೇವಲ ಕೆಲವೇ ದಿವಸದಲ್ಲಿ ಬ್ರಿಟಿಷರು ಅವರ ಸಂಪೂರ್ಣ ಜಾಗ, ನಾನು ಹೇಳಿದ 600 ಎಕರೆ ಜಾಗವನ್ನು ಕೂಡ ಸ್ವಾಧೀನ ಮಾಡಿ ಅವರು ಅದನ್ನು ಯಾರಿಗೆ ಕೊಟ್ಟಿದ್ದಾರೆ ಏನಾಗಿದೆ ಅಂತ ಹೇಳ್ತಕ್ಕಂಥದ್ದು, ಅಂದರೆ ಸೀಸ್ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಶಿಕ್ಷೆಯನ್ನು ಸಿಕ್ಕಿರ್ತಕ್ಕಂಥ ರಾಮಯ್ಯಗೌಡರ ಆ ಒಂದು ಹುತಾತ್ಮರಾದ ರಾಮಯ್ಯಗೌಡರ ಪ್ರತಿಮೆಯನ್ನು ನಾವು ಈಗಾಗಲೇ ಮಂಗಳೂರಿನಲ್ಲಿ ನಿರ್ಮಾಣ ಮಾಡಿದ್ದೇವೆ. ಎಲ್ಲರ ಸಹಕಾರ, ಆ ರಾಮಯ್ಯಗೌಡರ ಪ್ರತಿಮೆ ಬರುವಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಜನರ ಸಹಕಾರ, ಎಲ್ಲರೂ ಕೂಡ ಸುಳ್ಯಕ್ಕೆ ಬಂದಿದ್ದರು, ಸ್ವಾಗತವನ್ನು ಮಾಡಿದರು, ನಮಗೂ ಕೂಡ ಧನ್ಯವಾದವನ್ನು ಕೂಡ ಸಲ್ಲಿಸಿದ್ರು. ಇನ್ನು ಮುಂದಿನ ದಿವಸದಲ್ಲಿ ತಾವು ಈ ಒಂದು ಕಾರ್ಯಕ್ರಮ ಈಗಾಗಲೇ ಅರಭಾಷೆ ಅಕಾಡೆಮಿಯ ಅಧ್ಯಕ್ಷರು ಸದಾನಂದ ಮಾವಜಿ ಅವರಿಗೆ ನಾನು ನಮ್ಮ ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಸಮಿತಿ ಮಂಗಳೂರಿನ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇದು ನೀವು ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ದೇಶಾಭಿಮಾನದ ಕಾರ್ಯಕ್ರಮ. ಇದನ್ನು ನಿತ್ಯ ನಿರಂತರವಾಗಿ ಎಲ್ಲರ ಮನೆಗಳಲ್ಲಿ ರಾಮಯ್ಯಗೌಡರ ಫೋಟೋ ಇರುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಅಥವಾ ನೀವು ಯಾವುದೇ ಇತಿಹಾಸಕಾರರನ್ನು ತೆಗೆದುಕೊಳ್ಳಿ, ರಾಣಿ ಅಬ್ಬಕ್ಕವರನ್ನು ತೆಗೆದುಕೊಳ್ಳಿ, ಎಲ್ಲರೂ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದಲ್ಲ. ಅವರು ರಾಜರಾಗಿದ್ದುಕೊಂಡು ಒಂದು 1,000 ಎಕರೆ 2,000 ಎಕರೆಯ ಒಂದು ರಾಜರಾಗಿದ್ದುಕೊಂಡು ಇದ್ದಂಥವರು ಅವರು ತಮ್ಮ ಆ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳಿಕ್ಕೆ ಅಲ್ಲೇ ಸೈನ್ಯವನ್ನು ಸ್ಥಾಪಿಸಿಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು ಇತಿಹಾಸ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಅಥವಾ ರಾಣಿ ಅಬ್ಬಕ್ಕ ಇರ್ಬೋದು, ಯಾರೇ ಇರಲಿ, ಆದರೆ ರಾಮಯ್ಯಗೌಡರ ಆ ಒಂದು ವಿಶೇಷದ ಬಗ್ಗೆ ತಾವುಗಳು ಇನ್ನಷ್ಟು ತಿಳ್ಕೊಳ್ಬೇಕು. ಈ ಮಾತಿನ ಇವತ್ತು ನನಗೆ ಹೇಳಲಿಕ್ಕೆ ಆಗುವುದಿಲ್ಲ, ಯಾಕೆಂದರೆ ಈಗಾಗಲೇ ಸಮಯ ಮೀರಿದೆ. ಈ ಒಂದು ಹೋರಾಟದಲ್ಲಿ ಹಲವಾರು ಜಾತಿಯವರು ಕೂಡ ಸಹಕರಿಸಿದ್ದಾರೆ. ಇವತ್ತು ವೀರಣ್ಣ ಬಂಟ್ರು ಏನು ನಮ್ಮ ಇವರಿಗೆ ಕೆದಂಬಾಡಿ ರಾಮಯ್ಯಗೌಡರಿಗೆ ರೈಟ್ ಹ್ಯಾಂಡ್ ಆಗಿ ಮಾಣಿಯ ವೀರಣ್ಣ ಬಂಟ್ರು ಬಂದು ಇಲ್ಲೇ ಇರ್ತಿದ್ರಂತೆ. ಅದೇ ರೀತಿ ಇವತ್ತು ಹಲವಾರು ಸ್ಥಾನಿಕ ಬ್ರಾಹ್ಮಣರು, ಹಲವಾರು ಜಾತಿ ಧರ್ಮದವರು ಕೂಡ ಇವತ್ತು ಮುಸ್ಲಿಮರು ಸುಮಾರು ಈಗ ನಾವು ಬಾವುಟಗುಡ್ಡೆಯಲ್ಲಿ ಹಾಕಿರ್ತಕ್ಕಂಥ ಲಿಸ್ಟ್ ಇರ್ಬೋದು, ಇಲ್ಲಿ ಹಾಕಿರುವಂಥ ಲಿಸ್ಟ್ ಇರ್ಬೋದು, ಎಲ್ಲ ಜಾತಿಯವರು ಕೂಡ ಸೇರಿದ್ದಾರೆ. ಹಾಗಿರುವಾಗ ಇದೊಂದು ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಬೇಕು, ಅದನ್ನು ಇನ್ನಷ್ಟು ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈಗಾಗಲೇ ಕನ್ನಡ ಸಂಸ್ಕೃತಿ ಮತ್ತು ಇಲಾಖೆ ವತಿಯಿಂದ ಏಪ್ರಿಲ್ 5 ಮತ್ತು 30
ನಮ್ಮ ಸರ್ಕಾರದ ವತಿಯಿಂದ ನಡೆಸಬೇಕು ಅಂತ ಹೇಳುವಂತಹ ಮನವಿಯನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ಬಾವುಟಗುಡ್ಡೆ ಮತ್ತು ಮದುವೆಗದ್ದೆ ಹೆಸರುವಾಸಿಯಾಗಲಿಲ್ಲ, ಬಾವುಟಗುಡ್ಡೆಯ ಹೆಸರುವಾಸಿಯಾಗಲಿಲ್ಲ. ಮಗನ ಮದುವೆ ಅಂತೇಳಿ ಹೋರಾಟವನ್ನು ಪ್ರಾರಂಭಿಸಿದ ಜಾಗ ಮದುವೆಗದ್ದೆ. ಯಾವಾಗ ಆ ಒಂದು ಅಂತಿಮ ಬ್ರಿಟಿಷ್ ಸಾಮ್ರಾಜ್ಯದ ಕ್ಷೇತ್ರವಾಗಿರ್ತಕ್ಕಂಥ ಬಾವುಟಗುಡ್ಡೆಯನ್ನು ಸ್ವಾಧೀನಪಡಿಸಿಕೊಂಡು ಅಲ್ಲಿ ನಮ್ಮ ತುಳುನಾಡಿನ ನಮ್ಮ ಕ್ರಾಂತಿಕಾರಿ ಧ್ವಜವನ್ನು ಹಾರಿಸಿರ್ತಕ್ಕಂತಹ ರಾಮಯ್ಯಗೌಡರು, ಅದೇ ರೀತಿ ಹಾಲೇರಿ ವಂಶದ ಧ್ವಜ ಆಗಿರ್ಬೋದು, ಯಾವುದೇ ಧ್ವಜ ಆಗಿರ್ಬೋದು, ಆ ಸಂದರ್ಭದಲ್ಲಿ ನಮ್ಮ ಕ್ರಾಂತಿಕಾರಿ ಧ್ವಜವನ್ನು ಹಾರಿಸಿರ್ತಕ್ಕಂಥ ರಾಮಯ್ಯಗೌಡರು, ಅದೇ ರೀತಿ ರಾಮಯ್ಯಗೌಡರ ಸಂಪೂರ್ಣ ತಂಡದ ಇದೊಂದು ಯಶಸ್ಸು ಅಂತ ಹೇಳ್ತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ತಿಳ್ಕೊಂಡು ಅದನ್ನು ಆ ಬಾವುಟಗುಡ್ಡೆ ಇತಿಹಾಸ ಉಳಿಸಿಕೋಸ್ಕರ ಈಗಾಗಲೇ 75 ಲಕ್ಷ ರೂಪಾಯಿಯ ಒಂದು ಸ್ಮಾರ್ಟ್ ಸಿಟಿ ಮುಖಾಂತರ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರ ಹತ್ರ ಮನವಿಯನ್ನು ಮಾಡಿಕೊಂಡು 75 ಲಕ್ಷ ರೂಪಾಯಿಯ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಭಾರತ ದೇಶದ ಎತ್ತರದ ಬಾವುಟವನ್ನು ಹಾರಿಸಬೇಕು ಅಂತ ಹೇಳುವಂಥ ನಮ್ಮ ಒಂದು ಇರಾದೆ ಇತ್ತು. ಈಗ ಅದನ್ನು ಮಾಡಲಿಕ್ಕೆ ಯಾಕೆಂತ ಹೇಳಿದ್ರೆ ವಿಂಡ್ ಪ್ರೆಷರಲ್ಲಿ ಆಗುವುದಿಲ್ಲ, ಮ್ಯಾಕ್ಸಿಮಮ್ ಹೈಟು ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಅಲ್ಲಿ ಈಗಾಗಲೇ ಇನ್ನು ಕೆಲವೇ ಒಂದು 2-3 ತಿಂಗಳಲ್ಲಿ ಆ ಬಾವುಟಗುಡ್ಡೆಯಲ್ಲಿ ಭಾರತ ದೇಶದ ಒಂದು ಧ್ವಜಸ್ತಂಭ ಆಗಲಿಕ್ಕಿದೆ. ಅದರ ಜೊತೆ ಕೆಳಗಡೆ ನಾವು ಆ ದೇಶದ ಬಾವುಟಗುಡ್ಡೆಯಲ್ಲಿ ಯಾಕೆ ಭಾರತ ದೇಶದ ಧ್ವಜ ಹಾರಿಸಿದ್ದೇವೆ ಅಂತ ಹೇಳುವಂಥ ಇತಿಹಾಸವನ್ನು ಕೂಡ ಬರೆದು ಆ ರಾಮಯ್ಯಗೌಡರ ಚರಿತ್ರೆ ಮತ್ತು ಈ ಅಮರಸುಳ್ಯ ಸ್ವಾತಂತ್ರ್ಯದ ಸಂಗ್ರಾಮದ ಚರಿತ್ರೆ ಮುಂದಿನ ದಿನಗಳಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಆಗಿರಲಿ ಬೇರೆ ಬೇರೆ ರೀತಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಇನ್ನು ಮುಂದೆ ಇನ್ನಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಅದರಲ್ಲಿಯೂ ನಾನು PS ಗಂಗಾಧರ್ ಹತ್ರ ಹಲವಾರು ಬಾರಿ ಹೇಳ್ತಿದ್ದೆ, ಈಗಾಗಲೇ ಸರ್ಕಾರದಿಂದ ಇಲ್ಲಿಗೂ ಕೂಡ ಸ್ಯಾಂಕ್ಷನ್ ಆಗಿದೆ ಕಾಣ್ತದೆ. ಅದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಸರ್ಕಾರದ ಜಮೀನನ್ನು ಕೇಳಿಕೊಂಡ್ರೆ ಕಷ್ಟ ಆಗ್ತದೆ. ಯಾಕೆಂದರೆ ಅದರ ಪ್ರೊಸೀಜರ್ ತುಂಬ ಜಾಸ್ತಿ ಆಗ್ತದೆ. ಯಾರಾದರೂ ದಾನಿಗಳು ರೋಡ್ನ ಬದಿಯಲ್ಲಿ ಒಂದು 10 ಸೆನ್ಸ್ ಕೊಟ್ಟರೆ ಅದನ್ನು ತಗೊಂಡು ರಾಮಯ್ಯಗೌಡರ ಒಂದು ಪ್ರತಿಮೆಯನ್ನು ಇಲ್ಲಿ ಮಾಡಬೇಕು. ಆ ಮಾಡಿದಾಗ ಮಾತ್ರ ಈ ಭಾಗದ ಜನರಿಗೆಲ್ಲರಿಗೂ ಕೂಡ ಸ್ವತಂತ್ರದ ಒಂದು ದೇಶಾಭಿಮಾನ ಹುಟ್ಟಲಿಕ್ಕೆ ಸಾಧ್ಯ. ಆ ಒಂದು ಹಳೆಯ ಇತಿಹಾಸ ಮುಂದಿನ ಪೀಳಿಗೆಗೆ ದೊರಕಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಮಾತಿನಲ್ಲಿ ಆದಷ್ಟು ಬೇಗ ಒಂದು ಎಲ್ಲ ಪಕ್ಷಾತೀತವಾಗಿ, ಆಗ ರಾಮಯ್ಯಗೌಡರ ಸಮಯದಲ್ಲಿ ಪಕ್ಷ ಇರಲಿಲ್ಲ, ಯಾವುದೂ ಇರಲಿಲ್ಲ, ಅದೇ ರೀತಿ ಎಲ್ಲರೂ ಪಕ್ಷಾತೀತವಾಗಿ ಒಂದು ಕಮಿಟಿಯನ್ನು ಮಾಡಿ ಆದಷ್ಟು ಬೇಗ ಈ ಕಾರ್ಯವನ್ನು ಮಾಡಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನಗೆ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಕರ್ನಾಟಕ ಅರಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಸದಾನಂದ ಮಾವಾಜಿ ಹಾಗೆ ಎಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಅರಭಾಷೆ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಅಭಿಮಾನದ ಕರೆಗೆ ನಮಸ್ಕಾರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಈ ಒಂದು ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ನೆಂಪಿನ ಜಂಬರದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈಗ ಉಪಸ್ಥಿತರಿದ್ದು ಕೊನೆಯ ಹಂತಲಿ ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಉದ್ಘಾಟನೆ ಮಾಡಿದಂಥ ವೆಂಕಟರಮಣಗೌಡ ಕೆದಂಬಾಡಿಯವೇ, ಇತಿಹಾಸದ ವಿಶ್ಲೇಷಕರಾಗಿರ್ತಕ್ಕಂಥ ಅರವಿಂದ್ ಚೊಕ್ಕಾಡಿಯವು ಈ ದಿನದ ಉಪನ್ಯಾಸಕರಾಗಿ ನಮ್ಮ ಜೊತೆ. ಅದೇ ರೀತಿ ಅಕಾಡೆಮಿನ ಪೂರ್ವಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದೇವಿ, ಜ್ಞಾನದ ಚಾರಿಟೇಬಲ್ ಟ್ರಸ್ಟ್ನ ಸಂಚಾಲಕರಾದ ದಾಮೋದರ ಮದಗದೇವಿ, ಗೌಡರ ಯುವ ಸೇವಾ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ PS ಗಂಗಾಧರ್ ರವೇ, ನಮ್ಮ ಹಿರಿಯರ ಮಾಜಿ ಸೈನಿಕರಾಗಿರ್ತಕ್ಕಂಥ ಅಡ್ಡಂತಡ್ಕ ದೇರಣಗೌಡ್ರೆ, ಸುರೇಶ್ MH ಅವೇ, ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ವಿದ್ಯಾಧರ ಹರ್ಲಾಡ್ಕವೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿ ಇನ್ನೋರ್ವ ಅತಿಥಿ ನಮ್ಮ ಶಾಲೆ HM ಆಗಿರ್ತಂಥ ರಾಮಕ್ಕರವೇ, ವೇದಿಕೆ ಮುಂಭಾಗದಲ್ಲಿ ಆಸನರಾಗಂಥ ಎಲ್ಲ ನಮ್ಮ ರಾಮೇಗೌಡರ ಅಭಿಮಾನಿಗ, ಅದೇ ರೀತಿ ಎಲ್ಲ ನಮ್ಮ ಮಾಜಿ ಸೈನಿಕರೇ, ಎಲ್ಲ ಈ ಊರಿನ ಸಂಘ ಸಂಸ್ಥೆಯವೇ, ಭಾಳಷ್ಟು ನಮ್ಮ ಸಮಯ 11:30 ಮುಗಿಸುವಂತಿತ್ತು, ಆದರೆ ಸ್ವಲ್ಪ ತಡ ಕ್ಷಮೆ ಇರಲಿ. ಇದೊಂದು ಹೊಸ ಕಾರ್ಯಕ್ರಮ ನಾವಿಲ್ಲಿ ಅಕಾಡೆಮಿ ವತಿಯಿಂದ ನಾವು ಮಾಡಿಕೊಂಡು ಬಂದಲ್ಲ. ಗುಡ್ಡಮನೆ ಅಪ್ಪಯ್ಯಗೌಡರ ಕಾರ್ಯಕ್ರಮನ ನಾವು ಪ್ರತಿ ವರ್ಷ ನಮ್ಮ ಅಕಾಡೆಮಿ ವತಿಯಿಂದಲೇ ನಾವು ಮಡಿಕೇರಿಯಲ್ಲಿ ಮಾಡ್ತಾ ಇದ್ದೋ. ಈ ವರ್ಷ ಒಂದು ಹೆಚ್ಚಿನ ಒಂದು ಕಾರ್ಯಕ್ರಮನ ಜೋಡಿಸಿಕೊಂಡಲ್ಲ.
ಕೆದಂಬಾಡಿ ರಾಮೇಗೌಡರ ಕಾರ್ಯಕ್ರಮನ ನಾವು ದಕ್ಷಿಣ ಕನ್ನಡದಲ್ಲಿ ಮಾಡೋಕು ಅಂತೇಳಿ ಅದರ ನಾವು ಆರಂಭಕ್ಕೆ ನಾವು ಅದರ ಮಂಗಳೂರಲ್ಲಿ ಬಾವುಟಗುಡ್ಡೆಯಲ್ಲಿ ಮಾಡೋಕು ಅಂತ ನಾವು ಪ್ರಯತ್ನ ಪಟ್ಟವು. ಆದರೆ ನಂತರ ಅದರ ಬದಲಾವಣೆ ಮಾಡಿಕೊಂಡು ನಾವು ಸುಳ್ಳೆಲಿ ಅವರ ಕರ್ಮ ಭೂಮಿಲಿ ಇಲ್ಲಿ ಅಮೆ ಮಡಿಯಾರಲ್ಲೇ ಇಲ್ಲಿ ಮಾಡಮ ಅಂತೇಳಿ ನಾವು ನಮ್ಮ ಅಕಾಡೆಮಿಯಲ್ಲಿ ತೀರ್ಮಾನ ಮಾಡಿದ ಮೇರೆಗೆ ನಾವು ಅದರ ಬದಲಾವಣೆ ಮಾಡಿಕೊಂಡು ಈ ದಿನ ಇಲ್ಲಿ ನಾವು ಮಾಡಿಕೊಂಡಳು. ನಾವು ನಿಜವಾಗಿ ನಿನ್ನೆ ದಿನ ಮಾಡೋಕ್ಕಾಯ್ತು, 30ನೇ ತಾರೀಕಿಗೆ ಮಾಡೋಕ್ಕಾಯ್ತು. ಆದರೆ ನಾವು ಅಕಾಡೆಮಿಯಿಂದ ಇನ್ನೊಂದು ಕಾರ್ಯಕ್ರಮನ ಈ ಹಿಂದೆನೇ ಜೋಡಿಸಿದ ಕಾರಣ ನಾವು ಈ ದಿನ ಅದರ ಮಾಡಿಕೊಂಡು ಬಂದಲ್ಲ. ಈ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮುಂದಿನ ವರ್ಷದಿಂದ ನಾವು 30ನೇ ತಾರೀಕಿಗೆ ಮಾಡ್ತಾವಳು. ಈಗಾಗಲೇ ನಮ್ಮ ಅತಿಥಿಗೆ ಹೇಳ್ದೋ ಸರ್ಕಾರದ ವತಿಯಿಂದ ಸಂಸ್ಕೃತಿ ಇಲಾಖೆಯಿಂದ ಮಾಡೋದಿದ್ದರೆ ಸರ್ಕಾರದ ವತಿಯಿಂದ ಅದಲ್ಲದಿದ್ದರೆ ಅಕಾಡೆಮಿ ವತಿಯಿಂದ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮನ ಇಲ್ಲಿ ಮಾಡಿಕೆ ನಾವು ಪ್ರಯತ್ನ ಪಟ್ಟವೆ. ಮತ್ತು ನಾವು ಈ ಕಾರ್ಯಕ್ರಮ ಈ ವರ್ಷ ಒಂದೇ ಕಡೆ ಆಗ್ತಾವಳದು. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಬೇರೆ ಬೇರೆ ಕಡೆ ನಾವು ಸಮರವೀರ ಕೆದಂಬಾಡಿ ರಾಮೇಗೌಡರ ಸಂಸ್ಮರಣಾ ದಿನಾಚರಣೆ ನಾವು ಬೇರೆ ಬೇರೆ ಕಡೆ ಮಾಡಿಕೆ ನಾವು ಪ್ರಯತ್ನ ಪಡ್ತಾವಳು. ನಾವು ಗುಡ್ಡಮನೆ ಅಪ್ಪೇಗೌಡರ ಕಾರ್ಯಕ್ರಮನ ಈ ಬಾರಿ ನಾವು 4-5 ಜಾಗಲಿ ನಾವು ಮಾಡಿಲ್ಲ. ಮೈಸೂರಲ್ಲಿ ಮಾಡಿಲ್ಲ, ಈ ಕಡೆ ಭಾಗಮಂಡಲ ಭಾಗಲಿ ಮಾಡಿಲ್ಲ, ಮಡಿಕೇರಿಲಿ ಮಾಡಿಲ್ಲ, ಬೆಳ್ತಂಗಡಿಲಿ ಮಾಡಿಲ್ಲ. ಅದೇ ರೀತಿ ಕೆದಂಬಾಡಿ ರಾಮೇಗೌಡರ ಕಾರ್ಯಕ್ರಮ ಸಹ ಬೇರೆ ಬೇರೆ ಕಡೆ ಹಾಕೊಂತೇಳುವುದು ನಮ್ಮ ಒಂದು ಇಚ್ಛೆ. ಆದ ಕಾರಣ ಮುಂದಿನ ದಿನದಲ್ಲಿ ಎಲ್ಲ ಸಂಘ ಸಂಸ್ಥೆಯು ಇದರ ಜೊತೆ ಕೈ ಜೋಡಿಸಿದರೆ ಬೇರೆ ಬೇರೆ ಕಡೆ ನಾವು ಮಾಡಲಿಕ್ಕೆ ನಾವು ತಯಾರೋಳು. ಅದೇ ರೀತಿ ಈ ದಿನ ನಾವು ಈ ಅಮೆ ಮಡಿಯಾರ್ ಸಾಲಿನ ನಾವು ಆಯ್ಕೆ ಮಾಡಿಕೆ ಕಾರಣ ಏನಂತೇಳಿದ್ರೆ ಮಧುಗದ್ದೆ ದಾಮೋದರ ಗೌಡರು ಅವರು ಈ ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಈ ಒಂದು ಉಬ್ಬು ಚಿತ್ರಣ ಮಾಡಿ ಅದರಲ್ಲಿ ಈ ಶಾಲೆಗೆ ಅದರ ಕಾಂಪೌಂಡಿಗೆ ಕೊಡುಗೆಯಾಗಿ ಕೊಟ್ಟ ಈ ಒಂದು ಜಾಗನ ನಾವು ಒಂದು ಕೆದಂಬಾಡಿ ರಾಮೇಗೌಡರ ಒಂದು ಜಾಗ ಅಂತ ನಿರ್ಧಾರ ಮಾಡಿಕೊಂಡು ಇಲ್ಲಿ ಒಂದು ಹೊಸ ಸ್ವರೂಪಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡೋಕ್ಕೂ ಅಂತೇಳಿ ಇಲ್ಲಿಯ ಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷರ ಹುಟ್ಟೂರು ಇದೆ. ಅದೇ ರೀತಿ ಇಲ್ಲಿಯ ಬೇರೆ ಬೇರೆ ಸಂಘ ಸಂಸ್ಥೆಯವರ ಮುಖಾಂತರ ಇಲ್ಲಿ ನಾವು ಒಂದು ಮೀಟಿಂಗನ್ನು ಮಾಡಿ ಇಲ್ಲಿ ತೀರ್ಮಾನ ತಗೊಂಡು ಈ ಶಾಲೆಯಲ್ಲಿ ಈ ಕಾರ್ಯಕ್ರಮನ ನಾವು ಅದ್ಧೂರಿಯಾಗಿ ನಾವು ಮಾಡಿದೋ. ಈ ಊರಿನ ಜನ ಭಾಳಷ್ಟು ನಾವು ಸಹಕಾರ ಮಾಡಿದೋ. ನನಗೆ ಭಯ ಇತ್ತು, ನಾ ಎಲ್ಲರಿಗೆ ಹೇಳ್ತಾ ಇದ್ದೆ ಇಷ್ಟು ಜನ ಇಲ್ಲಿ ಹೇಗೆ ಸೇರಿಸಿರಿ ಇಲ್ಲಿ ಅಂತ. ಆಗ ಎಲ್ಲ ಸಂಘ ಸಂಸ್ಥೆಯವು ಮತ್ತು ನಮ್ಮ ಗಂಗಣ್ಣ, ಸುರೇಶಣ್ಣ, ಹಾಗೆ ಹರ್ಲಡ್ಕ ಇವೆಲ್ಲ ನಮಗೆ ತುಂಬ ಸಹಕಾರ ಮಾಡಿ ಇಲ್ಲಿ ಭಾಳಷ್ಟು ಜನ ಸೇರಿಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಇಲ್ಲಿ ಹೆಚ್ಚು ಜನ ಸೇರಿ ಇಂತಹ ಕಾರ್ಯಕ್ರಮ ಒಂದು ನಮ್ಮ ಅರೆಭಾಷೆ ಅಕಾಡೆಮಿಯಿಂದ ಮಾಡ್ಕೋಣ. ನಾವು ಅವು ಒಂದು ಅರೆಭಾಷಿಕರಾದ ಕಾರಣ ಮೂಲತಃ ಕೆದಂಬಾಡಿ ರಾಮೇಗೌಡರು ಅರೆಭಾಷಿಕರು, ಅದರ ಜೊತೆ ಅವೊಂದು ಸ್ವಾತಂತ್ರ್ಯ ಹೋರಾಟಗಾರ. ಅವು ಕೇವಲ ನಮ್ಮ ಸಮಾಜದ ಜನ ಅಲ್ಲದೆ ಅವೊಂದು ದೇಶದ ಜನ ಆಗಿ ಸ್ವಾತಂತ್ರ್ಯ ಹೋರಾಟಗಾರರ ಈ ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತಾ ಉಳ್ಳೋದು. ಎಲ್ಲ ಜಾತಿ ಧರ್ಮನ ಮೀರಿ ನಮ್ಮ ಈ ಭಾಷೆ ಬೆಳೆದುಟ್ಟು ಭಾಷೆ ಈಗ ಅದು ಮೂಲತಃ ಗೌಡರ ಭಾಷೆ ಅರೆಭಾಷೆ ಆದರೂ ಸಹ ಈಗ ಅದು ಜಾತಿನ ಮೀರಿ ನಮ್ಮ ರಾಜ್ಯದ ಭಾಷೆಯಾಗಿ ಅದಕ್ಕೆ ರಾಜ್ಯದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿತು. ಈಗ ಅರೆಭಾಷೆ ಅಕಾಡೆಮಿ ಆಗಿಬಿಟ್ಟು ಈ ನೆಲೆಯಲ್ಲಿ ನಾವು ಯಾವುದೇ ಈಗ ಅತಿಥಿಗೆ ಮಾತಾಡ್ದೋ ಜಾತಿನ ಮೀರಿ ಅದು ಹೋಗು ಅಂತೇಳಿ ಈಗಾಗಲೇ ಜಾತಿನ ಮೀರಿ ಅದು ಬೆಳೆದು ನಾವು ಎಲ್ಲಿಯೂ ಜಾತಿನ ಉಲ್ಲೇಖ ಮಾಡ್ತಾ ಇಲ್ಲ. ಎಲ್ಲ ಧರ್ಮದವರ ಎಲ್ಲ ಜಾತಿಯವರ ಸೇರಿಸಿಕೊಂಡು ನಾವು ಈ ಎಲ್ಲ ಕಾರ್ಯಕ್ರಮನ ಪ್ರತಿ ಕಡೆ ಮಾಡ್ತಾ ಇರುವಂಥದ್ದು. ಆದ ಕಾರಣ ನಾ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಕೆದಂಬಾಡಿ ರಾಮೇಗೌಡರ ಬಗ್ಗೆ ಉಪನ್ಯಾಸಕರು ಭಾಳ ಅದ್ಭುತವಾಗಿ ಮಾತನಾಡಿಲ್ಲ. ಅವಕ್ಕೆ ಕೊಟ್ಟ ಸಮಯನ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡು ನಮಗೆ ಮನದಟ್ಟಾಗುವ ರೀತಿಯಲ್ಲಿ ಇನ್ನು ಗೊತ್ತಿಲ್ಲದ ವಿಚಾರಗಳನ್ನು ಸಹ ಅವು ನಮಗೆ ತಿಳಿಪಡಿಸಿಲ್ಲ. ಅವ್ರಿಗೆ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳ ಹೇಳ್ತಾವಳೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಅಲ್ಲಿ ದೇಶಭಕ್ತಿ ಗೀತೆ ಹಾಡುವ ಮುಖಾಂತರ ನನ್ನ ಸಹೋದರಿ ಸವಿತಾಕ್ಕ ಅವು ಸಹ ಒಳ್ಳೆಯ ಕಾರ್ಯಕ್ರಮನ ನೀಡಲು. ಅದೇ ರೀತಿ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ನೀಡುವ ಮುಖಾಂತರ NCCಯು ನಮ್ಮ ನೆಹರು ಮೆಮೋರಿಯಲ್ KVG
ಇನ್ಸ್ಟಿಟ್ಯೂಟ್ನ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷರಾದ ಚಿದಾನಂದರವರ ಅವರೊಟ್ಟಿಗೆ ನಾವು ಕೇಳ್ಕೊಂಡು NCC ಅವರ ನಮಗೆ ಕಳಿಸಿಕೊಟ್ಟ, ಅದೇ ರೀತಿ ಮಾಜಿ ಸೈನಿಕರ ತಾಲೂಕಿನ ಸೈನಿಕರ ಒಂದು ತಂಡ ಬಂದಳು. ನಮ್ಮ ಮಡ್ತಿಲದವು ಮೀಟಿಂಗ್ಗೆ ಬಂದಿದ್ದು, ಅವು ಹೇಳಿದ ನಾವು ಅದರ ವ್ಯವಸ್ಥೆ ಮಾಡುವೆ ಅಂತ. ಆದ ಕಾರಣ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅದಕ್ಕೆ ಒಂದು ಒಳ್ಳೆಯ ಸ್ವರೂಪ ಬಂದುಬಿಟ್ಟು, ಆದ ಕಾರಣ ಈ ರೀತಿ ಮುಂದೆ ಸಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ ಕೇಳಿಕೊಂಡು ಊರವರ ಸಹಕಾರ ಮುಂದೆಗೆ ಸಹ ಇರಲಿ ಅಂತ ಹೇಳಿ, ಕೆದಂಬಾಡಿ ರಾಮೇಗೌಡರ ಒಂದು ಸ್ಟ್ಯಾಚ್ಯೂನ ಮಂಗಳೂರಲ್ಲಿ ಅತ್ಯಂತ ಚಂದವಾಗಿ ಒಳ್ಳೆಯ ಬಾವುಟಗುಡ್ಡೆ ಎಲ್ಲೋಕೆ ಕಾಣುವ ರೀತಿಲಿ ಅಲ್ಲಿ ಮಾಡಿಕೊಟ್ಟ ನಮ್ಮ ಕಿರಣ್ ಬುಡ್ಲೆ ಗೊತ್ತವಳ, ಅವಕ್ಕೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತವಳೆ. ಅದೇ ರೀತಿ ಈ ಬಾಗಿಲಿ ಸಹ ಒಂದು ಕೆದಂಬಾಡಿ ರಾಮೇಗೌಡರ ಒಂದು ಸ್ಟ್ಯಾಚ್ಯೂನ ಇಲ್ಲಿ ನಿರ್ಮಾಣ ಮಾಡಿಕೆ ಅಂತೇಳಿ ಸರ್ಕಾರ ಹಣನ ಬಿಡುಗಡೆ ಮಾಡಿ DC ಅಕೌಂಟ್ಲಿ ಹುಟ್ಟು ಅಂತ ನಾ ತಿಳ್ಕೊಂಡಲೆ. ಅದಕ್ಕೆ ಸ್ಥಳಾವಕಾಶ ಗುರುತಿಸಿಕೆ ಇಲ್ಲಿ ಪಂಚಾಯಿತಿಗೆ ಸಹ ಅದರ ಹೇಳಿಲ್ಲ. ಅದರ ಮಧ್ಯದಲ್ಲಿ ನಮ್ಮ ಕೆದಂಬಾಡಿ ಫ್ಯಾಮಿಲಿಯವು ಸಹ ಬೇರೆ ಜಾಗನ ಗುರುತಿಸಲು, ಹಾಗೆ ಜಾಗ ಎಲ್ಲಿಂತ ತೀರ್ಮಾನ ಆಗದ ಕಾರಣ ಅದು ಇನ್ನು ಪೆಂಡಿಂಗ್ ಉಂಟು ಅಂತ ಎಣಿಸಿದೆ. DC ಲಾಗಿನ್ಲಿ ಆ ಜಾಗದ ವಿಷಯ ಸಹ ಇರುವ ಕಾರಣ ಈ ಊರಿನವು ಎಲ್ಲವೂ ಸೇರಿ ಒಂದು ಮೀಟಿಂಗ್ ಮಾಡಿ ಪಂಚಾಯಿತಿ ಅಧ್ಯಕ್ಷರದರ ನೇತೃತ್ವ ತಗೊಂಡು ಒಂದು ಸ್ಥಳನ ಫೈನಲ್ ಮಾಡಿದ್ರೆ ಇದು ಅತಿ ಶೀಘ್ರವಾಗಿ ಆ ಹಣ ಲ್ಯಾಬ್ಸ್ ಹಾಕಿ ಮುಂದೆ ಅದು ಸದುಪಯೋಗ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಆ ಸ್ಟ್ಯಾಚ್ಯೂ ಈ ಊರಲ್ಲೇ ಆಗಲಿ, ಬೇರೆ ಕಡೆ ಆಗೋದು ಮುಂದಿನ ದಿನದಲ್ಲಿ ಆಗಲಿ, ಈ ಊರಲ್ಲೇ ಕೆದಂಬಾಡಿ ಈ ಊರಲ್ಲೇ ಈ ಒಂದು ಕೆದಂಬಾಡಿ ರಾಮೇಗೌಡರ ಸ್ಟ್ಯಾಚ್ಯೂ ಇಲ್ಲಿ ಆಗಲಿ ಅಂತ ನಾ ಆಶಿಸ್ತಾ ಸಹಕರಿಸಿದ ಎಲ್ಲೋಕೆ ಹೊಂದಿಸಿ ನಾ ಮಾತಿಂದ ವಿರಮಿಸ್ತವಳೆ. ಧನ್ಯವಾದಗಳು. ವಂದನೆಗ ಸರ್. ವೇದಿಕೆಗೆ ಬಂದು ಮಾನ್ಯ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಪಡ್ಕೊಳಕ್ಕೂ ವಿನಂತಿ ಮಾಡಿಕೊಳ್ತವಳು. ತಂಡಲಿದ್ದ ದೇಶಭಕ್ತಿ ಗೀತೆ ಗಾಯನ ತಂಡಲಿದ್ದಂಥ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಡುಗಾರ್ತಿಯರು ಎಲ್ಲವೂ ಆದಷ್ಟು ಬೇಗ ವೇದಿಕೆಗೆ ಬಂದು ಈ ಸ್ಮರಣಿಕೆನ ಮಾನ್ಯ ಅಧ್ಯಕ್ಷರಿಂದ ಪಡ್ಕೊಳಕ್ಕೂ ವಿನಂತಿ ಮಾಡಿಕೊಳ್ತವಳು. ಹಲೋ, ಈ ಒಂದು ಜಂಬರನ ಪೊರ್ಲು ನಡೆಸಿ ನಿರ್ವಹಣೆ ಮಾಡಿದಂಥ ಕುಮಾರಿ ಬೇಬಿ ವಿದ್ಯಾ ದಯಮಾಡಿ ವೇದಿಕೆಗೆ ಬರೋಕ್ಕೂ ನೀವಿಗೆ ಕೂಡ ಒಂದು ಗೌರವಾರ್ಪಣೆ ಮಾಡ್ತಾವಳು. ಮುಂದೆ ವಂದನಾರ್ಪಣೆ ವಿನಾಯಕ ಮಿತ್ರ ಬಳಗದ ಅಧ್ಯಕ್ಷ ವಿದ್ಯಾಧರ ಹರ್ಲಾಡ್ಕ ಅವರಿಂದ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಾಪಿಕೃಪ ರಾಜಶೇಖರ ರಸ್ತೆ ಮಡಿಕೇರಿ ಇದರ ವತಿಯಿಂದ ಸಮರವೀರ ಕೆದಂಬಾಡಿ ರಾಮಯ್ಯಗೌಡ ನೆಂಪುನ ಜಂಬರ ಈ ದಿನದ ಸಭಾ ಕಾರ್ಯಕ್ರಮದ ಕೊನೆಯ ಹಂತಲ್ಲಿ ನಾವಳು ಈ ಒಂದು ಅಮರ ಸಮರವೀರನ ನೆನಪು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮ ಮುಂದಿನ ವರ್ಷಗಳಿಂದ ನೆರವೇರಿಕೊಂಡು ಬರೋಕು ಅಂತ ಕೇಳಿಕೊಳ್ತಾ, ಅದೇ ರೀತಿ ಅಮರ ಸಮರವೀರನ ಒಂದು ಚರಿತ್ರೆ ಪಠ್ಯಪುಸ್ತಕಗಳಿಗೆ ಕೂಡ ಮೂಡಿ ಬರೋಕಂತ ಆಗಲಿ ಅಂತ ಆಶಿಸ್ತಾ, ಈ ಒಂದು ಸುಂದರ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿದವು ಮಾನ್ಯ ಅಧ್ಯಕ್ಷರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಶ್ರೀ ಸದಾನಂದ ಮಾವಜಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ಮಾಡ್ತಾವಳೆ. ಈ ಕಾರ್ಯಕ್ರಮವನ್ನು ದಿವ್ಯಹಸ್ತದಿಂದ ಉದ್ಘಾಟನೆ ಮಾಡಿದವು ಕೆದಂಬಾಡಿ ಮನೆತನದ ಕುಡಿ ಮಿತ್ತೂರು ಉಳ್ಳಾಕುಲು ನಾಯರ ದೇವಸ್ಥಾನದ
ಆಡಳಿತ ಮುಕ್ತಸ್ಥರಾದಂಥ ಶ್ರೀ ವೆಂಕಟರಮಣಗೌಡ ಕೆದಂಬಡಿ ಇವಕ್ಕೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಉಪನ್ಯಾಸವನ್ನು ನೀಡಿದವು ಇತಿಹಾಸ ವಿಶ್ಲೇಷಕರು ಆದಂಥ ಶ್ರೀ ಅರವಿಂದ ಚೊಕ್ಕಾಡಿ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನೀಡ್ತಾವಳೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅನ್ಯ ಕಾರ್ಯನಿಮಿತ್ತ ತೆರಳಿದಂಥ ಉಬಳಕಮಿತ್ತೂರು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀ ಪೂರ್ಣಿಮಾ ಇವಕ್ಕೂ ಕೂಡ ಇವರ ಅನುಪಸ್ಥಿತಿಯಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ ಒಳ್ಳೆ. ಅದೇ ರೀತಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಪೂರ್ವಾಧ್ಯಕ್ಷರು ಆತ್ಮೀಯರಾದ ಶ್ರೀ ಲಕ್ಷ್ಮೀನಾರಾಯಣ ಕಜಗದ್ದೆ, ನೀವು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾವಳೆ ಸರ್. ಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷರು ಆತ್ಮೀಯರು ಆದಂಥ ಶ್ರೀ PS ಗಂಗಾಧರ್ ಸರ್, ನಿಮಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾವಳೆ. ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್ನ ಇದರ ಅಧ್ಯಕ್ಷರು ಹಿರಿಯರು ಆದಂಥ ಶ್ರೀ ದಾಮೋದರ ಗೌಡ ಮದುವೆ ಗದ್ದೆ, ಇವಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾವಳೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಉಬಳಕಮಿತ್ತೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಅಂತ ಶ್ರೀಮತಿ ಚಿತ್ರಾ ಪಾಲಡ್ಕ, ಇವಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾವಳೆ. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಡಿ ರಾಮಯ್ಯಗೌಡ ಸ್ಮಾರಕ ಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆದಂಥ ಶ್ರೀ ಕಿರಣ್ ಬುಡ್ಲೆಗುತ್ತು, ನಿಮಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾವಳೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಹಿರಿಯರು ಮಾಜಿ ಸೈನಿಕರಾದಂಥ ಶ್ರೀ ದೇರಣಗೌಡ ಅಡ್ಡಂತಡ್ಕ, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾವಳೆ ಸರ್. ಅದೇ ರೀತಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈಗಾಗಲೇ ತೆರಳಿದಂಥ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಲೋಕೇಶ್ ಕೋಟ್ಯನ್, ಇವಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾವಳೆ. ಈ ಶಾಲೆಯ ಮುಖ್ಯ ಗುರುಗಳಂತ ಶ್ರೀಮತಿ ರಾಮಕ್ಕ ಮೇಡಮ್, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾವಳೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪತ್ರಕರ್ತ ಮಿತ್ರರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾವಳೆ. ಅದೇ ರೀತಿ ಸುಳ್ಯ ನಿವೃತ್ತ ಸೈನಿಕರ ಸಂಘದ ಪದಾಧಿಕಾರಿಗಳಿಗೆ, ನಿವೃತ್ತ ಸೈನಿಕರು ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ನೀವು ನೀಡಿದಂಥ ಸಹಕಾರಕ್ಕಾಗಿ ನೀವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾವಳೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮದಲ್ಲಿ ಗೌರವ ವಂದನೆಗೆ ಸಹಕರಿಸಿದಂಥ NCC ವಿಂಗ್ ನೆಹರು ಮೆಮೊರಿ ಕಾಲೇಜ್ ಸುಳ್ಯ ಇದರ ಎಲ್ಲ ಆಡಳಿತ ಮಂಡಳಿ ಎಲ್ಲವೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ಗ್ರಾಮ ಪಂಚಾಯತ್ ಉಬಳಕಮಿತ್ತೂರು ಇದರ ಅಧ್ಯಕ್ಷರು ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಮತ್ತು PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಮತ್ತು ಕೃಷಿಪತ್ತಿನ ಸಹಕಾರಿ ಸಂಘ ನಿಯಮಿತ ಉಬಳಕಮಿತ್ತೂರು ಇದರ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ, ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್ ಉಬಳಕಮಿತ್ತೂರು ಮದುವೆ ಗದ್ದೆ ಇದರ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳಿಗೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಾಪಕ ವೃಂದ, ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ, ಗೌಡರ ಯುವ ಸೇವಾ ಸಂಘ ಸುಳ್ಯ ಇದರ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ, ವಿನಾಯಕ ಮಿತ್ರ ಬಳಗದ ಎಲ್ಲ ಸದಸ್ಯರಿಗೆ, ಗೌರಿ ಯುವತಿ ಮಂಡಳದ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ, ಗ್ರಾಮ ಗೌಡ ಸಮಿತಿ ಉಬಳಕಮಿತ್ತೂರು ಇದರ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ, ನರಸಿಂಹಶಾಸ್ತ್ರ ಭಜನಾ ಮಂಡಳಿ ಉಬಳಕಮಿತ್ತೂರು, ಶ್ರೀ ಮಿತ್ತೂರು ನಾಯರ ಉಳ್ಳಾಕುಲು ಭಜನಾ ಮಂಡಳಿ ಉಬಳಕಮಿತ್ತೂರು, ಸಂಜೀವಿನಿ ಒಕ್ಕೂಟ ಉಬಳಕಮಿತ್ತೂರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಬಳಕಮಿತ್ತೂರು, ಫ್ರಾನ್ಸ್ ಕ್ಲಬ್ ಹುಳಿಯಡ್ಕ, ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಉಬಳಕಮಿತ್ತೂರು, ನಂದಿನಿ ಮಹಿಳಾ ಮಂಡಲ ಉಬಳಕಮಿತ್ತೂರು, ಯುವಕ ಮಂಡಲ ಉಬಳಕಮಿತ್ತೂರು, ಮಹಾತ್ಮ ಗಾಂಧಿ ಮಲೆನಾಡು ವಿದ್ಯಾಸಂಸ್ಥೆಗಳು ಕೊಡಿಯಾಲಬೇಲು ಉಬಳಕಮಿತ್ತೂರು, ವಿಷ್ಣು ಯುವಕ ಮಂಡಳ ಉಬಳಕಮಿತ್ತೂರು ಇದರ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಒಂದು ಉತ್ತಮವಾದಂಥ ಧ್ವನಿವರ್ಧಕವನ್ನು ನೀಡಿದಂಥ ರಾಜ್ ಸೌಂಡ್ ಸುಳ್ಯ ಇವರಿಗೆ, ಅದೇ ರೀತಿ ಆಸನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ವಿದ್ಯಾಶಾಮಿಯಾನದ ಮಾಲಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಎಲ್ಲ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ದುಡಿದವರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸದಸ್ಯರುಗಳು ನಮ್ಮೊಂದಿಗಿರುವಂಥ ಚಂದ್ರಶೇಖರ್ ಪೇರ್ಲ ಸರ್, ಚಂದ್ರಾವತಿ ಬಡ್ಡಡ್ಕ, ಅದೇ ರೀತಿ ತೇಜ್ಕುಮಾರ್ ಕೊಡೆಕಲ್ಲು, ಲತಾ ಪ್ರಸಾದ್ ಕುದ್ಪಾಜೆ, PS ಕಾರ್ಯಪ್ಪ, ಡಾಕ್ಟರ್ ಜ್ಞಾನೇಶ್ ಎನ್ಯೆ, ಲೋಕೇಶ್ ಊರುಬೈಲು, ವಿನೋದ್ ಮುಡಗದ್ದೆ, ಸುಧಾನ S ಈರಪ್ಪ, ಸಂದೀಪ್ ಅವಳಕಂಡ, ಮೋಹನ್ ಪೊನ್ನಚಾಲ, ಗೋಪಾಲ ಪೆರಾಜೆ, ಕುದ್ಪಾಜೆ K ಪ್ರಕಾಶ, ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಿತ್ರರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಣೆಯ ಮೂಲಕ ನೆರವೇರಿಸಿಕೊಟ್ಟಂಥ ಬೇಬಿ ವಿದ್ಯಾ ಇವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮುಂದೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ಥಳಾವಕಾಶವನ್ನು ನೀಡಿ ಸಹಕರಿಸಿದ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಮತ್ತು ಮುಖ್ಯೋಪಾಧ್ಯಾಯರ ಅಧ್ಯಾಪಕರೊಂದಕ್ಕೆ ಆಗಮಿಸಿದ ಸಮಸ್ತ ಜನತೆಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಆಶಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ತಮಗೂ